I see one familiar face. Do I know you? Do I know you? Agnesians, okay, nanagare kalisidene. So I see one familiar face. Anyways, so tell me, ನೀವು ಯಾವ ಮನಸ್ಥಿತಿಯಲ್ಲಿ ಇಲ್ಲಿ ಬಂದಿದ್ದೀರಿ? ವೆದರ್ ದಟ್ ಜಾಯ್ಫುಲ್ ಒನ್, ಇಲ್ಲದ್ರೆ ಆ ಗಂಡನೊಟ್ಟಿಗೆ ಗಲಾಟೆ ಮಾಡಿಕೊಂಡು ಪಾತ್ರೆతో ರಾಶಿ ಉಂಟು, ಎಂಚಿನ ಪೂರ ಕೆಲಸ ಉಂಟು ಇಲ್ಲಡು, ಅದೆಲ್ಲ ಮಂಡಿಲಿಟ್ಟು ಬಂದಿದ್ದೀರಾ? ಇಲ್ಲದ್ರೆ ಹ್ಯಾವ್ ಯು ಕಮ್ ವಿತ್ ಅ ಜಾಯ್ಫುಲ್ ಮೂಡ್? ಸೊ ನೋ ಒನ್ ಇಸ್ ಪರ್ಫೆಕ್ಟ್ ಅಲ್ಲ, ನಮ್ಮ 5 ಬೆರಳು ಥರ ಪರ್ಫೆಕ್ಟ್ ಇರ್ತೇವಾ? ಇಲ್ಲ. ಓಕೆ, ನೋ ಒನ್ ಇಸ್ ಪರ್ಫೆಕ್ಟ್. ಟೀಚರ್ಸ್ ನಾಟ್ಸ್ ಪರ್ಫೆಕ್ಟ್ ಅಲ್ಲ. ಪ್ರತಿಯೊಂದು ವರ್ಷ ಕಳೆದಂತೆ ನಾವು ಇನ್ನೂ ಹೆಚ್ಚಾಗಿ ಕಲಿಬೇಕು ಅಲ್ಲ. ವಿ ಹ್ಯಾವ್ ಟು ಲರ್ನ್ ಎವ್ರಿ ನ್ಯೂ ಇಯರ್. ವಿ ನೀಡ್ ಟು ಲರ್ನ್ ಮೋರ್ ಆ್ಯಂಡ್ ಮೋರ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆ ಸ್ಟೂಡೆಂಟ್ಸ್ ಇನ್ ಅ ಡಿಫ್ರೆಂಟ್ ವೇ. ನಾನು ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ಹೇಳ್ತೇನೆ. ಬಿಕಾಸ್ ನಾವು 10 ವರ್ಷದ ಹಿಂದೆ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟಿರ್ಬೋದು ಇಲ್ಲಿ? 20 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ದಾರಾ? ಕೈ ಎತ್ಬೋದ ಪ್ಲೀಸ್? ಓಕೆ, ವೆರಿ ಗುಡ್. ಅದಕ್ಕಿಂತ ಜಾಸ್ತಿ ಇದ್ದವ್ರು ಇದ್ದಾರಾ? ಓ, ವೆರಿ ಗುಡ್. ಓಕೆ, ಸೊ ಸರ್, ನಿಮಗೆ ಒಂದು ಪ್ರಶ್ನೆ. 25 ವರ್ಷ ಇಲ್ಲಾಂದರೆ 20 ವರ್ಷದ ಹಿಂದೆ ಇದ್ದ ಮಕ್ಕಳು ಈಗ ಇದ್ದಾರಾ? ಡಿಫ್ರೆನ್ಸ್ ಇದ್ದಾರಲ್ಲ? ಡಿಫ್ರೆಂಟ್. ಇನ್ನೂ ಅಂಥದ್ದೇ ಮಕ್ಕಳು, ಅಂಥದ್ದೇ ಚಾಲೆಂಜಸ್. ಈಗ ನಾವು ಚೇಂಜ್ ಆಗಬೇಕಾ, ಮಕ್ಕಳು ಚೇಂಜ್ ಆಗಬೇಕಾ? ಅಪ್ಪಣ್ಣ ಎಂಕ್ಲು ಸ್ಕೇಲ್ ಪತ್ತೊಂದು, ವಿ ಹೋಲ್ಡ್ ಅ ಸ್ಕೇಲ್ ಇನ್ ಅ ಹ್ಯಾಂಡ್ ಆ್ಯಂಡ್ ವಿ ಹ್ಯಾವ್ ಅ ಬೇಗ್ ಬೆತ್ತ. ನಾಗರ ಬೆತ್ತ ಇತ್ತು, ಈಗ ನಾಗರ ಬೆತ್ತ ಇಲ್ಲ. ಈಗ ಬೆತ್ತವೇ ಯೂಸ್ ಮಾಡಲಿಕ್ಕಿಲ್ಲ ಅಕಾರ್ಡಿಂಗ್ ಟು ರೂಲ್ಸ್ ಅಲ್ಲ. ಇಟ್ಕೊಂಡು ಕ್ಯಾನ್ ವಿ ಡೂ ದ ಸೇಮ್ ವೇ? ಬಿಕಾಸ್ ಸಮ್ ಆರ್ ಪ್ರೈಮರಿ ಟೀಚರ್ಸ್, ಸಮ್ ಆರ್ ಸ್ಕೂಲ್ ಟೀಚರ್ಸ್. ಪ್ರೈಮರಿ ಟೀಚರ್ಸ್ ಸ್ಟಿಲ್ ವಿ ಹೋಲ್ಡ್. ಬೀಳ್ತದೆ ಈಗ ಬೆನ್ನಿಗೆ ಬೀಳುವುದಿಲ್ಲ, ಅದು ಹೇಳ್ತೀರಿ. ಓಕೆ, ಸೊ ವಾಟ್ ಇಸ್ ಇಟ್? ಕ್ಯಾನ್ ವಿ ಬಿ ದ ಸೇಮ್ ವೇ ಆರ್ ಡು ವಿ ಹ್ಯಾವ್ ಟು ಚೇಂಜ್? ಹೂ ಹ್ಯಾಸ್ ಟು ಅಡ್ಯಾಪ್ಟ್? ಯಾರು ಚೇಂಜ್ ಆಗಬೇಕು? ನಾವು ಚೇಂಜ್ ಆಗಬೇಕು. ಬಿಕಾಸ್ ನಮ್ಮ ಮಕ್ಕಳು ಚೇಂಜ್ ಆಗ್ತಾ ಇರ್ತಾರೆ. ಆ ಕಾಲದಲ್ಲಿ ಮೊಬೈಲ್ ಇತ್ತ, ಈಗ ಮೊಬೈಲ್ ಬಂದಾಗ ನೀವು ಚೇಂಜ್ ಆಗಲಿಲ್ಲವಾ? ಇನ್ಸ್ಟಾಗ್ರಾಮ್ ಎಂತ, 50 ವರ್ಷ ಆದರೆ ಸಹ ಇನ್ಸ್ಟಾಗ್ರಾಮ್ ಎಂತ, ಅದು ಎಂತ ಎಲ್ಲ ಬೇಕು ಅಲ್ಲ. ನಿಮ್ಮ ಮಮ್ಮಿಯವ್ರ ಹತ್ರ ಕೇಳಿ, ನಿಮ್ಮ ಮಮ್ಮಿಯೆಲ್ಲ ಇದ್ದಾರಾ? ಫೋನ್ ಉಂಟಾ? ಸ್ಮಾರ್ಟ್ ಫೋನ್ಸ್ ಉಂಟು ಅವ್ರ ಹತ್ರ? ಪ್ರಾಯ ಆಗಿರ್ಬೋದು, ಬಟ್ ಅವ್ರು ಏನು ಹೇಳ್ತಾರೆ? ಇಂಕ್ಲೊಂಜಿ ಕೊರಿಯಾ ನನಗೆ ಸ್ವಂತ ಅಂದು ಕೂಡ ಎಂತ ಸ್ಮಾರ್ಟ್ ಫೋನ್. ಯಾಕೆ? ಇಂಕ್ಲ ತಗೊಂಡು ಫೋಟೋ ಬರ್ಕೊಂಡು, ಹೀಗೆ ಫೋಟೋ ಬರ್ಕೊಂಡು. ಓಕೆ ಓಕೆ, ಸೊ ವಾಟ್ ಇಸ್ ಇಟ್? ದೇ ಆರ್ ಆಲ್ಸೋ ಚೇಂಜಿಂಗ್. ಹಾಗಾದರೆ ನಾವು ಕೂಡ ಚೇಂಜ್ ಆಗಬೇಕು. ಬಿಕಾಸ್ ನಮ್ಮ ಕೈಯಲ್ಲಿರೋ ಮಕ್ಕಳು ಪ್ರತಿ ಸಲ ದೇ ಆರ್ ವೆರಿ ವೆರಿ ಡಿಫ್ರೆಂಟ್. ನಿನ್ನೆ ಇದ್ದ ಮಕ್ಕಳು ಸೇಮ್ ಈ ವರ್ಷ ನಿಮಗೆ ಸಿಗ್ತದಂತ ನಂಬಿಕೆಯಲ್ಲಿರ್ಬೇಡಿ. ಲಾಸ್ಟ್ ಇಯರ್ದು ಬ್ಯಾಚ್ ಬೆಸ್ಟ್ ಇತ್ತು, ಅದೇ ಮಕ್ಕಳು ಈ ಸರಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಗೋ ವಿತ್ ಝೀರೋ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ನೌ. ಜಸ್ಟ್ ಅನ್ ಇಂಟ್ರೊಡಕ್ಷನ್. ಸೊ ನಾನೀಗ ಹೇಳೋದಾದರೆ, ಪ್ರತಿಯೊಬ್ಬರಲ್ಲಿ ತಾಯಂದಿರಲ್ಲ, ಮೆನಿ ಆರ್ ಮ್ಯಾರಿಡ್, ಯು ಹ್ಯಾವ್ ಯೋರ್ ಕಿಡ್ಸ್, ಹೌದಲ್ಲ? ನೀವು ನಿಮ್ಮ ಮಗು ಹುಟ್ಟುವ ಮೊದಲು ಪ್ರಿಪ್ರೇಷನ್ ಮಾಡಿದ್ದೀರಾ? ಇಲ್ಲ ಸೀದಾ ಹೀಗೆ ಹೊಸ ಹಾಸ್ಪಿಟಲ್ಗೆ ಹೋಗಿದ್ದೀರಾ? ಏನು ಮಾಡಿದ್ದೀರಿ? ಪ್ರಿಪ್ರೇಷನ್ ಮಾಡಿದ್ದೀರಲ್ಲ? ಏನು ಮಾಡಿದ್ದೀರಿ? ಅಯ್ಯೋ ಎಂತೆಲ್ಲ ಬೇಕು, ಮಗುದು ಬಟ್ಟೆ ಬೇಕು ಅಲ್ಲ, ಮಗುದು ಬಟ್ಟೆ ಬೇಕು, ಮಗುದು ಎಷ್ಟೆಲ್ಲ ಸಾಮಾನು ಬೇಕು, ಅದೆಲ್ಲ ರೆಡಿ ಮಾಡಿದ್ದೀರಿ. ಮೇ ಬಿ ಆಫ್ಟರ್ ದ 4th 5th ಮಂತ್ ನೀವೆಲ್ಲ ರೆಡಿ ಮಾಡಿಟ್ಟಿದ್ದೀರಿ. ಮತ್ತೇನು ಮಾಡಿದ್ದೀರಿ? ಯಾರಾದರೂ ಕೇರ್ ಟೇಕರ್ ಬೇಕು, ಆಯಾ ಬೇಕು, ಇಲ್ಲದ್ರೆ ಅವರಿಗೆ ಎಂತ ಹೇಳೋದು, ಬಾಣಂತಿ ಮಾಡುವವ್ರು ಬೇಕು, ಅವರನ್ನು ಕರೆದಿದ್ದೀರಿ, ಎಲ್ಲ ಬುಕ್ ಮಾಡಿಟ್ಟಿದ್ದೀರಿ. ದ ಸೇಮ್ ವೇ ಈಗ ನೀವು ಹೆರ್ಲಿಕ್ಕಿದ್ದೀರಿ ಇನ್ನೊಂದು ಬ್ಯಾಚನ್ನು, ಕರೆಕ್ಟ್ ಅಲ್ಲ? ಇನ್ನೊಂದು ಹೊಸ ಬ್ಯಾಚ್ ನಿಮಗೆ ಬರ್ತಾ ಇದೆ. ಯು ಹ್ಯಾವ್ ಟು ಪ್ರಿಪೇರ್ ಯೋರ್ ಸೆಲ್ಫ್. ಪ್ರಿಪೇರ್ ಯೋರ್ ಸೆಲ್ಫ್ ಹೇಳಿದ್ರೆ ಹೊಸ ಬ್ಯಾಗ್, ಹೊಸ ಬುಕ್, ಹೊಸ ಪೆನ್ನು ಅಲ್ಲ. ಓಕೆ, ಅದೆಲ್ಲ ಉಂಟು, ಅದೆಲ್ಲ ಬೇಕು. ಓಕೆ, ಇಲ್ಲದ್ರೆ ನಂಗೆ ಹೊಸತ್ತು ಸೀರೆ ಬೇಕು ಫಸ್ಟ್ ಡೇ, ಅದೆಲ್ಲ ಇರಲಿ, ದಟ್ ಈಸ್ ಕಾಮನ್. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಪ್ರಿಪೇರ್ ಯೋರ್ ಮೈಂಡ್ ಮೆಂಟಲಿ. ನೀವು ಮೆಂಟಲಿ ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ಹೇಗೆ ಪ್ರಿಪೇರ್ ಮಾಡ್ತೀರಿ ಅದು ಮುಖ್ಯ. ಯಾಕಂದರೆ ನಾವು ನಮ್ಮ ಸೆಲ್ಫನ್ನು ಪ್ರಿಪೇರ್ ಮಾಡೋದಿದ್ರೆ, ಇಮ್ಯಾಜಿನ್ ಮಗು ಬಂದಾಯಿತು, ನೀನು 7ನೇ ತಿಂಗಳವರೆಗೆ ಕಾದಿರಿ. 7ನೇ ತಿಂಗಳಿಗೆ ಇನ್ನು ಸಮ್ ಟು ಟೈಮ್ ಏನಿಲ್ಲ, ಆಯಿತು ಡೆಲಿವರಿಗೆ ಹೋಗ್ಲಿಕ್ಕಾಯ್ತು, ಬಟ್ಟೆ ಇಲ್ಲ, ಎಂತ ಇಲ್ಲ, ಮಗು ಬರ್ತಾ ಉಂಟು, ಮಗುಗೆ ಎಂತ ಹಾಕೋದು ಅಲ್ಲ, ಮಗುಗೆ ಎಂತ ಹಾಕೋದು? ಸೊ ದ್ಯಾಟ್. Okay, the same way you have to prepare yourself mentally every year when you get or give birth to a new batch. ಅಲ್ಲ, ನೀವೊಂದು ಹೊಸ ಬ್ಯಾಚಿಗೆ ನೀವು ಜನ್ಮ ಕೊಡ್ತಾ ಇದ್ದೀರಿ. ಸೊ ಹಿಯರ್ now when you say, I told you there are different kind of teachers ಅಲ್ಲ, ಬೇರೆ ಬೇರೆ ನಮ್ಮನೆ ಟೀಚರ್ಸ್ ನಾವು ಕಾಣಲಿಕ್ಕಿದ್ದೇವೆ. ಹಾಗೆಯೇ ನಿಮಗೆ ಬೇರೆ ಬೇರೆ
ಟೈಪ್ಸ್ ಇದು, ಮಕ್ಕಳು ಕೂಡ ಇರ್ತಾರೆ ಅಲ್ಲ. ನಾವು ನಮ್ಮ ಮನೆಯಲ್ಲೇ ನೋಡು, ನನಗೆ 3 ಮಕ್ಕಳು ಕಾಣ್ತೇನಲ್ಲ, ಹಾಗೆ 4 ಮಕ್ಕಳ ಕಾಣ್ತೇನೆ. ಓಕೆ, ಐ ಹ್ಯಾವ್ 3 ಕಿಡ್ಸ್. ಒಂದು ಬರೀ ಈಗ 1 ವರ್ಷ, ಓಕೆ, ಇನ್ನೊಂದಕ್ಕೆ 10 ವರ್ಷ, ಇನ್ನೊಂದಕ್ಕೆ 8 ವರ್ಷ. ಸೊ 3 ಮಕ್ಕಳಲ್ಲಿ ಐ ಹ್ಯಾವ್ ಸೀನ್ ಸೋ ಮಚ್ ಡಿಫ್ರೆನ್ಸ್. 10 ವರ್ಷದ ಹೇಗಿತ್ತ 8 ವರ್ಷದಾಗ ಇಲ್ಲವೇ ಇಲ್ಲ. ಈಗ 1 ವರ್ಷದ ಕೇಳಲೇಬೇಡಿ, ಬೇರೆವೇ. ನಾನು ಆ ಮೆಂಟ್ಯಾಲಿಟಿಯಲ್ಲಿ ನಾನು ಮಗುವನ್ನು ಹೀಗೆ ಸಾಕ್ತೇನೆ ಹಾಗೆ ನೋ. ನನ್ನ ಫಸ್ಟ್ ಒನ್ ಹೇಗಿತ್ತ, ಸೆಕೆಂಡ್ ಒನ್ ಹಾಗೆ ಇಲ್ಲ, ಥರ್ಡ್ ಒನ್ ಬಿಲ್ಕುಲ್ ಇಲ್ಲ. ಓಕೆ, ಸೊ ಏನು ಅದು ಕಡೆಯದು ಹುಡುಗ, ಹೇಳೋದೇ ಬೇಡ, ಬಜಿ ಪೋಖ್ರಿ. ಓಕೆ, ಸೊ ಈಗ ಏನಾಗ್ತುಂಟು ಹೇಳಿದರೆ, ನಾವು ಪ್ರತಿಯೊಂದು ನಮ್ಮ ಬೆರಳು ಕೂಡ ಸಹ, ನಿಮ್ಮ ಎಕ್ಸಾಂಪಲ್ ಕೇಳಿರ್ವಿರಿ, ಲೈಕ್ ಆ ಫಿಂಗರ್ಸ್, ಓಕೆ, ಇಟ್ ಇಸ್ ನಾಟ್ ಈಕ್ವಲ್ ಅಲ್ಲ, ಬೇರೆ ಬೇರೆ ಸೈಜ್. ಇಫ್ ಯು ಸಿ ಯೋರ್ ಪ್ರಿಂಟ್ ಆಲ್ಸೋ, ಹ್ಯಾಂಡ್ ಪ್ರಿಂಟ್, ಓಕೆ, ಇಟ್ ಈಸ್ ಡಿಫ್ರೆಂಟ್, ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬೇರೆ ಅದರಲ್ಲಿ ಲೂಪ್ಸ್ ಇರ್ತದೆ, ಅದು ಇರ್ತದೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಗೆ ನಮಗೆ ಬರುವ ಮಕ್ಕಳು ಕೂಡ ಒಂದೇ ಕ್ಲಾಸಲ್ಲಿರ್ಬೋದು, ದೇ ಆರ್ ಟೋಟಲಿ ಡಿಫ್ರೆಂಟ್. ಓಕೆ, ಅಕ್ಕ ತಂಗಿಂದಿರು ಡಿಫ್ರೆನ್ಸ್, ಹೌದಲ್ಲ. ಈವನ್ ಟ್ವಿನ್ಸ್, ದ ರಿಸರ್ಚ್ ಹ್ಯಾಸ್ ಸೆಡ್ ದೇ ಆರ್ ಡಿಫ್ರೆಂಟ್. ಅವ್ರು ನೋಡಲಿಕ್ಕೆ ಒಂದೇ ಥರ ಇರ್ಬೋದು. ಈವನ್ ಮೆಂಟ್ಯಾಲಿಟಿ ಹೇಳಿದರೆ ಇಂಟೆಲಿಜೆನ್ಸ್ ಅವರದ್ದು ಆಲ್ಮೋಸ್ಟ್ ಸೇಮ್ ಮಾರ್ಕ್ಸ್ ತರುವರು, ಇಲ್ಲದ್ರೆ ಸೇಮ್ ಮಾರ್ಕ್ಸೇ ತರುವರು. ಆದರೆ ಇಮೋಷ್ನಲಿ, ಪರ್ಸ್ನಾಲಿಟಿ ವೈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಯಾರಾದರೂ ಇದ್ದಾರಾ ಟ್ವಿನ್ಸ್ ಮಕ್ಕಳಿದ್ದವರು? ನೀವು ಟ್ವಿನ್ಸಾ, ನಿಮಗೆ ಟ್ವಿನ್ಸಾ? ನಿಮಗೆ ಟ್ವಿನ್ಸ್ ಇದ್ದಾರೆ. ಸೊ ಅವರು ತುಂಬ ಡಿಫ್ರೆಂಟ್ ಇದ್ದಾರಾ? ಎಸ್. ಸೊ ಇಲ್ಲೇ ಒಂದು ಲೈವ್ ಎಕ್ಸಾಂಪಲ್. ಸ್ಟಡೀಸ್ ಹ್ಯಾವ್ ಶೋನ್ ದ್ಯಾಟ್ ಈವನ್ ಟ್ವಿನ್ಸ್ ಆರ್ ಸೋ ಡಿಫ್ರೆಂಟ್. ಅವಳಿ ಜವಳಿ ಮಕ್ಕಳು ಕೂಡ ಒಂದೇ ಇದರಲ್ಲಿ ಬರೋದು, ಅಂಬಲಿಕಲ್ ಕಾರ್ಡಲ್ಲಿ, ಕೆಲವೊಮ್ಮೆ ಅವರು ಫ್ರೆಟರ್ನಲ್ ಇರ್ಬೋದು, ಐಡೆಂಟಿಕಲ್ ಇರ್ಬೋದು, ಬಟ್ ಸ್ಟಿಲ್ ಏನು ಅವ್ರು ಡಿಫ್ರೆಂಟ್ ಇರ್ತಾರೆ. ಸೊ ನಮಗೆ ಬರುವ ಮಕ್ಕಳು ಕೂಡ ತುಂಬ ಬೇರೆ ಇರ್ತಾರೆ. ವಿ ಹ್ಯಾವ್ ಟು ಆಕ್ಸೆಪ್ಟ್ ದಿಸ್ ಚಾಲೆಂಜ್ ಆ್ಯಂಡ್ ವಿ ಹ್ಯಾವ್ ಟು ಲುಕ್ ಫಾರ್ವರ್ಡ್ ಫಾರ್ ಅ ಬ್ರೈಟರ್ ಸೈಡ್. ಹೌದಲ್ಲವಾ? ಎಸ್. ಓಕೆ, ಸೊ ಈಗ ಮಕ್ಕಳು ಯಾವ ರೀತಿ ಇರ್ತಾರೆ? ಸೇಮ್ ನಮ್ಮ ಟೀಚರ್ಸ್ ಆಗಿವೆ. ಟೀಚರ್ಸ್ ಹೇಗಿರ್ತಾರೆ? ಟೀಚರ್ಸ್ ಹೊರಗಡೆ ಹೇಗಿರ್ತಾರೆ ಕ್ಲಾಸಿದು? ಹೇಗೆ? ಹೀಗೆ ಮೀಟಿಂಗ್ ಹೋದಾಗ ಹೇಗಿರ್ತಾರೆ? ಮಕ್ಕಳಾಗೆ, ಸೇಮ್ ಮಕ್ಕಳಾಗೆ. ಸೊ ನಮ್ಮ ಮಕ್ಕಳು ಕೂಡ ಹಾಗೇ ಇರ್ತಾರೆ. ಸೊ ಹೌ ಡು ಯು ಹ್ಯಾಂಡಲ್ ದೀಸ್ ಕಿಡ್ಸ್? ಬೈಯೋದು, ಹೊಡೆಯೋದು ಹೇಗೆ? ಬಿಕಾಸ್ ಈಗ ನಾವು ಮಾತಾಡ್ತಿರುವಾಗಲೇ ಅಲ್ಲಿ ಕಡೆಗೆ ಐ ಹರ್ಡ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ಸಮ್ ಕಿಡ್ಸ್, ಹೌ ಕೌನ್ಸ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕೌನ್ಸ್ಲಿಂಗ್ ಹೌದು ಈಗ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸ್ಕೂಲ್. ಯಾಕೆ ಈಗಿನ ಮಕ್ಕಳು ಒಬ್ಬರು ಮಾತಾಡುವಾಗ ಈಗ ಹೇಳಿದರು, ಒಂದು ಚೂರು ಹೇಳುವಾಗ ನಮಗೆ ಭಯ ಆಗ್ತದೆ ಮೇಡಮ್, ನೆಕ್ಸ್ಟ್ ನಾಳೆ ಎಂತ ಮಾಡ್ತಾರೆ ಅಂತ. ರೈಟ್? ಐ ಥಿಂಕ್ ಎವ್ರಿ ಒನ್ ಆಫ್ ಯು ಹಿಯರ್ ಹ್ಯಾವ್ ಕಮ್ ವಿತ್ ದ್ಯಾಟ್ ಮೆಂಟಾಲಿಟಿ. ನಮಗೆ ಬೈಲಿಕ್ಕೆ ಹೆದರಿಕೆ ಆಗ್ತದೆ, ನಮಗೆ ಏನು ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಸೊ ವಾಟ್ ಡು ಯು ಡೂ ಆ್ಯಸ್ ಎ ಟೀಚರ್? ವಾಟ್ ಈಸ್ ಯೋರ್ ಫಸ್ಟ್ ಸ್ಟೆಪ್? Yes, you have to understand. You have to be a patient listener. The main important thing as a parent, or sorry, as a teacher, is to be like a parent, a good listener. See, ನಾನು ಒಂದು ಹೇಳ್ತೇನೆ. ಈಗ ನಮ್ಮ ಮನೆ ಗಲೀಜು ಉಂಟಂತ ಎನಿಸಿ, ನನ್ನ ಮನೆ, ಓಕೆ, ನಂದೆಲ್ಲರೂ ಸಹ ಸ್ವಲ್ಪ ಮೆಸ್ಸಿಯೇ ಉಂಟು. ಓಕೆ, ಸೊ ನನ್ನ ಮನೆ ತುಂಬ ಗಲೀಜು ಉಂಟು, ಫುಲ್ ಕೆಸರೆಲ್ಲ ಉಂಟು. ನೀವು ಹೊರಗಿಂದ ಬಂದಿದ್ದೀರಿ ನನ್ನ ಮನೆಗೆ, ಆಯಿತಾ? ಸೊ ನೀವು ನೋಡ್ತೀರಿ ಕೆಸರೆಲ್ಲ ಉಂಟು, ಗಲೀಜುಂಟು ನನ್ನ ಮನೆ. ನೀವೇನು ಮಾಡ್ತೀರಿ? ವಿಲ್ ಯು ವೇರ್ ಯೋರ್ ಸ್ಲಿಪ್ಪರ್ ಆ್ಯಂಡ್ ಕಮ್? ವಿಲ್ ಯು ರಿಮೂವ್ ಯೋರ್ ಸ್ಲಿಪ್ಪರ್ ನೀಟ್ಲಿ ಔಟ್ಸೈಡ್ ಆ್ಯಂಡ್ ಕಮ್? ಯುಲ್ ರಿಮೂವ್? ಯು ವಿಲ್ ವಾಕ್ ಇನ್ ವಿತ್ ಯೋರ್ ಸ್ಲಿಪ್ಪರ್ಸ್. ಗಲೀಜುಂಟು ಮನೆ, ನನ್ನ ಕಾಲು ಗಲೀಜಾಗ್ತದೆ, ಏನು ಮಾಡ್ತೀರಿ? ಸ್ಲಿಪ್ಪರ್. ಇಫ್ ದ ಹೌಸ್ ಇಸ್ ಸ್ಪೆಕ್ ಆ್ಯಂಡ್ ಕ್ಲೀನ್ ಉಂಟು ಮನೆ, ಏನು ಗಲೀಜಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಭಾರಿ ಚೆಂದ ಉಂಟು ಮನೆ, ನೋಡೋಗೆಲ್ಲ ಖುಷಿ ಆಗ್ತದೆ ಮನೆ ಅಲ್ಲ, ಅಂಥ ಮನೆಗಳೇ ಉಂಟಲ್ಲ. ಸೊ ಆ ಮನೆಗೆ ಹೋಗುವಾಗ ಏನಾಗ್ತದೆ? ವಾಟ್ ವಿಲ್ ಯು ಡೂ? ಅಯ್ಯೋ, ನಿಮ್ಮ ಚಪ್ಪಲ್ ಸಹ ಕ್ಲೀನ್ ಇದ್ದರೆ ಸೇನು ಚಂದದಲ್ಲಿ ಅದನ್ನು ಒರೆಸಿ ಅಲ್ಲಿ ಇಟ್ಟು ಸೈಡಲ್ಲಿ ಎಲ್ಲ ಚಂದದಲ್ಲಿ ಬರ್ತೀವಿ ಅಲ್ಲ. ಸೇಮ್ ವೇ ನಮ್ಮ ಮನಸ್ಸು, ಸೇಮ್ ವೇ ಆ ಪರ್ಸ್ನಾಲಿಟಿ. ನಾವು ನಮ್ಮನ್ನು ಹೇಗೆ ನೋಡ್ಕೊಳ್ತೇವೆ, ಆಪೋಸಿಟ್ ಪರ್ಸನ್ಸ್ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಇಫ್ ವಿ ಆರ್ ದ ಒನ್ ಹೂ ಪುಟ್ ಅಸ್ ಡೌನ್, ಅಯ್ಯೋ ಮ್ಯಾಮ್ ನನಗೆ ಆಗೋದಿಲ್ಲ, ಮೇಡಮ್ ನನಗೆ ಆಗೋದಿಲ್ಲ, ಐ ಕಾಂಟ್ ಡೂ ದಿಸ್ ಮ್ಯಾಮ್, ನೋ ಮ್ಯಾಮ್, ನೋ ನಂಗೆ ಆಗೋದಿಲ್ಲ ಮ್ಯಾಮ್, ನಂಗೆ ಒಂದು ಚೂರು ಇದಾದರೆ ನನಗೆ ಕೂಗ್ಲಿಕ್ಕೆ ಬರ್ತದೆ ಮ್ಯಾಮ್. ಓಕೆ, ಸೊ ಯು ಆರ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ಹೊರಗಿನವ್ರು ನಿಮ್ಮನ್ನು ಟ್ರೀಟ್ ಮಾಡೋರು ಎಂತ ಟ್ರೀಟ್ ಮಾಡ್ತಾರೆ? ಹೇಗೆ ಟ್ರೀಟ್ ಮಾಡ್ತಾರೆ? ಅವಳ ಮೇಡಮ್, ಅದು ಮೇಡಮ್.
So what is that? They treat you in the same way. If you yourself are bold, ನೀವು ಬೋಲ್ಡ್ ಇರ್ಲಿಕ್ಕಿಲ್ಲ, ಲಯನ್ ಬಂದರೆ ಓಡಲೇಬೇಕಲ್ಲ, ಬೋಲ್ಡ್ ಅಂದರೆ ತೋರಿಸ್ಬೇಕು, ಎಸ್ ಐ ಆಮ್ ಬೋಲ್ಡ್. ಓಕೆ, ಬೋಲ್ಡ್ ಇರ್ತೀರಿ, ನೀವೆಲ್ಲರೊಟ್ಟಿಗೆ ಒಳ್ಳೆ ಚಂದದ್ರಲ್ಲಿ ಮಾತಾಡ್ತೀರಿ, ಗಂಟು ಮುಖದಲ್ಲ. ಸೊ ದ್ಯಾಟ್ ಇಸ್ ಅ ಟೈಮ್, ಹೌ ವಿಲ್ ದ ಔಟ್ಸೈಡರ್ ಲುಕ್ ಎಟ್ ಯು? ದೇ ವಿಲ್ ಗಿವ್ ರೆಸ್ಪೆಕ್ಟ್. ಓ ಮೇಡಮ್, ನಿಮಗಾಗ್ತದೆ ಮ್ಯಾಮ್. ಪ್ರತಿ ಸಲ ಬಂದು, ಓಕೆ ನಿಮಗಾಗ್ತದೆ ಮ್ಯಾಮ್, ನೀವು ಮಾಡ್ಬೋದು ಮ್ಯಾಮ್. ಓಕೆ, so this is very important. Where you are, how are you treating yourself is very very important. ನೀವೇ ನಿಮ್ಮನ್ನು ತಗ್ಗಿಸ್ಕೊಂಡು, ನೀವೇ ನಿಮ್ಮನ್ನು ಯಾಂದಾಲ ಪ್ರೈಜ್ ನೀ ಜೈಕಿ ಅಂತ ಟೀಚರ್ ಜಾಬ್ಗೆ ಬರ್ತೀನಿ ಹಾಗೆ ಹೇಳಿಕ್ಕಾಗ್ತದಾ? ನೋ. ಯು ಬೀಯಿಂಗ್ ಅ ಟೀಚರ್, ಐ ಟೆಲ್ ಯು ಇಟ್ಸ್ ಅ ಟಫೆಸ್ಟ್ ಜಾಬ್. ಎಗ್ರಿ ವಿತ್ ಮೀ ಆರ್ ನೋ? ಆಫೀಸಿಗೆ ಹೋಗುವವರು ಇಟ್ ಇಸ್ ಅ ಸೇಮ್ ರುಟೀನ್. ಅವ್ರು ಏನು ಮಾಡ್ತಾರೆ, ಹೋಗಿ ಟಕ 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 ಟೈಪ್ ಮಾಡ್ತಾರೆ, ಅದ್ರದ್ದು ಮಾಡ್ತಿದ್ದಾರೆ. ನಿಮಗೆ ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್. ನಾಲೆಜ್ ಅಪ್ಡೇಟ್ ಮಾಡಬೇಕು. ಪ್ರತಿ ಸಲ ಕ್ಲಾಸಿಗೆ ಹೋಗುವಾಗ ಯು ನೀಡ್ ಟು ಸ್ಟಡಿ, ಬಿಕಾಸ್ ನಿಮಗೆ ಕಂಟೆಂಟ್ ಗೊತ್ತಿರಬೇಕು. ಯು ಹ್ಯಾವ್ ಟು ಪುಟ್ ಫೋರ್ತ್. ಕರೆಕ್ಟ್ ಅಲ್ಲ? ಆಫೀಸ್ನವ್ರಿಗೆ ಆಗಿಲ್ಲ. ಓಕೆ, ದೇ ಹ್ಯಾವ್ ಟು ಡೂ ಪ್ರೆಸೆಂಟೇಷನ್, ಅದು ಇದು, ಅವರ ಚಾಲೆಂಜಸ್ ಡಿಫ್ರೆಂಟ್ ಇರ್ತದೆ. ಆದರೆ ನಾನು ಹೇಳೋದಾದರೆ ಟಫೆಸ್ಟ್ ಚಾಲೆಂಜಸ್ ನಿಮ್ಮದು ಕೂಡ. ಬಿಕಾಸ್ ನೀವು ಕಲಿಸೋದು ಮಾತ್ರ ಅಲ್ಲ, ಯು ಆರ್ ಹ್ಯಾಂಡ್ಲಿಂಗ್ ಒಂದೊಂದು ಹೃದಯವನ್ನು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಯು ಆರ್ ಹ್ಯಾಂಡ್ಲಿಂಗ್ ಈಚ್ ಹಾರ್ಟ್ ಪ್ರೆಸೆಂಟ್ ದೇರ್. Don't look at that child as a person, look as a child as a soul. ಒಂದೊಂದು ಅಲ್ಲಿ ಸೋಲನ್ನು ನೋಡಿ ನೀವು. ಸೋಲ್ ಹೇಳಿದರೆ ಕನ್ನಡದಲ್ಲಿ ಏನು ಯಾರಾದರೂ ಹೇಳ್ಬೋದಾ? ಆತ್ಮ, ಪ್ರೇತಾತ್ಮ ಅಲ್ಲ, ಅಲ್ಲಿ ನಿಜ ಪ್ರೆಸೆಂಟ್ ಇರುವ ಆತ್ಮ. ಆಯಿತಾ? ಸೊ ಅವರನ್ನು ನೋಡಿ, ಯು ಟೇಕ್ ಈಚ್ ಪರ್ಸನ್ ಆ್ಯಸ್ ಅ ಸೋಲ್. ನೀವು ಹೇಳ್ಬೋದು, ಬಾ ನಮ್ಮ ಮನೆಯಲ್ಲೇ 3 ಉಂಟು, ಅದನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ 40-50 ಅಂತ ಆತ್ಮಗಳನ್ನು ನೋಡೋದು. ರೈಟ್, ದಟ್ ಇಸ್ ಕರೆಕ್ಟ್. ನಮೀಗ ಸ್ಟ್ರೆಸ್ ಉಂಟು, ಬಟ್ ಆ್ಯಸ್ ಟೀಚರ್ಸ್ ದ್ಯಾಟ್ಸ್ ವೈ ವಿ ಆರ್ ಸ್ಟೆಪ್ಪಿಂಗ್ ಇನ್ ಟು ದ್ಯಾಟ್ ಪ್ರೊಫೆಷನ್. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಹೇಳಿದರೆ, ಯಾಕೆ ಈ ಪ್ರೊಫೆಷನ್ ಚೂಸ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಬೇಕು. ಯು ಶುಡ್ ನೋ ವೈ ಡಿಡ್ ಐ ಚೂಸ್ ಇಟ್. ನಿಮಗೆ ಬೇರೆದಕ್ಕೆ ಹೋಗ್ಬೋದಿತ್ತು, ಬಟ್ ವೈ ಡಿಡ್ ಯು ಚೂಸ್? So first thing I want you to do is, paper pencil ಏನಾದ್ರು ಉಂಟಾ ಕೈಯಲ್ಲಿ? ಉಂಟಾ? ಓಕೆ. First thing I want you all to do is, whoever has it, or you can just think. In one word, ನಾನು ಹೇಳ್ತಿದ್ದೇನೆ ಪುನಃ, ಇನ್ ಒನ್ ವರ್ಡ್, ಒಂದು ವರ್ಡಲ್ಲಿ, ಒಂದು ಶಬ್ದದಲ್ಲಿ ನೀವು ಯಾವ ಟೈಪ್ ಟೀಚರ್ ಅಂತ ಒಂದು ಬರಿ. ಪಕ್ಕ ಬರೀ, ಇಲ್ಲದ ಬರೀಲಿಕ್ಕೆ ಬೇಡ, ಮನಸ್ಸಲ್ಲಿ ಇಡಿ. ನೀವೇ ಯಾವ ಟೈಪ್ ಟೀಚರ್. ಈಗ ಹೀಲಿಯಂ ಬೆಲೂನ್ ಟೀಚರ್ ಎಲ್ಲ ಬರಿಬೇಡಿ, ನಾನು ಹೇಳಿದ್ದು ಬರಿಬೇಡಿ. ನೀವು ಹೇಗೆ ಅಂತ ನಿಮ್ಮನ್ನು ನೀವು ಟೀಚರಾಗಿ ಹೇಗೆ ಹೇಳ್ಬೋದು? ಸ್ಟ್ರಿಕ್ಟ್, ಇಲ್ಲಾಂದರೆ ಫ್ರೆಂಡ್ಲಿ, ಇಲ್ಲಾಂದರೆ ಏನಾದರೂ ಒಂದು. ಜಸ್ಟ್ ಥಿಂಕ್ ಮಾಡಿ. ಒಂದೇ ನಿಮಿಷ, ನಾನು ಜಾಸ್ತಿ ಕೊಡೋದಿಲ್ಲ, ನನಗೆ ಕೊಟ್ಟದ್ದು 1.5 ಗಂಟೆ ಅಷ್ಟೇ. ವೆನ್ ಡು ಐ ಹ್ಯಾವ್ ಟು ಸ್ಟಾಪ್ ಸರ್? 11:30 is it? 11 I think. Okay. Yes, okay. Fine. ಆಯಿತಾ? ಎಲ್ಲ ಮಾಡಿದ್ದೀರಲ್ಲ? ಓಕೆ, ಅಲ್ಲಿ ಪಿಕ್ 1 ನೀವು ಅಲ್ಲಿ ಪಿಕ್ ಮಾಡ್ತೀರಲ್ಲ ಸ್ಕೂಲಲ್ಲಿ, ಹಾಗೆ ಇವತ್ತು ನನ್ನ ಚಾನ್ಸ್, ನಾನು ಪಿಕ್ ಮಾಡ್ತೇನೆ. ಓಕೆ, ಸೊ ಐ ವಿಲ್ ಪಿಕ್. ಲಾಸ್ಟ್ ಇದು ಮ್ಯಾಮ್ ಇದ್ದಾರೆ, ನನ್ನ ಹತ್ರ ಮಾತಾಡ್ತಿದ್ರು, ಅವರನ್ನೇ ಪಿಕ್ ಮಾಡ್ತೇನೆ ನಾನು. ಶಿ ಇಸ್ ಅ ಹೆಡ್ ಮಿಸ್ಟ್ರೆಸ್. ಓಕೆ, ಎಸ್. Guide, very good. Guide, okay. Anyone else thought yourself as a guide? Very good. Guide. Anyone else? Guide. Maybe our position iddare, that's why they have thought about that word. The word yake bantu guide ಹೇಳಿ, because ಆ position ಅಲ್ಲಿ ಇದ್ದಾರೆ ಅವರು. They are running school. Okay. ಇನ್ನು ಯಾರನ್ನು ನಾನು ಪಿಕ್ ಮಾಡಬೇಕು ಈಚೆ ಸೈಡಿಂದ? ಯಾರು ನಾನು ನೋಡೋದೇ ಇಲ್ಲ. ನೋಡಿ, ಹೀಗೆ ಮಾಡಿದ್ರು ಮಕ್ಕಳು ಸಹ. ಸ್ಕೂಲಲ್ಲಿ ನೋಡಿದಿರಲ್ಲ ಮಕ್ಕಳು, ಎಲ್ಲರಿಗೆ ಬಗ್ಗುದು, ಯಾರು ನೋಡೋದೇ ಇಲ್ಲ. ಓಕೆ, ಕೆಲವರೆಲ್ಲ ಅಡಿಗೆ ಕೂತ್ಕೊಳ್ತಿದ್ದಾರೆ, ನಿಂಗೆ ಕಾಣೋದೇ ಇಲ್ಲ ಕೆಲವರೆಲ್ಲ. ಓಕೆ, ಲೆಟ್ಸ್ ಪಿಕ್. ಓಕೆ, ನೀವು ಹೇಳಿ. ಎಸ್, ಯು ಗ್ರೀನ್ ಸಾರಿ. ನೀವೇ ಹಿಂದೆ ನೋಡಬೇಡಿ, ನೀವೇ ಗ್ರೀನ್. Not so strict, not. What is that word? I want a word. One word I want. What you can tell? Supporter. Very good. Okay. Nice. See, so many words that are coming. Okay, anyone here? Friendly. Okay, friendly.
Yeah, you all. Friendly, all friendly only, yeah? Friendly, motherly nature, okay. So one is motherly nature, one is supporter, one guide. So ಎಷ್ಟು ಜನ, I don't know, I'm not going to pick now, ನೀವೆಲ್ಲ ಬರ್ದಿದ್ದೀರಿ ಅಂತ ನಂಬಿದ್ದೇನೆ, ಓಕೆ. ಸೊ ಯು ಹ್ಯಾವ್ ರಿಟನ್ ವಾಟ್ ಯು ಆರ್, ರೈಟ್. ಸೊ ನಾನು ಅದೇ ಹೇಳೋದು, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ನೋ, ನಾನು ಯಾಕೆ ಆಗಿ I have chosen this profession. Why I have chosen this profession? ಮಕ್ಕಳನ್ನು ಹೇಗೆ ಮೆಂಡ್ ಮಾಡೋದು ಅದನ್ನು ಕಲಿಸಿ ಹೇಳ್ತಾರೆ, ಈಗ ಅದು ಆಗೋದಿಲ್ಲ. ಯು ಕಾಂಟ್ ಸೇ ಮಕ್ಕಳನ್ನು ಮೆಂಡ್ ಮಾಡೋದು. ಯುವರ್ ಟೀಚರ್ಸ್ ಹ್ಯಾವ್ ಟು ಅಡ್ಯಾಪ್ಟ್ ಟು ಡಿಫ್ರೆಂಟ್ ಕಿಡ್ಸ್, ಓಕೆ. ಮೊದಲೆಲ್ಲ ಹೇಗೆ ಹೇಳಿದ್ರೆ ನಾವು ಟ್ರೈನಿಂಗ್ ಹೋಗುವ, ಮಕ್ಕಳನ್ನು ಹೇಗೆ ಸರಿ ಮಾಡೋದು, ಮಕ್ಕಳನ್ನು ಇದು ಹೇಗೆ ಮಾಡೋದು, ಇಂಥ ಟೈಪ್ ಮಕ್ಕಳಿದ್ರೆ ಹೇಗೆ ಹ್ಯಾಂಡಲ್ ಮಾಡೋದು, ಹಾಗೆಲ್ಲ ಮಾಡುವ. ಆದರೆ ಅದಕ್ಕೆಲ್ಲ ನೀವು ಮೈಂಡಲ್ಲಿ ಪ್ರಿಪೇರ್ ಆಗಿರಬೇಕು. ನಾನು ಹೀಗೆವೇ, ನಾನು ಆಚೆ ಸಹ ಇಲ್ಲ ಈಚೆ ಸಹ ಇಲ್ಲ, ಆಗ್ತದಾ? ಸ್ವಲ್ಪ ಆದರೂ ಯು ನೀಡ್ ಟು ಬೆಂಡ್, ಸ್ವಲ್ಪ ಆದರೂ ನೀವೇನು ಸ್ವಲ್ಪ ಇದು ಮಾಡಬೇಕು, ಗರಂ ತೋರಿಸ್ಬೇಕು. ಕೆಲವು ಕಡೆ ಏನು ನೀವು ಸ್ವಲ್ಪ ತಗ್ಗಬೇಕು ಮಕ್ಕಳ ಹತ್ರ ಮಾತಾಡುವಾಗ, ಅಲ್ಲ. ಸೆಕೆಂಡ್ ಒಂದು ಈ ಮ್ಯಾಮ್ ಹೇಳಿದ ಮಾತು ನನಗೆ ತುಂಬ ಖುಷಿ ಆಯ್ತು. ಕಳೆಗೆ ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್, ಯಾವುದೋ ಒಂದು ಹುಡುಗ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗ್ದ ಅಂತ, ಐ ಥಿಂಕ್ ಈಸ್ ಅ ಟಾಪರ್, ಈಸ್ ಅ ಟಾಪರ್, ಸ್ವಲ್ಪ ಕಡಿಮೆ ತೆಗ್ದ. ಆದರೆ ಅವರು ಏನು ಮಾಡಿದ್ರು ಅಂತ ಅವ್ರು ಹೇಳಿದ್ರು, ನೀನು ಒಳ್ಳೆ ನಾನು ಹೇಳಿದ್ದಲ್ಲ, ನೆಕ್ಸ್ಟ್ ಟೈಮ್ ಬೇರೆ ಸ್ಕೂಲಿಗೆ ಕಾಲೇಜಿಗೆ ಹೋಗುವಾಗ ನೀನು ಟಾಪರ್ ಆಗಬೇಕು ಹೇಳಿದ್ರು. ಮತ್ತು ಅವ್ನು ತುಂಬ ಡಲ್ ಇದ್ದಂತೆ. ಇವರಿಗೇನಾಯಿತು, ಅವರು ಶೀಸ್ ಇನ್ ಅ ಪೋಸ್ಟ್ ಆಫ್ ಅ ಪ್ರಿನ್ಸಿಪಲ್, ಹೆಡ್ ಮಿಸ್ಟ್ರೆಸ್, ಪ್ರಿನ್ಸಿಪಲ್, ರೈಟ್? ಎಸ್, ಅವರಿಗೆ ಅದು ರೈಟ್ ಉಂಟು ಹೇಳಲಿಕ್ಕೆ, ಅಲ್ಲ. ಬಟ್ ಸ್ಟಿಲ್ ಆ ಮಗುದು ಮುಖ ನೋಡಿ ಡಲ್ ಇತ್ತಂತೆ. ಅವ್ರು ಏನು ಮಾಡಿದ್ರು, ಕರೆದ್ರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಕರೆದು ಹೇಳಿದ್ರಂತೆ, ಯಾಕೆ ಏನಾಯ್ತು, ನಾನು ಹೇಳಿದ್ದೇನಾದ್ರು ಬೇಸರ ಆಯಿತಾ ಅಂತ ಅವ್ರಿಗೆ ಆಯ್ತಂತೆ. ಹಾಗೆ ಹೇಳಿದವನಿಗೆ ಏನೋ ಬೇಸರ ಆಯಿತಾ, ಫಸ್ಟ್ ಬರಬೇಕಿತ್ತು, ಕಡಿಮೆ ಬಂತು ನಿಂಗೆ ಹೇಳಿ. ಅವನಿಗೆ, ಇಲ್ಲ ಮ್ಯಾಮ್, ನನಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್. ಐ ಯು ಗೆಟಿಂಗ್ ಇಟ್? ವಾಟ್ ಐಮ್ ಟೆಲಿಂಗ್? ವಾಟ್ ವಿ ಸಿ, ನಾವು ಏನನ್ನು ಕಾಣ್ತೇವೆ, ಇಟ್ ವಿಲ್ ನಾಟ್ ಬಿ ದ ಸೇಮ್. ಕೆಲವು ಮಕ್ಕಳು ಎಷ್ಟು ಖುಷಿಯಲ್ಲಿ ಸ್ಕೂಲಿಗೆ ಬರ್ತಾರೆ, ಅವರ ಮನಸ್ಸಲ್ಲಿ ಎಷ್ಟೊಂದು ನೋವುಂಟು, ದೇ ವೋಂಟ್ ಶೋ, ದೇ ನೆವರ್ ಶೋ. ಕೆಲವರಿಗೆ ಅದು ತೋರಿಸಿ ಬಿಡ್ತಾರೆ. ಯಾಕಂದರೆ ವೆನ್ ಯು ಸೇ ಮದರ್ಲಿ ನೇಚರ್, ವೆನ್ ಯು ಶೋ ದೆಮ್ ಸೊ ಮಚ್ ಲವ್, ದೇ ವಿಲ್ ಶೋ, ಓಕೆ. ವೆನ್ ಯು ಸೇ ಯು ಆರ್ ಅ ಸಪೋರ್ಟರ್, ವೆನ್ ಯು ಶೋ ಲವ್, ದೇ ಶೋ. ಸೊ ಹೀಗೆ ದೇರ್ ಇಸ್ ಅ proverb that says, which like, children don't care how much you know. I'll repeat, children don't care how much you know, they care how much you care. ಅಂದರೆ ಅವರಿಗೆ ಬೇಡ, ಅವರಿಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ನಿಮಗೆ ಎಷ್ಟು ತಿಳಿದಿದೆ ಸಬ್ಜೆಕ್ಟ್ ಬಗ್ಗೆ, ನಿಮ್ಮ ನಾಲೆಜ್ ಎಷ್ಟುಂಟು, ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಕಡೆ ತನಕ ಅವ್ರು ನೋಡೋದೇನು, ನೀನೆಷ್ಟು ಕೇರ್ ಮಾಡಿದಿ, ನನಗೆ ಎಷ್ಟು ಪ್ರೀತಿ ತೋರಿಸಿದಿ, ನನ್ನ ಬಗ್ಗೆ ಅರ್ಥ ಮಾಡಲಿಕ್ಕೆ ನೋಡಿದ್ಯಾ, ಡಿಡ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ಆಫ್ ವ್ಯೂ? That is very important, okay? So ಈಗ ಫಸ್ಟ್ ಥಿಂಗ್ ಈಸ್ ಯು ನೋ ಯೋರ್ ಪೋಸ್ಟ್. ನಾನು ಯಾಕೆ ಆಗಿ ಇಲ್ಲಿದ್ದೇನೆ, ನಾನು ಯಾಕೆ ಬಂದಿದ್ದೇನೆ, ನಾನು ಯಾಕೆ ಟೀಚರ್ ಆಗಿದ್ದೇನೆ, ನಾನು ಇಲ್ಲಿ ಯಾಕೆ ಕೂತಿದ್ದೇನೆ. ಇದರಲ್ಲಿ ಕೂಡ ಎಷ್ಟೋ ಕ್ವೆಶನ್ ಮಾರ್ಕ್ಸ್ ಉಂಟು. ಅಯ್ಯೋ, ನನಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು, ನಾನೇನಾ ನನ್ನ ನಾಣೆ ಬರಸಾರಿಲ್ಲ, ನಾನು ಟೀಚರ್ ಆದೆ. ಎಷ್ಟೋ ಮಂದಿ ಆಗಿದ್ದೀರಲ್ಲ? ಎಸ್. ಇನ್ನೊಬ್ಬರು ಉಪ್ಪ ಇಲ್ಲ, ಎಲ್ಲನೂ ಟ್ರೈ ಮಾಡಿ ಆಯಿತು, ಮತ್ತು ಲಾಸ್ಟಿಗೆ ಒಂದು ಟೀಚರ್ ಜಾಬಿಗೆ ಬಂದದ್ದು. ಕೆಲವರು ಇನ್ನೂ ಕೂಡ ಇದ್ದೀರಿ, ಎಲ್ಲ ಬಿಟ್ಟು, ಎಲ್ಲ ಪ್ರೊಫೆಷನ್ ಬಿಟ್ಟು, ಯು ಹ್ಯಾವ್ ಚೂಸನ್ ಟು ಬಿ ಅ ಟೀಚರ್ ಬಿಕಾಸ್ ನಿಮಗೆ ಯಾರಾ ಟೀಚರ್ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ, ಅಲ್ಲ? ಹೌದಲ್ಲ? ಅವರು ಎಷ್ಟೇ ಚೆಂದ ನೆಗಾಡಿಕೊಂಡು ಹೌದೌದು ಹೇಳ್ತಿದ್ದಾರೆ. ಸೊ ಏನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ನಿಮಗೆ ಒಂದು ಟೀಚರ್ ಹ್ಯಾಸ್ ಕಾಸ್ ಸೋ ಮಚ್ ಇನ್ಫ್ಲೂಯೆನ್ಸ್, ಓಕೆ. ಈಗ ನನ್ನ ಮಕ್ಕಳು ಹೇಳ್ತಾರೆ, ಮ್ಯಾಮ್ ಯು ಟೀಚಿಂಗ್ ಇಸ್ ಸೋ ಗುಡ್, ಯುವರ್ ಟೀಚಿಂಗ್ ಇಸ್ ಸೋ ಗುಡ್, ವಿ ಲೈಕ್ ಲಿಸ್ನಿಂಗ್. ನನಗೆ ಮೊನ್ನೆ ಸರ್ಟಿಫಿಕೇಟ್ ಕೊಟ್ಟರು ನನ್ನ ಮಕ್ಕಳು ರೋಶ್ನಿಯಲ್ಲಿ. ಅವರು ಹೇಳಿದರು, ಈ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇಲ್ಲ ಹೊರಗಡೆ, ಆದರೆ ನಮಗೆ ತುಂಬ ವ್ಯಾಲ್ಯೂ. ನನಗೆ ನಿಜ ತುಂಬ ವ್ಯಾಲ್ಯೂ ಆ ಸರ್ಟಿಫಿಕೇಟ್. ಅದರಲ್ಲಿ ಬರೆದಿದ್ದಾರೆ, ನಿನ್ನ ಕ್ಲಾಸಲ್ಲಿ ಬ್ಯಾಟ್ರಿಯೇ ಕಡಿಮೆ ಆಗೋದಿಲ್ಲ ನಿನಗೆ, ಯು ಆರ್ ರನ್ನಿಂಗ್ ಬ್ಯಾಟ್ರಿ, ಓಕೆ. ಸೊ ಅಂಥದ್ದೆಲ್ಲ ಕಮೆಂಟ್ಸ್ ಬರುವಾಗ ಯು ಫೀಲ್ ಸೋ ಹ್ಯಾಪಿ, ರೈಟ್? ಸೊ ಸೇಮ್ ವೇ ಸಮ್ ಟೀಚರ್ಸ್ ಹ್ಯಾವ್ ಅಬ್ಸರ್ವ್ಡ್, ನನಗೆ ಈ ಟೈಪೇ ನನ್ನ ಟೀಚರಾಗೇ ನನಗೆ ಟೀಚರ್ ಆಗಬೇಕು, ನನಗೆ ಕೂಡ ಅದೇ ಆಗಬೇಕು. ನನ್ನದೀಗ 2ನೇ ಮಗಳು ಹಾಗೆ ಹೇಳೋದು, ಇಷ್ಟು ಕಲಿಸಿ ನಾವು ಅವರಿಗೆ ಹೇಳ್ತಿದ್ದಾಳೆ, ಐ ವಾಂಟ್ ಟು ಬಿಕಮ್ ಕಿಂಡರ್ಗಾರ್ಡನ್ ಟೀಚರ್. ಎಂತಾಗಬೇಕಂತೆ? LKG UKG ಟೀಚರಾಗಿ. ನಾನು ಹೇಳಿದೆ, ಹಾಗಾದ್ರೆ ಇಷ್ಟು ಕಲಿಯೋದು ಯಾಕೆ, ನೀವು ಬಿಡು, ನೀನು ಸ್ವಲ್ಪ ತಂದು ಹೋಗು, ಇನ್ನು ಆಯ್ತು. ಸೊ ವಾಟ್ ಈಸ್ ಇಟ್, ಹರ್ ಇಂಟ್ರೆಸ್ಟ್ ಇಸ್ ಡಿಫ್ರೆಂಟ್. ವೈ ಶಿ ಈಸ್ ಇನ್ 2nd ಸ್ಟ್ಯಾಂಡರ್ಡ್ ಬಟ್ ಸ್ಟಿಲ್ ಶಿ ಫೀಲ್ಸ್ ನನಗೆ ಆ ಲೆವೆಲ್ ಟೀಚರ್ ಆಗಬೇಕು, ಬಿಕಾಸ್ ದ್ಯಾಟ್ ಟೀಚರ್
has influenced her. Are you understanding? Aage aagbeku. So that teacher has influenced her. So you first know, are you here? ಏನು ಉಪಾಯ ಎಲ್ಲ ಬಂದದ? ಇಲ್ಲ, ಆರ್ ಯು ಹಿಯರ್ ಥಿಂಕಿಂಗ್ ಸಮ್ವನ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಮೀ, ಆರ್ ಆರ್ ಯು ಹಿಯರ್ ಸ್ವಲ್ಪ ಹಣ ಆಗ್ತದೆ ಅದಕ್ಕೆ ಬಂದದ್ದು? ಟೀಚರ್ಸ್ನವ್ರಿಗೆ ಅಷ್ಟು ಸಂಬಳ ಇಲ್ಲ, ಎಲ್ಲರಿಗೂ ಗೊತ್ತುಂಟಲ್ಲ, ಅಷ್ಟು ಸಂಬಳ ಇಲ್ಲ. ವಿ ಡೋಂಟ್ ಗೆಟ್ ಪೇಡ್ ಫಾರ್ ವಾಟ್ ವಿ ಗಿವ್. ಓಕೆ, ದಟ್ ಈಸ್ ದೇರ್. ಸೊ ಆರ್ ಯು ಕಮ್ ವಿತ್ ದ್ಯಾಟ್ ಥಾಟ್? ಸೊ ಆ ಥಾಟಲ್ಲಿದ್ದರೆ ನಾನು ನಿಜವಾಗಿ ಹೇಳ್ತೇನೆ, 100% ಯು ವಿಲ್ ನಾಟ್ ಎಂಜಾಯ್ ಯೋರ್ ಜಾಬ್. ನಾನು ಬರೆದು ಕೊಡ್ತೇನೆ, ಯು ವಿಲ್ ನೆವರ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್. ಯಾವುದೇ ಪ್ರೊಫೆಷನ್ ಆಗಿರ್ಬೋದು. ಅದಕ್ಕೆ ನೋಡಿ, ಕೆಲವರು ಎಷ್ಟೋ ದೊಡ್ಡ ಡಾಕ್ಟರ್ ಆಗಿರ್ತಾರೆ. ಯು ನೋ ಒನ್ ಸಿಂಗರ್ ಹೂಸ್ ಅ ಡಾಕ್ಟರ್. ಸೊ ನಮ್ಮ ಟೈಮಲ್ಲಿ ಇದ್ದವರಿಂದ ಪಾಲ್, ಐ ಫರ್ಗಾಟ್ ಹಿಸ್ ನೇಮ್. ಓಕೆ, ಹೀ ಈಸ್ ಅ ಸಿಂಗರ್. ಈಗ ಅವರು ಸಿಂಗಿಂಗ್ ಚೂಸ್ ಮಾಡಿದ್ದಾರೆ. ಹೀ ಈಸ್ ಅ ಡಾಕ್ಟರ್ ಬೈ ಪ್ರೊಫೆಷನ್. ಓಕೆ, ಯಾಕೆ? ಆ ಇಂಟ್ರೆಸ್ಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇಫ್ ಯುವರ್ ಇಂಟ್ರೆಸ್ಟ್ ಇಸ್ ಟೀಚಿಂಗ್, ಸ್ಟಿಕ್ ಆನ್ ಟು ಇಟ್, ವರ್ಕ್ ಆನ್ ಇಟ್. ಅರ್ಥ ಆಯ್ತಾ? ನಿಮ್ಮ ಇಂಟ್ರೆಸ್ಟ್ ಟೀಚಿಂಗ್ ಆಗಿದ್ರೆ ಸ್ಟಿಕ್ ಆನ್ ಟು ಇಟ್, ಹೋಲ್ಡ್ ಆನ್ ಟು ಇಟ್, ಬಿಡಬೇಡಿ. ಆಯಿತು, ಮಕ್ಕಳೇನೋ ಒಂದು ಕಮೆಂಟ್ ಮಾಡಿದ್ರ, ಮ್ಯಾಮ್ ನಮಗೆ ಇದು ನಿಮ್ಮದು ಅರ್ಥವೇ ಆಗೋದಿಲ್ಲ, ಅದನ್ನೇ ಇಟ್ಕೊಂಡು ಗಂಟು ಮುಖ ಆ ಕ್ಲಾಸಿಗೆ ಹೋಗೋ. ಹೇಗಾರು ಅರ್ಥ ಆಗೋದಿಲ್ಲ, ನಾನು ಯಾಕೆ ಪಾಠ ಮಾಡಬೇಕು? ಹೇಗಾದ್ರು ನಾನು ಹೇಳಿದೆಲ್ಲ ಅರ್ಥ ಆಗೋದಿಲ್ಲ, ಮಾತಾಡ್ತಾನೆ. ನೋ, ಟೇಕ್ ಇಟ್ ಆ್ಯಸ್ ಅ ಫೀಡ್ಬ್ಯಾಕ್. ಆ ನೆಗೆಟಿವ್ ಕಮೆಂಟನ್ನು ಟೇಕ್ ಇಟ್ ಆ್ಯಸ್ ಅ ಫೀಡ್ಬ್ಯಾಕ್. Even for me, when I was teaching, there were a few negative comments. Ma'am, you're very strict. Nange aa comment ittu. Okay, initially. But I said, I took it as a feedback. Okay, if I'm very strict, ನಾನು ತುಂಬ ಸ್ಟ್ರಿಕ್ಟ್ ಇದ್ದರೆ, I need to handle the class in a different way. Strict ಹೇಳಿದರೆ there's not even move this. Because I was in Aloysius, it was a co-ed. Co-edಅಲ್ಲಿ especially boys ಇರ್ತಾರೆ. You need to be strict. You can't just handle them very lightly. So I changed my method of handling with them. ವಾಟ್ ಐ ಡಿಡ್ ಇಸ್, ನನ್ನ ಕ್ಲಾಸಲ್ಲಿ ಬಾಯ್ಸ್ ಇರ್ತಿದ್ರು, ತುಂಬ ಜನ ಬಾಯ್ಸ್ ಇರ್ತಿದ್ರು, ಹಟ್ಟ ಕಟ್ಟ ಬಾಯ್ಸ್. ಓಕೆ, ಹಟ್ಟ ಕಟ್ಟ ಬಾಯ್ಸ್ ಇರ್ತಿದ್ರು. ವಾಟ್ ಐ ಡಿಡ್, ಪ್ರತಿ ಸಲ ಅವರು ಏನಾದರೂ ಪೋಖ್ರಿ ಮಾಡ್ತಾರಲ್ಲ, ನಾನು ಎಕ್ಸಾಂಪಲ್ ಹೇಳುವಾಗ ಗಡಿಗಡಿ ನಂಗೆ ಗೊತ್ತುಂಟು ಅವ್ರು ಕೇಳೋದಿಲ್ಲ ಕ್ಲಾಸ್ ಅಂತ. ನಾನೇನು ಮಾಡೋದು, ಹಲೋ ಹಾಸನ್, ಹಾಸನ್, ಯಾ ರೈಟ್, ಯು ಡೂ ದ್ಯಾಟ್ ರೈಟ್. ಹಾಸನ್ಗೆ ಆಗ ಫುಲ್ ಓಕೆ, ಹೀ ಈಸ್ ಅವೇಕ್. ನಾನು ಇನ್ನೊಬ್ಬ ನಾನು ಕರೆಯೋದು. ಸೊ ನೀವಿಬ್ಬರು ಫ್ರೆಂಡ್ಸ್, ಮೊಬೈಲ್ ಉಂಟ ಕೈಯಲ್ಲಿ. ಸೊ ಈವನ್ ವಿತ್ ದ ಮೊಬೈಲ್ ಫೋನ್ಸ್, ಮಕ್ಕಳದು ಅದೊಂದು ಉಂಟು, ಮೊಬೈಲ್ ಫೋನ್ಸ್. ಓಕೆ, ಆ ಚಟ. ಓಕೆ, ಸಮ್ಟೈಮ್ಸ್ ಮೊಬೈಲ್ ಫೋನ್ಸ್ ಈಸ್ ಅ ಬೇನ್ ಆ್ಯಂಡ್ ಇಟ್ ಇಸ್ ಅ ಬೂನ್ ಆಲ್ಸೋ. ಅದು ಆ್ಯಕ್ಚುಲಿ ಒಳ್ಳೆಯದು, ಕೆಲವೊಮ್ಮೆ ಕೆಟ್ಟದ್ದು ಕೂಡ. ಇಟ್ ಈಸ್ ಲೆಫ್ಟ್ ಟು ಹೌ ವಿ ಯೂಸ್ ಇಟ್. ಆ ಮಕ್ಕಳು ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತಾರೆ, ನಾವೇನು ಮಾಡೋದು, ನಾವು ತೆಗೆದು ಒಳಗಿಡೋದು. ಕೆಲವು ಕಾಲೇಜಸಲ್ಲಿ ಅದೊಂದು ಉಂಟು, ಯು ಹ್ಯಾವ್ ಟು ಪೇ ಫೈನ್. ಓಕೆ, ಐ ಟೋಟಲಿ Aloysius, I totally disagree with that. I totally disagree. Don't be that. ಯೂಸ್ ಮಾಡ್ತಾರಾ? ಒಬ್ಬರು ನನ್ನ ಸ್ಕೂಲಲ್ಲಿ ಕ್ಲಾಸಲ್ಲಿ ಚಾಕ್ಲೇಟ್ ತಿಂತಿದ್ದದು, ಚಾಕ್ಲೇಟ್ ಅವನು ನನ್ನ ಬಾಯಿ ಓಪನ್ ಮಾಡೋಗಳ ಮೇಲೆ ಅಂಟಿಸಿದ್ದಾನೆ ಚ್ವಿಂಗಮನ್ನು. ಓಕೆ, ಮಾಡಿ ಅಂಟಿಸಿ. ನಾನು ಹೇಳಿದೆ, ಇಟ್ಸ್ ಓಕೆ ಇಫ್ ಯು ಈಟ್, ಐ ಡೋಂಟ್ ಮೈಂಡ್, ಯು ಈಟ್, ಬಟ್ ಪ್ಲೀಸ್ ಗೆಟ್ ಇಟ್ ಫಾರ್ ದ ಹೋಲ್ ಕ್ಲಾಸ್. ಗೆಟ್ ಇಟ್ ಫಾರ್ ದ ಹೋಲ್ ಕ್ಲಾಸ್. ನಾನೊಂದು ರೂಲ್ ಮಾಡಿದೆ, ಯಾರಾದರೂ ನನ್ನ ಕ್ಲಾಸಲ್ಲಿ ಚ್ವಿಂಗಾಮ್ ಇಲ್ಲದ್ರೆ ಏನಾದರೂ ತಿನ್ನೋದು ನೋಡಿದರೆ, ಯು ನೀಡ್ ಟು ಬ್ರಿಂಗ್ ಇಟ್ ಫಾರ್ ದ ಹೋಲ್ ಕ್ಲಾಸ್. ಆಮೇಲೆ ನೋಡಿ ಸ್ಟಾರ್ಟ್ ಆಯಿತು. ಒಂದು ಹುಡುಗ ಒಬ್ಬ ಇದ್ದ, ಅವನು ನಾಗಾಲ್ಯಾಂಡ್ನವ. ದಿಸ್ ವಾಸ್ ರೀಸೆಂಟ್. ಓಕೆ, ರೀಸೆಂಟಾಗಿ ಅವ್ನು ಪ್ರತಿ ಸಲ ಅವನಿಗೆ ನಿದ್ರೆ ಬರುವ ಟೈಮೇನದು ಮಧ್ಯಾಹ್ನ, ಮೇ ಬಿ ಹಿ ಕಾಂಟ್ ಸಿಟ್. ಓಕೆ, ಅವನು ಚ್ವಿಂಗಮ್ ತಿನ್ನೋದು. ಕಡ್ದೆ, 2 ಸರಿ ಕಡ್ದೆ, ಐದರ್ ಥ್ರೋ ಇಟ್ ಆ್ಯಂಡ್ ಕಮ್ ಆರ್ ಗೆಟ್ ಇಟ್ ಫಾರ್ ದ ಹೋಲ್ ಕ್ಲಾಸ್ ಹೇಳಿದೆ. ಆಮೇಲೆ ಆಯ್ತು, 2 ಸರಿ ಮಾಡಿದ, ಮತ್ತೆ ಇಲ್ಲ. ಯೂಸ್ ಟು ಕಮ್ ಆ್ಯಂಡ್ ಸಿಟ್ ಫ್ರಂಟ್. ನಿದ್ದೆ ಬರ್ತದೆ, ಅದಕ್ಕೆ ದೂರ ಬಂದು ಕೂತ. ಓಕೆ, ಹಿ ಈಸ್ ದ ಫಸ್ಟ್ ಒನ್ ಎವ್ರಿ ಮದರ್ಸ್ ಡೇ ಟಿಲ್ ಟುಡೇ ಹಿ ವಿಶಸ್ ಮೀ ಹ್ಯಾಪಿ ಮದರ್ಸ್ ಡೇ. that boy. Okay, so what is it I'm telling you? Change your method, you change your method of dealing. ನಾನು ಆ ಹುಡುಗನನ್ನು ಹೇಗೆ ಈ ಡೀಲ್ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಮೇಡಮ್ ಈ ಹುಡುಗನ ಸಹ ನಾನು ಡೀಲ್ ಮಾಡ್ಬೋದು ನೋಡಿ. ನೋ, ಯು ಕಾಂಟ್. ಈಗ ರಮೇಶನ್ನು ನೀನು ಹೀಗೆ ಡೀಲ್ ಮಾಡಿದೆ, ಸುರೇಶನ ಹಾಗೆ ಡೀಲ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಡಿಫ್ರೆಂಟ್. You have to learn new methods, learn new techniques to deal with them. Okay, so ಮೊದಲನೇದಾಗಿ ನೀವೇನು ಮಾಡಬೇಕು ಹೇಳಿದರೆ, this is it. You have to know how to deal with them. You should know. Second is mainly is patience. ನಿಮಗೆ ಆ ತಾಳ್ಮೆ ಬೇಕು. ಮನೆಯಲ್ಲಿ ತಾಳ್ಮೆ ಇರದೇ ಇರ್ಬೋದು, ಅದು ಸ್ವಂತದವರು, ಇವರು ಹೊರಗಿನವರು.
ಬೇರೆ ತಾಯಂದಿರ ಅವರ ಮಕ್ಕಳನ್ನು ನಿಮಗೆ ಒಪ್ಪಿಸಿದ್ದಾರೆ. ಎಷ್ಟು ತಾಳ್ಮೆ ಬೇಕಾಗಾದ್ರೆ. ನಮ್ಮ ಮಕ್ಕಳಿಗೊಂದು ಚಟ ಎಲ್ಲ ಹೊಡಿಬೋದು, ಏನು ಚಾಡಿ ಹೇಳುದಾದ್ರೆ ಅಪ್ಪನಿಗೆ ಹೋಗಿ ಹೇಳ್ತಾರೆ, ಇಲ್ಲದ್ರೆ ಮತ್ತೆ ಪುನಃ ಬರ್ತಾರೆ ಮಮ್ಮಿ ಯಾಕೆ ಹೊಡೆದದಂತ ನಿಮ್ಮ ಹತ್ರ ಬರ್ತಾರೆ. ಈ ಹೊರಗಿನ ಮಕ್ಕಳಿಗೆ ವಾಟ್ ಡು ಯು ಡೂ? ಯು ಹ್ಯಾವ್ ಟು ಶೋ ಅ ಲಾಟ್ ಆಫ್ ಪೇಷನ್ಸ್ ಅಲ್ಲ. ಯಾರಿಲ್ಲಿ ಒಪ್ಪುತ್ತೀರಿ ಮನೇಲಿ ನನಗೆ ಪೇಷನ್ಸೇ ಇಲ್ಲ ಮ್ಯಾಮ್, ಆದರೆ ಸ್ಕೂಲಲ್ಲಿ ತುಂಬ ಪೇಷನ್ಸ್ ಉಂಟು? ಯಾರು ಒಪ್ತೀರಿ? ಎಸ್, ದಟ್ ಈಸ್ ವೈ ಯು ಆರ್ ಎ ಟೀಚರ್. ಮನೇಲಿ ನನಗೆ ಅಷ್ಟು ಪೇಷನ್ಸ್ ಇಲ್ಲ, ನಾನು ಬೈವೆ ಏನೆಲ್ಲ ಮಾಡಿ, ಆದರೆ ಸ್ಕೂಲಲ್ಲಿ ಹೊರಗಡೆ ಏನೇ ಪ್ರಾಬ್ಲಮ್ಸ್ ಬಂದರೂ ಐ ಹ್ಯಾವ್ ಪೇಷನ್ಸ್ ಟು ಹ್ಯಾಂಡಲ್. ಓಕೆ, ಯು ನೀಡ್ ಪೇಷನ್ಸ್. ವಾಟ್ ಕೈಂಡ್ ಆಫ್ ಪೇಷನ್ಸ್? ಎಲ್ಲವನ್ನು ಸಹಿಸ್ಕೊಳ್ಳೋದಾ? ಚಾಕ್ ಬಿಸಾಡ್ತಿದ್ದಾರೆ, ಡಸ್ಟರ್ ಬಿಸಾಡ್ತಿ ಸಹಿಸೋದಾ? ನೋ, ದೇ ಆರ್ ದ ಕೇಸಸ್ ಯು ನೀಡ್ ಟು ಬಿ ಹ್ಯಾಂಡಲ್ ಡಿಫ್ರೆಂಟ್ಲಿ. ಅಂಥವ್ರಿಗೆ ಏನು ಮಾಡ್ಬೋದು ನೀವು? ಹಾಗೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳಿ. ವಾಟ್ ಡಿಡ್ ಯು ಡೂ? ಏನು ಮಾಡಿದ್ದೀರಿ? ಎಸ್, ಸೊ ವಾಟ್ ಡಿಡ್ ಯು ಡೂ ಇನ್ ಕೇಸ್ ಹಾಗೆ ಚಾಕ್ ಪೆನ್ಸಿಲ್ ಏನೋ ಬಿಸಾಡಿದ್ದಾರೆ? ವಾಟ್ ಡಿಡ್ ಯು ಡೂ? ಪನಿಷ್? ವಾರ್ನಿಂಗ್ ಕೊಡೋದು. ಓಕೆ, ಒಮ್ಮೆ ವಾರ್ನಿಂಗ್ ಕೊಡೋದು. ಮತ್ತೆ ಏನು ಮಾಡಿದ್ದೀರಿ? ಇಲ್ಲಿ ಮೇಲ್ ಟೀಚರ್ಸ್ ನೋಡ್ಸಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಕೇಳಬೇಕು. ನೋಡಿ, ಈಗದ ಮಕ್ಕಳು ಎಷ್ಟು ಸ್ಮಾರ್ಟ್ ಇರ್ತಾರೆ. ಬಿಕಾಸ್ ಯು ಆಲ್ ಸಿ ಆನ್ ಫೇಸ್ಬುಕ್ ಆ್ಯಂಡ್ ಆಲ್, ಏನು ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ದೇ ರಿಲೀಸ್ ಸಚ್ ವೀಡಿಯೋಸ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ದೀಸ್. ಓಕೆ, ಒಬ್ಬ ಇದು ಸುಮಾರು 13 ವರ್ಷದ ಹಿಂದೆ ನನ್ನ ಸ್ಟೂಡೆಂಟ್, ಅದೊಂದು ಕ್ಯಾಶುವಲ್ ಬ್ಯಾಚ್ ಅಂತಿತ್ತು ಎಲಾಶಿಯಸಲ್ಲಿ. ಕ್ಯಾಶುವಲ್ ಬ್ಯಾಚ್ ಹೇಳಿದ್ರೆ ಏನು, ಎಲ್ಲ ಫೇಲ್ ಆದ ಮಕ್ಕಳು ಇಲ್ಲ ಬೇರೆ ಸ್ಕೂಲಿಂದ ಫಸ್ಟ್ ಇಯರ್ ಫೇಲ್ ಆಯಿದ್ರು, ದೇ ಪುಶ್ ದೆಮ್ ಔಟ್. ಇದು ಪಿ ಯು ಸಿ ಮಕ್ಕಳು, ಅವರನ್ನು ಹಾಕಿದ್ದಾರೆ. ಪಿ ಯು ಸಿ ಮಕ್ಕಳು ಹೇಗಿರ್ತಾರೆ ಬೈ ನೇಚರ್? ಡಿಗ್ರಿ ಆದರೂ ಸ್ವಲ್ಪ ಸೋಬರ್ ಡೌನ್. ಪಿ ಯು ಸಿ ಮಕ್ಕಳು ಹೇಗಿರ್ತಾರೆ? ದೇ ಆರ್ ಇನ್ ದ 16-17 years. ಹೌ ದೇ ಆರ್ ಫುಲ್ ಆಫ್ ಎನರ್ಜಿ. ದೇ ಡೋಂಟ್ ನೋ ಹೌ ಟು ಪುಟ್ ಔಟ್ ದಿಯರ್ ಎನರ್ಜಿ. ಸೊ ಅವ್ರು ಏನು ಮಾಡ್ತಾರೆ, ಸ್ಕೂಲಿಗೆ ಬರುವಾಗ ಎಲ್ಲ ಎನರ್ಜಿ ತೋರಿಸಿಬಿಡ್ತಾರೆ ಅಲ್ಲಿ. ಇಲ್ಲಿ ಆಗೆಲ್ಲ ಮೊಬೈಲ್ ಫೋನ್ ವೆರಿ ಸ್ಟ್ರಿಕ್ಟ್ ದೇವೆ, ಯು ನಾಟ್ ಸಪೋಸ್ ಟು ಯೂಸ್. ಸೊ ಒಬ್ಬ ಬಂದ, ಅವನ ಫೋನ್ ರಿಂಗ್ ಆಯಿತು. ನಾನು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾನೆ. ಐ ಸೆಡ್ ಹೂಸ್ ಫೋನ್? ರಿಂಗ್ ಆಗ್ತುಂಟು, ಅವನ ಹತ್ರವೇ ಉಂಟು, ಅವನ ಬ್ಯಾಗಲ್ಲಿ ಫೋನ್ ಇಲ್ಲ. ಎಲ್ಲಿ ಉಂಟು ಫೋನು? ಶೂದು ಒಳಗೆ ಫೋನ್ ರಿಂಗ್ ಆಗ್ತುಂಟು. ನಾನು ತೆಗೆದೆ ಫೋನ್, ನನ್ನ ಕೈಯಲ್ಲಿ ಇಟ್ಕೊಂಡೆ. ನಾನು ಪ್ರಿನ್ಸಿಪಲ್ದ ಆಫೀಸವರೆಗೆ ಹೋಗೋದಿಲ್ಲ. ಮೈ ಲಾಜಿಕ್ ಇಸ್ ದ್ಯಾಟ್ ಐ ಹ್ಯಾಂಡಲ್ ಇಟ್ ಫಸ್ಟ್. ನಾನು ಹಿಡ್ಕೊಂಡೆ, ಐ ಕೆಪ್ಟ್ ಇಟ್. ಅವ್ನು ಬಂದ ಆಫೀಸ್ ರೂಮಿಗೆ, ನನ್ನ ಸ್ಟಾಫ್ ರೂಮಿಗೆ ಬಂದ, ಹೇಳಿದ, ಮೇಡಮ್ ಪ್ಲೀಸ್ ಮೇಡಮ್, ಇದು ನಂದು ಲಾಸ್ಟ್, ನನ್ನ ಡ್ಯಾಡಿ ಸಾಯುವಾಗ ನನಗೆ ಫೋನ್ ಕೊಟ್ಟದ್ದು. ಎಲ್ಲ ಬಿಟ್ಟು ನನಗೆ ನೆಗಳುದ, ಇವನಿಗೆ 2 ಬಾರಿಸುದ. ಎಂತ ಹೇಳಿದವನು? ಡ್ಯಾಡಿ ಸಾಯುವ ಮೊದಲು ನನಗೆ ಫೋನ್ ಕೊಟ್ಟು, ಪ್ಲೀಸ್ ಮ್ಯಾಮ್ ಅದು ಕೊಟ್ಟು. ನಾನು ನಿನ್ನ ಡ್ಯಾಡಿಗೆ ಎಲ್ಲ ಸಾಯುವ ಮೊದಲು ನಿನ್ನ ಫೋನ್ ಕೊಟ್ಟದ್ದು ನಿನ್ನ ಡ್ಯಾಡಿ. ಅವ್ನು ಮತ್ತೆ ನಾನು ಕೇಳಿಸೇ ಇಲ್ಲ ವೆದರ್ ಹಿಸ್ ಡ್ಯಾಡ್ ಇಸ್ ಅಲೈವ್ ಆರ್ ರಿಯಲಿ ಡೆಡ್. ಐ ಡೋಂಟ್ ನೋ. ಐ ಡೋಂಟ್ ವಾಂಟ್ ದಟ್ ಸ್ಟೋರಿ. ನಂಗೆ ಆ ಸ್ಟೋರಿ ಬೇಡ. ಬಟ್ ಐ ವಾಂಟ್ ಟು ಟ್ಯಾಕಲ್ ದಿಸ್ ಪ್ರಾಬ್ಲಮ್. ಐ ಟೋಲ್ಡ್ ಹಿಮ್, ಸೊ ವೈ ಡಿಡ್ ಯು ಕೀಪ್ ಯುವರ್ ಫೋನ್ ಅಂಡರ್ನೀತ್? ಚೂವಡಿಯಲ್ಲಿ ಹಾಕಿಟ್ಟ ಡ್ಯಾಡಿ ಕೊಟ್ಟ ಫೋನನ್ನು. ವಾಟ್ ಡಿಡ್ ಹಿ ಟೆಲ್? ನೋ ಮೇಡಮ್, ಪ್ಲೀಸ್ ಮೇಡಮ್, ನನಗೆ ಫೈನ್. ನಾನು ಫೈನ್ ಏನು ಹಾಕೋದಿಲ್ಲ, ಬಟ್ ದಿಸ್ ಫೋನ್ ಇಸ್ ಗೋಯಿಂಗ್ ಟು ಬಿ ವಿತ್ ಮೀ. ಡ್ಯೂರಿಂಗ್ ಕ್ಲಾಸ್ ಅವರ್ಸ್ ನಾನು ಇದೊಂದು ಮಾಡ್ತಿದ್ದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನನ್ನನ್ನು ಅಷ್ಟು ಎಗ್ರಿ ಮಾಡ್ತಿರ್ಲಿಲ್ಲ ಈ ಲಾಜಿಕಲ್ಲಿ. ಬಟ್ ಹೂಎವರ್ ಎಮರ್ಜೆನ್ಸಿಗೆ ಫೋನ್ ತರ್ತಾರಾ, ಏನಾದರೂ ಫೋನ್ ನನಗೆ ಹಾಗೆ ಸಿಕ್ಕಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಡೇಯಿಂದ ಅವರ ಫೋನ್ ನನ್ನ ಲಾಕರ್ ಒಳಗೆ ವೆನ್ ದೇ ಗೋ ಬ್ಯಾಕ್ ಐ ಗಿವ್ ದೆಮ್. ದಿಸ್ ಈಸ್ ವಾಟ್ ಐ ಡಿಡ್. ಯು ಡೋಂಟ್ ಹಿಟ್ ದೆಮ್, ಯು ಡೋಂಟ್ ಫೈನ್ ದೆಮ್ ಆ್ಯಂಡ್ ಆಲ್. ಈಗ ಯೂಸ್ ಮಾಡ್ತಾರೆ ಕೆಲವರು, ಎಷ್ಟು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅಂಥ ಮಕ್ಕಳಿಗೆ ನೋ, you have to, after warning still they use, then take them to the, thank you so much, principal. Okay, then take them to the principal. Otherwise don't. You handle your own case, you handle your own child. ಪ್ರತಿಯೊಂದು ಅಯ್ಯೋ ಪ್ರಿನ್ಸಿಪಲ್ ಮೇಡಮ್ ನಿಮಗೆ ಗೊತ್ತಿಲ್ಲ ಹುಡುಗ ಹೀಗೆ ಮಾಡಿದ ಹಾಗೆ ಮಾಡಿದ. No, don't carry your tales to your principal ma'am. You handle your own child. ಗೊತ್ತಾಗ್ತುಂಟಾ? ಸೊ ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಏನಾದರೂ ಒಂದು ಹೊಸ ಮೆಥಡ್ ಹುಡುಕಿ. ಈಗ ನಾನು ಹೇಳಿದ್ದೆ ಚಾಕ್ಲೇಟ್ ತಿನ್ನೋರಿಗೆ ಚಾಕ್ಲೇಟ್ ಕೊಡ್ಲಿಕ್ಕೆ ಹೇಳಿದೆ, ಯಾರು ಸಹ ತರಲಿಲ್ಲ ಚಾಕ್ಲೇಟ್. ಅರೆ ಹಾಗೆ ತಿನ್ನಲಿ ಸಹ ಇಲ್ಲ ಕ್ಲಾಸಲ್ಲಿ. ಯಾಕೆ? ಈಗ ನಾನು ತಿನ್ನೋ ಸಿಕ್ಕಿಬಿದ್ರೆ ನಾನು ಚಾಕ್ಲೇಟ್ ನಾನು ಕಳಿಸ್ತಿದ್ದೆ. ಐ ಸೆಡ್ ಗೋ ಗೆಟ್ ಚಾಕ್ಲೇಟ್ ಫಾರ್ ದ ಹೋಲ್ ಕ್ಲಾಸ್ ಆರ್ ಎಲ್ಸ್ ಡೋಂಟ್ ಕಮ್ ಟುಮಾರೋ ಹೇಳ್ತಿದ್ದೆ. ಹಾಗೆ ತಿನ್ನೋದೇ ಬಿಟ್ಟರು. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ಸಮಥಿಂಗ್ ನ್ಯೂ ದಟ್ ಯು ಹ್ಯಾವ್ ಟು ಟ್ರೈ. ನೀವು ಹೊಸದಾಗಿ ಏನಾದರೂ ಯೋಚನೆ ಮಾಡಲೇಬೇಕು. ಥಿಂಕ್ ಔಟ್ ಆಫ್ ದ ಬಾಕ್ಸ್.
ಓಕೆ, ಇದೇ ಮೆಥಡ್ ನಾನು ಅದು ಯೂಸ್ ಮಾಡ್ತಾನೆ ಇಲ್ಲ, ಆಗೋದಿಲ್ಲ. ಈಗ ನಾನು ಚಾಕ್ಲೇಟ್ ಹೇಳ್ತೀನಿ, ನೀವು ಮಕ್ಕಳಿಗೆ ಹೋಗಿ ಅದನ್ನೇ ಮಾಡಬೇಡಿ. ನಿಮ್ಮ ಮಕ್ಕಳೆಲ್ಲ ಚಿಕ್ಕದು ಕೆಲವರೆಲ್ಲ, ಅವ್ರು ಹೋಗಿ ಎಲ್ಲಿ ಹೋಗಿ ಚಾಕ್ಲೇಟ್ ಹೋಗ್ತಾರೆ. ಓಕೆ, ಸೊ ವಾಟ್ ಇಸ್ ಇಟ್ ನೌ? ಯು ಹ್ಯಾವ್ ಟು ಯೂಸ್ ಯೋರ್ ಪೇಷನ್ಸ್. ಅ ಲಾಟ್ ಆಫ್ ಪೇಷನ್ಸ್ ಇಸ್ ನೀಡೆಡ್. ಎಂತಾದರೂ ಬೈವಾಗ ಸರ್, ಇಫ್ ಅ ಚೈಲ್ಡ್ ಇಸ್ acting very strange with you, very weird with you, you still need to use your patience. ಕೆಲವು ನಾವು ಕಾಲೇಜಲ್ಲಿ ಕಲಿಸುವ ಮಕ್ಕಳಿಗೆ ಸಡನ್ ಹೇಳೋದು, ಕೋಪ ಬರೋದು ಸಡನ್. ಓಕೆ, ಏನಂತಿಲ್ಲ, ಸಡನ್ಲಿ ದೇ ವಾಕ್ ಔಟ್ ಆಫ್ ದ ಕ್ಲಾಸ್. ಸಮ್ ಟೀಚರ್ಸ್ ಐವ್ ಹರ್ಡ್, ಮ್ಯಾಮ್ ಅವನು ಎದ್ದ ಸೀದಾ ಹೊರಗೆ ಹೋದ. ಸಚ್ ಕೇಸಸ್ ನೀವು ಅವನನ್ನು ಜುಟ್ಟಿಡ್ದು ಹೊಳೆಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ದೇ ಮೈಟ್ ಬಿ ಸಮಥಿಂಗ್ ಅಂಡರ್ಗೋಯಿಂಗ್ ಇನ್ ಹಿಸ್ ಮೈಂಡ್. ಏನಂತ ಆಗೋದಿಲ್ಲ. ಈಗ ನೀವು ಕೂಡ ಬೈದರೆ, ನೀವು ಕೂಡ ಏನಾದರೂ ಅವರಿಗೆ ಕಂಪ್ಲೇಂಟ್ ಮಾಡಿ ಅದೆಲ್ಲ ಮಾಡಿದರೆ, ಯು ಕ್ಯಾನ್ ಕಾಲ್ ಹಿಮ್ ಲೇಟರ್ ಆರ್ ಯು ಹ್ಯಾವ್ ದಿಯರ್ ನಂಬರ್, ರೈಟ್? ಅವ್ರನ್ನ ಕರೆದು ಇಲ್ಲದ ಅವರ ಪೇರೆಂಟ್ಸನ್ನು ಕರೆದು, ಯು ನೋ, ಸಿ ದ್ಯಾಟ್ ದೇ ಡೋಂಟ್ ಗೆಟ್ ಎಂಬ್ಯಾರಸ್ಡ್. ಅವರಿಗೆ ಎಂಬ್ಯಾರಸ್ ಆಗಬಾರ್ದು, ಇಲ್ಲದ ಎಲ್ಲರ ಎದುರಿಗೆ ಬೈಯೋದಲ್ಲ. ಒಬ್ಬ ನಮ್ಮ ಕ್ಲಾಸಲ್ಲಿ ಒಬ್ಬ ಸಿಖ್ ಸ್ಟೂಡೆಂಟ್ ಇದೆ. ಸಿಖ್ ಹೇಳಿದರೆ ಅದು ಪಂಜಾಬಿ ಸಿಖ್ ಕಮ್ಯುನಿಟಿ. ಅವನಿಗೆ ಒಮ್ಮೆ ಕೋಪ ಬಂತು, ನನ್ನ ಕ್ಲಾಸಲ್ಲ, ಸಮ್ ಅದರ್ ಕ್ಲಾಸ್, ಬಿಕಾಸ್ his community was insulted. Like they said ಸರ್ದಾರ್ಜಿಗಳು ಎಲ್ಲ ಡಮ್. ಏನು ಹೇಳಿದರು? ನೀವೊಂದು ದೊಡ್ಡ ಸರ್ದಾರ್ಜಿ ಹೇಳಿದರು ಯಾರಿಗ. ಅವನಿಗದು ತುಂಬ ಕೋಪ ಬಂತು. ಫಸ್ಟ್ ಆಫ್ ಆಲ್ ಈಸ್ ಕಮ್ ಟು ಮ್ಯಾಂಗ್ಳೂರ್ ಫಾರ್ ಸ್ಟಡೀಸ್. ಓಕೆ, ಅಂಡರ್ಸ್ಟ್ಯಾಂಡ್ ಹಿಸ್ ಸಿಚುವೇಶನ್. ಅಪಾನ್ ದ್ಯಾಟ್ ಯು ಆರ್ ಇನ್ಸಲ್ಟಿಂಗ್ ಹಿಸ್ ಕಮ್ಯುನಿಟಿ. ಸರ್ದಾರ್ಜಿಗಳು ಡಮ್ ಅಂತ ಹೇಳಿದ್ದೀರಿ. ಏನಾಯಿತು? ಅವನಿಗೆ ತುಂಬ ಕೋಪ ಬಂತು. ಎಷ್ಟು ಕೋಪ ಹೇಳಿದರೆ, ಅವ್ರು ನೋಡಿ, ಅವ್ರು ತುಂಬ ಪ್ರೀತಿ ಮಾಡುವ ಮಕ್ಕಳು. ಓಕೆ, ಆ ಸರ್ದಾರ್ಜಿಗಳು ಇದ್ದರೆ ನಿಮ್ಮ ಕ್ಲಾಸಲ್ಲೆಲ್ಲ ನೋಡಿ, ದೇ ಲವ್ ಯು ಸೋ ಮಚ್, ದೇ ಡೂ ಎನಿಥಿಂಗ್ ಫಾರ್ ಯು. ಅದೇ ರೀತಿ ಕೋಪ ಬಂದರೆ ದೇ ಆರ್ ವೆರಿ ಎಕ್ಸ್ಟ್ರೀಮ್. ಓಕೆ, ಆ ಕಮ್ಯುನಿಟಿ ಹಾಗೆ ನನಗೆ ಡೌಟ್, ಬಿಕಾಸ್ ದೇ ಶೋ ಸೋ ಮಚ್ ಲವ್, ದೇ ಗೆಟ್ ಆ್ಯಂಗ್ರಿ, ದೇ ಕ್ಯಾನ್ ಹೋಲ್ಡ್ ಅ ನೈಫ್. ಅಷ್ಟು ಕೋಪ ಬರ್ತದೆ ಅವರಿಗೆ. ಸೊ ಅವ್ರು ಏನು ಮಾಡಿದರು? ಇಮಿಡಿಯೇಟ್ಲಿ ಹಿ ವೆಂಟ್ ಔಟ್ ಆಫ್ ದ ಕ್ಲಾಸ್. ಹಿ ಸ್ಕೋಲ್ಡೆಡ್ ದ ಟೀಚರ್, ಹಿ ವೆಂಟ್ ಔಟ್ ಆಫ್ ದ ಕ್ಲಾಸ್. ಟೀಚರಿಗೆ ತಪ್ಪಿದ ಅರಿವಾಯಿತು. ಏನು ಮಾಡ್ಬೇಕು ಟೀಚರ್? ತಗ್ಗಿಸ್ಕೊಳ್ಳು, ನೀನು ತಪ್ಪಾಗಿದೆ, ತಗ್ಗಿಸ್ಕೊಳ್ಳು, ಅಪಾಲಜೈಸ್, ಯು ಹ್ಯಾವ್ ಟು ಸೇ ಸಾರಿ. ಈ ಟೀಚರ್ ಅದು ಮಾಡಲಿಲ್ಲ. ಶಿ ವೆಂಟ್, ಲೆಟ್ ಹಿಮ್ ಗೋ, ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಕ್ಲಾಸ್. ನೋ. ಸೊ ನೆಕ್ಸ್ಟ್ ಅವರ್ ಅದೇನು ಕ್ಲಾಸಲ್ಲಿ ನನ್ನ ಕ್ಲಾಸ್ ಇದ್ದದ್ದು. ಹಿ ಸ್ಯಾಟ್ ಇನ್ ದ ಕ್ಲಾಸ್, ಬಟ್ ಸಡನ್ಲಿ ಅಷ್ಟು ಪ್ರೀತಿ ತೋರಿಸೋ ಹುಡುಗ ವಾಸ್ ಆ್ಯಂಗ್ರಿ. ಐ ಆಸ್ಕ್ಡ್ ವಾಟ್ ಹ್ಯಾಪೆಂಡ್. ಮತ್ತು ಅಲ್ಲಿ ಎದುರು ಕೂತ ಹುಡುಗಿ ಹೇಳಿ, ಮ್ಯಾಮ್ ದಿಸ್ ಇಸ್ ದ ಥಿಂಗ್ ದಟ್ ಹ್ಯಾಪೆಂಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಮತ್ತು ನಾನು ಅವನನ್ನು ಕರೆದು ಹೇಳಿದೆ, see, you can't expect every teacher to be the same. Every teacher is not the same, just as you all sitting here are not the same. So there are mistakes that happen. If that teacher has to apologize, she will apologize. But if she doesn't apologize, let go of that. Don't hold that grudge. Okay? This may be a work of a principal or maybe a work of a teacher. Okay? Nimma javabdari enu that you have to. ನೀವು ತಪ್ಪು ಮಾಡಿದರೆ, ಈಗ ಕೆಲವೊಮ್ಮೆ ಏನಾಗ್ತದೆ, ನಾವು ಕ್ಲಾಸಲ್ಲಿ ಕೂತಿರ್ತೇವೆ, ಕೆಲವು ಮಕ್ಕಳು ತುಂಬ ಓದಿರ್ತಾರೆ. ಈಗೆಲ್ಲ ಉಂಟಲ್ಲ, ಆನ್ಲೈನ್, ಗೂಗಲ್ ಎಲ್ಲ ಉಂಟು. ಓಕೆ, ಏನು ಮಾಡ್ತಾರೆ? ಜಾಸ್ತಿ ಓದಿರ್ತಾರೆ. ಏನು ಓದಿರ್ತಾರೆ? ನೀವೀಗ ಒಂದು ಚಾಪ್ಟರ್ ಹೇಳಿ, ಯಾವ್ದಾದ್ರು ಚಾಪ್ಟರ್ ಹೇಳಿ ನೋಡ, ನಂಗೆ ಹೇಳಿ, ಒಂದೆಂಥವ್ರು ಈಸಿ ಚಾಪ್ಟರ್ ಹೇಳಿ. ಹಾಂ, ಸಮ್ ಈಸಿ ಚಾಪ್ಟರ್ ಹೇಳಿ. ಹಾಂ, ಎಂತ ಸರ್ ನಿಮ್ಮ ಸಬ್ಜೆಕ್ಟ್ ಬಗ್ಗೆ? ಯಾವ ಚಾಪ್ಟರ್? ಎನ್ವೈರ್ಮೆಂಟ್. ಆಯಿತು, ನೀವು ಎನ್ವೈರ್ಮೆಂಟ್ ಬೇಸಿಕ್ ಕಲಿಸ್ತಿರ್ತೀರಿ, ಅವರಿಗೆ ಜಾಸ್ತಿಯೇ ಗೊತ್ತುಂಟು. ಓಕೆ, ದೇ ನೋ ಸೋ ಮೆನಿ ಥಿಂಗ್ಸ್, ಬಿಕಾಸ್ ಈಗದ್ದು ಯೂಟ್ಯೂಬಲ್ಲಿ ಅಷ್ಟೆಲ್ಲ ಕಲಿಸ್ತಾರೆ. ಓಕೆ, ಸೊ ಆ ಮಗು ನಿಮ್ಮ ಹತ್ರ ಕ್ವಶನ್ಸ್ ಕೇಳ್ಬೋದು. ಮೇಡಮ್, ನಿಮಗೆ ಇದ್ರ ಬಗ್ಗೆ ಗೊತ್ತುಂಟಾ? ವಾಟ್ ಡು ಯು ಡೂ? ಹಾಂ, ಅದೆಲ್ಲ ಗೊತ್ತುಂಟು, ಕೂತ್ಕೋ. ಇಫ್ ಯು ಡೋಂಟ್ ನೋ, ಆಸ್ಕ್ ಹಿಮ್, ಗಿವ್ ಹಿಮ್ ಅನ್ ಆಪರ್ಚುನಿಟಿ ಟು ಟೆಲ್ ಇಟ್. ಐ ಹ್ಯಾವ್ ನಾಟ್ ಹರ್ಡ್ ಅಬೌಟ್ ಇಟ್, ನಾನು ಅದ್ರ ಬಗ್ಗೆ ಕೇಳಲಿಲ್ಲ, ನಿಮಗೆ ಗೊತ್ತಿದ್ರೆ ನೀನು ಹೇಳು. ಶೇರ್ ಇಟ್ ವಿತ್ ದ ಹೋಲ್ ಕ್ಲಾಸ್. ಡೋಂಟ್ ಶನ್ ಹಿಮ್ ಡೌನ್, ಡೋಂಟ್ ಶಟ್ ಹಿಮ್ ಡೌನ್. ಓಕೆ, ನೀವು ಏನಾಗೋದಿಲ್ಲ, ಸಣ್ಣ ಆಗೋದಿಲ್ಲ ಹಾಗೆ ನೀವು ಅವರನ್ನು ಇದು ಮಾಡಿದ್ರಿ. ಇಲ್ಲದ್ರೆ ಇಫ್ ಯು ಆಸ್ಕ್ ಯು ಅ ಕ್ವೆಶನ್ ದಟ್ ಯು ಡೋಂಟ್ ನೋ, ಯು ಸೇ, ಅದರ ಬಗ್ಗೆ ನಂಗೆ ಗೊತ್ತಿಲ್ಲ, ಐ ವಿಲ್ ಫೈಂಡ್ ಔಟ್ ಆ್ಯಂಡ್ ಐ ಲೆಟ್ ಯು ನೋ. ಡೂ ದಿಸ್ ಒನ್ ಥಿಂಗ್, ದೇ ವಿಲ್ ರೆಸ್ಪೆಕ್ಟ್ ಯು ಫಾರ್ ಎವರ್. ನಿಂಗೆ ಗೊತ್ತುಂಟು ಎಲ್ಲ. ವಿ ಆರ್ ಟೀಚರ್ಸ್, ವಿ ಆರ್ ಬಾರ್ನ್ ಟು ಲರ್ನ್ ಟಿಲ್ ದಿ ಎಂಡ್. ಎಗ್ರಿ ವಿತ್ ಮೀ? ಎಸ್, ನಾವು ಲರ್ನ್ ಮಾಡ್ತಾ ಇರಬೇಕು. ನಾವು ಹೋದ 10 ವರ್ಷದಿಂದ ಕಲಿಸಿದ ಪಾಠವನ್ನು ಈಗ ಕಲಿಸಲಿಕ್ಕೆ ಸೇಮ್ ರೀತಿಯಲ್ಲಿ ಆಗೋದಿಲ್ಲ, ಬಿಕಾಸ್ ಆ ಮಕ್ಕಳಿಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಗೊತ್ತು. ಈಗ ಫಾರ್ ಎಕ್ಸಾಂಪಲ್, ಈಗ ಏಡ್ಸ್ ಬಗ್ಗೆ, ಓಕೆ, ಇದು ಆ ಕಾಲದಲ್ಲಿ ನನ್ನದೊಂದು ಟೀಚರ್ ನನಗೆ ಹೀಗೆ ಹೇಳಿದ್ದು. ಓಕೆ, ಸೊ ಆಗ ಏಡ್ಸ್ ಪಾಠ ಮಾಡ್ತಿದ್ರಂತೆ, ಅವ್ರ 5ನೇ ಕ್ಲಾಸ್ ಟೀಚರ್. ಸೊ ಅವರೆಂತ ಮಾಡಿದರು,
ಅವ್ರು ಏಡ್ಸ್ ಬಗ್ಗೆ ಪಾಠ ಮಾಡುವಾಗ ಏನು ಮಾಡಿದ್ರಂತೆ, ಹೀಗೆ ಹೇಳಿದ್ರಂತೆ, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದರೆ ಏಡ್ಸ್ ಎಲ್ಲ ಏನೋ ತಪ್ಪು ಬರ್ತದೆ ಹಾಗೆ ಹೇಳಿದರು. ಸೊ ಇವರೆಂತ ಹೇಳಿದ್ರಂತೆ, ಒಬ್ಬ ಹುಡುಗದು, ಮೇಡಮ್ ಕಾಂಡಮ್ ಯೂಸ್ ಮಾಡಬೇಕು, ಅದಕ್ಕೆ ಏನು ಮಾಡಿ ಕಾಂಡಮ್ ಯೂಸ್ ಮಾಡಬೇಕು. ಸೊ ಏನಾಯ್ತು ಇಲ್ಲಿ, ಈಗ ಆ ಕಾಲದಲ್ಲಿ ಅಷ್ಟು ಚಿಕ್ಕ ಮಗುಗೆ ಅದರ ಬಗ್ಗೆ ತಿಳಿದಿತ್ತು. ಸೊ ಯು ಕ್ಯಾನ್ ಇಮ್ಯಾಜಿನ್ ಈಗದು ಮಕ್ಕಳು ವಾಟ್ ಸ್ಟೇಟ್ ದೇ ಆರ್. ಓಕೆ, ಈಗದ ಮಕ್ಕಳದು ನಾಲೆಜ್ ಎಷ್ಟಿರ್ಬೋದು. ಯು ಕಾಂಟ್ ಟೆಲ್ ಮಗು ಹೇಗೆ ಹುಟ್ಟುದು, ಹೀಗೆ ಹುಟ್ಟುದು. ಈಗದ ಮಕ್ಕಳು ದೇ ನೀಡ್ ಎಕ್ಸ್ಪ್ಲನೇಷನ್, ದೇ ನೀಡ್ ವಾಟ್ ಈಸ್ ವಾಟ್, ದೇ ನೀಡ್ ಮೋರ್ ದೆನ್ ಟೀಚಿಂಗ್, ಹೆಲ್ಪ್ ದೆಮ್ ಟು ಮೋರ್ ದೆನ್ ರೀಡಿಂಗ್, ಹೆಲ್ಪ್ ದೆಮ್ ಟು ಆಸ್ಕ್ ಕ್ವಶನ್ಸ್, ವಾಟ್ ಈಸ್ ದ್ಯಾಟ್ ದೇ ಆರ್ ರೀಡಿಂಗ್. ಅರ್ಥ ಆಯ್ತಾ? ಅವ್ರು ಏನನ್ನು ಕಲಿತಿದ್ದಾರೆ ಅದು ಇಂಪಾರ್ಟೆಂಟ್. ನಿಮ್ಮ ಡ್ಯೂಟಿ ಆ್ಯಸ್ ಅ ಟೀಚರ್ ಇಸ್ ಯು ಶೋ ದೆಮ್ ವಾಟ್ ಈಸ್ ದ್ಯಾಟ್ ದೇ ಆರ್ ಸ್ಟಡಿಂಗ್. ಮೇಕ್ ಯೋರ್ ಕ್ಲಾಸಸ್ ಇಂಟ್ರೆಸ್ಟಿಂಗ್ ಹೇಳಿದ್ರೇನು, ಅದೇ ರೀತಿಯಲ್ಲಿ 10 ವರ್ಷದಿಂದ ಪಾಠ ಮಾಡ್ತಿದ್ದದ್ದು ಸೇಮ್ ವೇ. ಸರ್ಚ್ ಮ್ಯಾಗ್ಝೀನ್ಸ್, ಗಿವ್ ದೆಮ್ ಸ್ಟೋರಿ ಬುಕ್ಸ್, ಏನಾದರೂ ಹೊಸತೇನಾದರೂ ಇದ್ದರೆ ಅದನ್ನು ತೋರಿಸಿ, show them and tell them this is the way we need to learn. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ನಾನು ನನ್ನ ಮಕ್ಕಳಿಗೆ ಕಲಿಸೋದಾದರೆ ಕ್ಲಾಸಲ್ಲಿ ಹೀಗೆ ಚಾಕ್ ಆ್ಯಂಡ್ ಬೋರ್ಡಲ್ಲಿ ಕಲಿಸ್ತೇನೆ. ದಟ್ ಈಸ್ ದ ಬೆಸ್ಟ್ ಮೆಥಡ್. ಇವನ್ ಐ ಅಗ್ರಿ ಆಸ್ ಅ ಟೀಚರ್, ನಾವೆಲ್ಲರಿಗೂ ಗೊತ್ತುಂಟು ಚಾಕ್ ಆ್ಯಂಡ್ ಬೋರ್ಡ್ ಇಸ್ ದ ಬೆಸ್ಟ್. ಆದರೆ ಈಗೇನು ಬಂದಿದೆ, ಪವರ್ ಪಾಯಿಂಟ್ ಬಂದಿದೆ, ಮತ್ತೇನೋ ಬೇರೆಲ್ಲ ಬಂದಿದೆ. ಓಕೆ, ಎಜುಕೇಷನಲ್ ಈಗ ಅಪ್ಡೇಟ್ ಮಾಡ್ತಾ ಇರಬೇಕು. ಈಗ ಸ್ಕೂಲ್ಸ್ನವರಿಗೆ ಸಹ ಪ್ರೆಷರ್ ಉಂಟು ದಟ್ ದೇ ಹ್ಯಾವ್ ಟು ಅಪ್ಡೇಟ್ ದಮ್ ಸೆಲ್ಫ್. ಓಕೆ, ಸೊ ಹೀಗೆ ಅಪ್ಡೇಟ್ ಮಾಡುವಾಗ ಐ ಆಮ್ ನಾಟ್ ಟೆಲಿಂಗ್ ಎವ್ರಿ ಡೇ ಯೂಸ್ ಸಮಥಿಂಗ್, ಎವ್ರಿ ಡೇ ನಿಮ್ಮ ಟೈಮ್ ವೇಸ್ಟ್ ಮಾಡಿ ಅದನ್ನು. ಆದರೆ ಕೆಲವೊಮ್ಮೆ ಯು ಕ್ಯಾನ್ ಗಿವ್ ಸಮಥಿಂಗ್ ಲೈಕ್ ಮೇ ಬಿ ಅ ಮ್ಯಾಗ್ಝೀನ್, ಒಂದು ಗ್ರೂಪ್ ಕಟ್ಟಿ ಮ್ಯಾಗ್ಝೀನ್ ಆ್ಯಂಡ್ ಟೆಲ್ ದೆಮ್ ಓಕೆ ಫೈಂಡ್ ಔಟ್ ಅಬೌಟ್ ದಿಸ್ ಟಾಪಿಕ್ ಇನ್ ದಿಸ್. ಸೊ ಯೂಸ್ ಸಮ್ ಡಿಫ್ರೆಂಟ್ ಮೆಥಡ್. ಡೋಂಟ್ ಸ್ಟಿಕ್ ಟು ದ ಓಲ್ಡ್ ಮೆಥಡ್. ಯು ಹ್ಯಾವ್ ಟು ಅಡ್ಯಾಪ್ಟ್ ಟು ದ ನ್ಯೂ ಟೆಕ್ನಾಲಜಿ. ಹೌದಾ ಅಲ್ಲ? ಈಗ ಮೊದಲ ಬ್ಯಾಂಕಲ್ಲಿ ಹೋಗುವಾಗ ಹೇಗೆ ಮಾಡ್ತಿದ್ರು ಬ್ಯಾಂಕ್ನವ್ರ ಕೆಲಸ, ಕೈಯಲ್ಲಿ ಲೆಕ್ಕಾಚಾರ ಇಟ್ಕೊಂಡು ಕ್ಯಾಶನ್ನು ಹೀಗೆ ಅಕೌಂಟ್ ಮಾಡ್ತಿದ್ರು, ಪಟ್ ಹೀಗೆ ಅಕೌಂಟ್ ಮಾಡ್ತಿದ್ರು. ಈಗ ಹೋಗಿ ಎಂತ ಮಾಡ್ತಾರೆ, ದೇರ್ ಆರ್ ಮಿಷಿನ್ ಅಲ್ಲ, ದೇರ್ ಆರ್ ಮಿಷಿನ್ಸ್, ದರ್ ಇಸ್ ಅ ಕಂಪ್ಯೂಟರ್ ಹೆಡ್ ಆಫ್ ದೆಮ್. ಅವ್ರ ಎದುರಿಗೊಂದು ಕಂಪ್ಯೂಟರ್ ಉಂಟು, ಅದನ್ನೆಲ್ಲ ಹಿಡ್ಕೊಂಡು ಅವ್ರು ಮ್ಯಾನೇಜ್ ಮಾಡ್ತಿದ್ದಾರೆ. ಡಿಡ್ ದೇ ನೋ ದಟ್ ಟೈಮ್ ಅಬೌಟ್ ಕಂಪ್ಯೂಟರ್? ಅವ್ರಿಗೆ ತಿಳಿದಿತ್ತ ಕಂಪ್ಯೂಟರ್ ಬಗ್ಗೆ? ನನಗೆ ನೆನಪುಂಟು ಸಹ, ನಾನೊಂದು 7th 8th ಇದ್ದೆ, ನನ್ನ ಆಂಟಿ ಬ್ಯಾಂಗ್ಳೂರಿಗೆ ಹೋದ್ರು ಟ್ರೈನಿಂಗ್, ಬ್ಯಾಂಕ್ ಇದ್ದ ಆಂಟಿ. ಓಕೆ, ಶಿ ವೆಂಟ್ ಫಾರ್ ಅ ಟ್ರೈನಿಂಗ್ ಫಾರ್ 3 months ಟು ಲರ್ನ್ ಅಬೌಟ್ ಕಂಪ್ಯೂಟರ್. ಅವ್ರಿಗೆ ಆಗಿರ್ಬೋದಾಗ ಯಬ್ಬಾ ಇನ್ನೊಂದು 10 ವರ್ಷದಲ್ಲಿ ರಿಟೈರ್ ಆಗ್ತೀನಿ, ಯಾಕೆ ನನಗೆ ಬೇಕು ಅಂತ ಅವ್ರಿಗೆ ಆಗಿರ್ಬೋದು. ಆದರೆ ಏನಾಯಿತು, ದೇ ನೀಡ್ ದಟ್ ಜಾಬ್, ದೇ ನೀಡ್ ಟು ಅಪ್ಡೇಟ್ ದೆಮ್ಸೆಲ್ಫ್ ದ ಸೇಮ್ ವೇ. ವಿ ಕಾನ್ ಸೇ ಎಂಕ ಪೂಜಿ ನಾನು ಹೀಗೆ ಐ ಆಮ್ ನಾಟ್ ಗೋಯಿಂಗ್ ಟು ಅಡ್ಯಾಪ್ಟ್. ಪ್ರಿನ್ಸಿಪಲ್ ಹೇಳೋದು ಹೇಳಿ, ಅವರಿಗೆ ಬೇರೆ ಕೆಲಸ ಇಲ್ಲ, ನಾನು ಮಾಡೋದಿಲ್ಲ. ನೋ, ಯು ನೀಡ್ ಟು ಅಡ್ಯಾಪ್ಟ್, ಯು ನೀಡ್ ಟು ಬ್ರಿಂಗ್ ನ್ಯೂ ಥಿಂಗ್ಸ್ ಇನ್ ಯೋರ್ ಸಬ್ಜೆಕ್ಟ್ಸ್. ಆಗ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತದೆ. ಡೆಫಿನೆಟ್ಲಿ ದೆರ್ ಇಸ್ ಆನ್ ಇಂಟ್ರೆಸ್ಟ್ ದಟ್ ಇಸ್ ಗೋಯಿಂಗ್ ಟು ಕಮ್ ವೆನ್ ಯು ಸೇ ಸಮಥಿಂಗ್. ಓಕೆ, ನಾನೀಗ ದೊಡ್ಡ ಮಕ್ಕಳಿಗೆ ಯಾರು ಹ್ಯಾಪಿ ಬರ್ಡೇ ವಿಶ್ ಮಾಡೋದಿಲ್ಲಲ್ಲ, ಕ್ಲಾಸಲ್ಲಿ ಮಾಡ್ತಾರೆ ಹ್ಯಾಪಿ ಬರ್ಡೇ ಮಾಡ್ತಾರಾ? ಹಾಂ, ಇಯರ್ ಡಿಗ್ರಿಯಾ ನೀವು? SSLC ವಿಶ್ ಮಾಡ್ತಾರೆ. ಡಿಗ್ರಿಯಲ್ಲಿ ಯೂಶಲಿ ದೇ ಡೋಂಟ್ ವಿಶ್, ಅವ್ರು ಮಾಡೋದಿಲ್ಲ. ನಾನೇನು ಮಾಡಿದೆ, ವೆನ್ ಐ ವೆಂಟ್ ಟು ದಿಸ್ ಕ್ಲಾಸ್, ಬಿಕಾಸ್ ನನಗೆ ನನ್ನ ಬರ್ಡೇ ಇಂಪಾರ್ಟೆಂಟ್. ನನಗೆ ಅಕಾರ್ಡಿಂಗ್ ಟು ಮೀ, ಫಾರ್ ಮೀ ಆ್ಯಸ್ ಅ ಪರ್ಸನ್ ಐ ಲೈಕ್ ಮೈ ಬರ್ಡೇ. ನಾನು ಒಂದು ತಿಂಗಳ ಮುಂದೆ ಹೇಳ್ತೇನೆ ನನ್ನ ಗಂಡನಿಗೆ, ನನ್ನ ಬರ್ಡೇ ಗೊತ್ತುಂಟಲ್ಲ, ನಾನು ಹೇಳ್ತಾ ಇರ್ತೇನೆ, ದಿಸ್ ಇಸ್ ಮೀ, ಐ ಲೈಕ್ ಬೀಂಗ್ ಲೈಕ್ ದ್ಯಾಟ್. ಸೊ ನೀವು ಫಾಲೋ ಮಾಡಿದೆ ಫೇಸ್ಬುಕ್ಕಲ್ಲಿ, ಒಂದೊಂದು ಫ್ರೆಂಡ್ ಹಾಕಿದ್ದಾಳೆ, ನೀನು ಸಾಯೋ ತನಕ ಸಹ ನೀನು ಬರ್ಡೇ ಎಲ್ಲರಿಗೂ ಊರವರಿಗೆಲ್ಲ ಹೇಳ್ತೀಯ ಅಂತ. ಓಕೆ, ಸೊ ವಾಟ್ ಈಸ್ ಇಟ್, ಡಿಗ್ರಿಯಲ್ಲಿ ಯಾರು ವಿಶ್ ಮಾಡೋದಿಲ್ಲ. ಬಟ್ ಐ ಮೇಡ್ ಇಟ್ ಅ ಪಾಯಿಂಟ್, ಪ್ರತಿ ಬರ್ಡೇ ಇರುವಾಗ ಯು ಸ್ಟ್ಯಾಂಡ್ ದೇರ್, ಎವ್ರಿ ಒನ್ ವಿಲ್ ವಿಶ್ ಆ್ಯಂಡ್ 5 people ವಿಲ್ ಟಾಕ್ ಗುಡ್ ಥಿಂಗ್ಸ್ ಅಬೌಟ್ ಯು. 5 people ವಿಲ್ ಟಾಕ್ ಗುಡ್ ಥಿಂಗ್ಸ್. ನನಗೆ ಕ್ಲಾಸಿಂದ ಧರ್ಮಕ್ಕೆ ಸಿಗೋದಾ? ಟೈಮ್ ಇಲ್ಲಲ್ಲ ನನಗೆ, ಪಾಠ ಮಾಡಬೇಕು, ಮುಗಿಸ್ಬೇಕು, ಎಲ್ಲ ಉಂಟು. ಬಟ್ ಮೇಕ್ ದೀಸ್ ಥಿಂಗ್ಸ್ in your class, students will become active. They will know that this is a teacher. Nanna magalu, she goes to one good school in Mangalore. ಅವಳು ಹೇಳ್ತಾಳೆ, ಮ್ಯಾಮ್ ಮಮ್ಮಿ ಅಮ್ಮ ಕ್ಲಾಸ್ 8 ಟೀಚರ್ ಎಷ್ಟು ಒಳ್ಳೆ ಮಕ್ಕಳೆಲ್ಲ ನೆಗಡಿಕೊಂಡಿರ್ತಾರೆ ಅವರು ಕ್ಲಾಸ್, ನಮ್ಮ ಕ್ಲಾಸಲ್ಲಿ ಹೀಗೆ ಇರ್ತಾರೆ. ವೈ? ಇಟ್ ಮ್ಯಾಟರ್ಸ್. ಹೌ ಅ ಟೀಚರ್ ಇಸ್ ದ ಸೇಮ್ ವೇ ದ ಔಟ್ಕಮ್ ಇಸ್ ವಿತ್ ಯೋರ್ ಸ್ಟೂಡೆಂಟ್ಸ್. If you are active
ಆಕ್ಟಿವ್ ಇನ್ ಯೋರ್ ಕ್ಲಾಸ್, ನಿಮ್ಮ ಮಕ್ಕಳು ಕೂಡ ಆಕ್ಟಿವ್ ಆಗಿಯೇ ಇರ್ತಾರೆ. ಇಫ್ ಯು ಆರ್ ಅನ್ ಬೆಲ್ಚಪ್ಪ ಹೀಗೆ ಕೂತುಕೊಂಡು ಅದು ಮಾಡಿ ಇದು ಮಾಡಿ ಮಾಡಿ ಸಾಕು ಮಾಡ್ತಾ ಬಿಡಿ, ಹಾಗೆ ಇದ್ದರೆ ನಿಮ್ಮ ಮಕ್ಕಳು ಕೂಡ ವಿಲ್ ಟ್ರೀಟ್ ಯು ಲೈಕ್ ದಟ್. ದಟ್ಸ್ ವಾಟ್ ಐ ಸೆಡ್, ವಾಟ್ ಯು ಆರ್ ಫಸ್ಟ್ ಚೇಂಜ್ ಯೋರ್ ಸೆಲ್ಫ್, ಬಿಕಾಸ್ ಆಪೋಸಿಟ್ ಪರ್ಸನ್ ವಿಲ್ ಟ್ರೀಟ್ ಯು ಲೈಕ್ ದ್ಯಾಟ್. ಓಕೆ, ಈಗ ನಿಮ್ಮ ಕ್ಲಾಸಿಂದ ನಾನು ಒಂದು ಹೇಳ್ತೇನೆ, ಐ ವಾಸ್ ಟಾಕಿಂಗ್ ಅಬೌಟ್ ದ ಕ್ಯಾಶುವಲ್ ಬ್ಯಾಚ್. ಓಕೆ, ನಾನು ಒಂದು ಕ್ಯಾಶುವಲ್ ಬ್ಯಾಚ್ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲಿ ಇದು ಮಕ್ಕಳು ಬರೋದೆಲ್ಲ ಫೇಲ್ ಆದವರು ಹಾಗೆ ಹೀಗೆ ಎಲ್ಲ ತುಂಬ ಕಷ್ಟ ಅವ್ರನ್ನ ಹ್ಯಾಂಡಲ್ ಮಾಡಿ. ಆ ಮೊಬೈಲ್ ಫೋನ್ದ ಹುಡುಗ ಇದ್ದಾನೆ, ಅವರ ಬ್ಯಾಚ್ ತುಂಬ ಕಷ್ಟ ಅವ್ರನ್ನ ಹ್ಯಾಂಡಲ್ ಮಾಡೋದು. ಅರ್ಧ ರೌಡಿಗಳೇ ಇರ್ತಾರೆ. ಓಕೆ, ಆದರೆ ಆಗ ರೌಡಿ ಇದ್ದವ್ರು ಈಗೆಲ್ಲ ಎಲ್ಲಿದ್ದಾರೆ ಗೊತ್ತು, ನಾವು ದುಬೈಯಲ್ಲಿ ಬ್ಯಾಂಕಲ್ಲೆಲ್ಲ ಇದ್ದಾರೆ. ಸೊ ನೆವರ್ ಅಂಡರ್ ಎಸ್ಟಿಮೇಟ್ ದೆಮ್. ವಿ ಥಿಂಕ್ ಅಲ್ಲಿ ಟಾಪರ್ ಆಗಿದ್ದವನೇ ಬ್ಯಾಂಕ್ ಮ್ಯಾನೇಜರ್. ನೋ, ದೀಸ್ ಕಿಡ್ಸ್ ಆರ್ ಡಿಫ್ರೆಂಟ್. ಅವರನ್ನು ನೀವು ಹೀಗೆ ಕಾಲಿದು ಕಸಾಗೆ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಜಸ್ಟ್ ಬಿಕಾಸ್ ದೇ ಆರ್ ಇನ್ ದಿಸ್ ಬ್ಯಾಚ್. ನೋ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಹೇಳ್ತೇವೆ ಒಳ್ಳೆ ಮಕ್ಕಳು, ಈ ಮಕ್ಕಳು ನಮ್ಮನ್ನು ಎಂಡವರೆಗೆ ನೆನಪಿಡ್ತಾರೆ. ಐ ವಿಲ್ ಟೆಲ್ ಯು, ದ ಒನ್ ಯು ಹ್ಯಾವ್ ಶೋನ್ ಲವ್, ಅವನು ಏನೇ ಆಗಿರ್ಬೋದು. ನಾನೊಬ್ಬ ಒಮ್ಮೆ ನಾವು ಕಾರಲ್ಲಿ ಹೋಗುವಾಗ ಐ ವಾಸ್ ಪ್ರೆಗ್ನೆಂಟ್. ಐ ವಾಸ್ ಸೆಕೆಂಡ್ ಒನ್ನಿಗೆ ಐ ವಾಸ್ ಫುಲ್ ಟರ್ಮ್ ಪ್ರೆಗ್ನೆಂಟ್, 9 months. ನನ್ನ ಡ್ಯಾಡಿ ಅಂತ ಮಾಡಿದ್ರು, ಕಾರನ್ನು ಹೋಗಿ ಒಂದು ಡೊಂಗ ಗುದ್ದಿದ್ರು. ಎಲ್ಲಿಗೆ? ಒಂದು ದೊಡ್ಡ ಬೈಕಿಗೆ, ಹೊಸತ್ತು. ನಾನು ಹೇಳಿದೆ, ಅಯ್ಯೋ ಐ ಆಮ್ ಫುಲ್ ಟರ್ಮ್ ಪ್ರೆಗ್ನೆಂಟ್. ಐ ಗಾಟ್ ಡೌನ್, ಐ ಸಾ ದ ಬೈಕ್, ಸ್ವಲ್ಪ ಇದಿತ್ತು, ಏನೋ ತಾಗಿತ್ತು, ಹೊಸ ಬೈಕ್. ಒಬ್ಬ ಬಂದ, ಅವನ ಸುತ್ತ ಫುಲ್ ಹುಡುಗರು ಬಂದರು. ಸೆಡ್ ಆಯ್ತು, ಈಗ ಫುಲ್ ಫೈಟಿಂಗ್ ಅದು ಇದು ಉಂಟು. ಬಂದ ಮತ್ತೆ ಹೇಳಿದ, ನಾನು ಹೇಳಿದೆ ಶಶಾಂಕ್ ಹೇಳಿದೆ, ಅವನ ಹೆಸರು ನೆನಪಿತ್ತು ಅವನದು, ನನ್ನ ಸ್ಟೂಡೆಂಟ್, ಕ್ಯಾಶುವಲ್ ಬ್ಯಾಚ್. ಎಲ್ಲಿಂದ ಬಂದದ ಹೊರಗೆ? ಕೋಳಿದ ಅಂಗಡಿ. ಒಂದು ಕೋಳಿದ ಅಂಗಡಿಯಿಂದ ಹೊರಗೆ ಬಂದ. ಅವನಿಗೆ ಕೋಳಿದ ಅಂಗಡಿ ಉಂಟು. ಶಶಾಂಕ್ ಹೇಳಿದೆ, ಎಸ್ ಮ್ಯಾಮ್, ಬುಡಿ ಮ್ಯಾಮ್, ಯು ಗೋ ಮ್ಯಾಮ್, ಇಟ್ಸ್ ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಜಸ್ಟ್ ದ್ಯಾಟ್. Are you seeing, how you treated your student? If I was a mean lecturer, if I was so angry with him, always taunting him, ನೀನು ಏನು ಮಾಡೋದಿಲ್ಲ, ಪ್ರೈಸ್ ಏನಿಲ್ಲ ಲೈಫಲ್ಲಿ, ನೀನು ಹೀಗೆ ಇರ್ತಿ ಲೈಫ್ ಲಾಂಗ್, they will remember that till the end. If you are the one who have told, good job Shashank, 10 ಮಾರ್ಕ್ಸಿಂದ 20 ಮಾರ್ಕ್ಸಿಗೆ ಬಂದಿದ್ದಾನೆ, ವೆರಿ ಗುಡ್ ಶಶಾಂಕ್, ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಪಾಸ್ ಆಗಲಿಲ್ಲ ಆದರೆ ಸಹ ಫೇಲೇ, ಬಟ್ ಸ್ಟಿಲ್ ಹಿ ಈಸ್ ಇಂಪ್ರೂವ್ಡ್. ಪ್ರೇಸ್ ಹಿಮ್. ಅವನು ಸಹ ಹಾಗೇ ಇದ್ದ ಹುಡುಗ. ಈಗ ಸಹ ಒಂದು ದೊಡ್ಡ ಮ್ಯಾನೇಜರಲ್ಲಿ ಏನಿಲ್ಲ, ಆದರೆ ನಿಯತ್ತಾಗಿ ಒಂದು ಕೋಳಿದ ಅಂಗಡಿ ಇಟ್ಟು ದುಡಿತಿದ್ದಾನೆ ಫ್ರಮ್ ದ್ಯಾಟ್ ಬ್ಯಾಚ್. ಆ್ಯಂಡ್ ಸಿ ಹಿಸ್ ಹಾರ್ಟ್. ಎವ್ರಿ ಟೈಮ್ ಈ ಸೀಸ್ ನನಗೆ ಎದ್ರಿಕೌದು ಬೈಕಿದು ಗಾಡಿ ಹೀಗೆ ಬಿಟ್ಟು ಹೀಗೆ ಮಾಡ್ತಾನೆ, ಹೀಗೆ ಮಾಡಿ ಹೋಗ್ತಾನೆ. ಸಿ ಹೌ ದಿಯರ್ ಮೈಂಡ್ ಇಸ್, ದೇ ವಿಲ್ ರಿಮೆಂಬರ್. ನಾನು ಅದಕ್ಕೆ ಹೇಳೋದು, ದ ಒನ್ಸ್ ಹೂ ಆರ್ ರಿಯಲಿ ಭಾರಿ ಸ್ಮಾರ್ಟ್ ಇದ್ದವರು ಅವರೆಲ್ಲ ನಿಮ್ಮ ನೆನಪಿಡೋದು. ದ ಒನ್ಸ್ ಹೂಮ್ ಯು ಹ್ಯಾವ್ ರಿಯಲಿ ದೇ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಇನ್ ಲೈಫ್, ಆದರೆ ಅವರು ನಿಮ್ಮ ಹತ್ರ ಬರುವಾಗ ನೀವು ಎಲ್ಲಿ ಒಂಚೂರು ಪ್ರೀತಿ ತೋರಿಸ್ತೀರಿ, ಕಡೆ ತನಕ ಅವ್ರು ನೆನಪಿಡ್ತಾರೆ. ಓಕೆ, ಎನಿ ಎಕ್ಸ್ಪೀರಿಯನ್ಸ್ ವಿತ್ ಸಚ್ ಥಿಂಗ್ಸ್? ಎಸ್, ಟ್ರೂ. ಕೆಲವರು ಆಗಿರ್ತಾರೆ. ರಿಯಲಿ. ನಾನು ಇನ್ನೊಬ್ಬ ಹೇಳ್ತೇನೆ, ಅದೇ ಬ್ಯಾಚಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಒಂದು ಮುಸ್ಲಿಂ ಬಾಯ್. ಅವನಿಗೆ ಇಡೀ ದಿನ ಪ್ರಾಬ್ಲಮ್ಸ್, ಬಿಕಾಸ್ ಹಿಸ್ ಫಾದರ್ ವಾಸ್ ವರ್ಕಿಂಗ್ ಅಬ್ರಾಡ್, ಬಟ್ ಹಿ ಯೂಸ್ ಟು ಕಮ್ ಆ್ಯಂಡ್ ಟೆಲ್ ಮಿ ಸೋ ಮೆನಿ ಇಶ್ಯೂಸ್. ಅವನ ತಂಗಿಗೆ ಮದುವೆ ಆಗಬೇಕಂತೆ, ಅದಾಗಬೇಕು ಇದಾಗಬೇಕು. ಸೊ ಹಿ ಹ್ಯಾಡ್ ನೋ ಪ್ಲ್ಯಾನ್ಸ್ ಆಫ್ ಸ್ಟಡಿಂಗ್ ಫರ್ದರ್, ಬಿಕಾಸ್ ಅವನ ಫ್ಯಾಮಿಲಿಯಲ್ಲಿ ಇಲ್ಲದಷ್ಟು ಅಷ್ಟು ಕಷ್ಟ ಇತ್ತು. ಏನು ಮಾಡೋದು, ಅವನೊಬ್ಬನೇನು ದುಡಿಬೇಕು, ತಂದೆದು ಸಂಬಳ ಸಾಕಾಗೋದಿಲ್ಲ. ತಂಗಿ ಇದ್ದಾಳೆ, ಇಬ್ಬರನ್ನ ತಂಗಿ ಅಂದಿದ್ರು, ಅವರು ಓದ್ತಾ ಇದ್ರು ಆಗ. ಸೊ ಇವನು ಸ್ಟಡೀಸಿಗೆ ಹೋಗಬೇಕಂತ. ಮತ್ತು ಇವನೇನು ಮಾಡಿದ, ಅವನು ಹೋದ, ಕಂಟಿನ್ಯೂ ಮಾಡಲಿಲ್ಲ, ಏನೋ ಮಾಡಿ ಪಾಸಾಗಿ ಅಬ್ರಾಡಿಗೆ ಹೋದ. ಏನು ದೊಡ್ಡ ಜಾಬಲ್ಲ, ಏನೋ ಒಂದು ಚಿಕ್ಕ ಜಾಬಲ್ಲ ಇದ್ದ. ಪಾಪ ಅವನ ಫೋಟೋಸ್ ಎಲ್ಲ ನೋಡೋ ಗೊತ್ತಾಗ್ತದೆ, ಯಾವುದೋ ಒಂದು ರೂಮ್ ಮೂಲೆಯಲ್ಲಿ ಕೆಲಸ ಮಾಡೋದು ಅದೆಲ್ಲ ಇತ್ತು. ಆದರೆ ಬಂದ, ನನ್ನ ಹತ್ರ ಟಚ್ಚಲ್ಲಿ ಇರಲಿಲ್ಲ ಅಷ್ಟೊತ್ತು. ಓಕೆ, ಬಂದು ಫೇಸ್ಬುಕ್ಕಲ್ಲಿ ನನ್ನನ್ನು ಹುಡುಕಿ ನನ್ನ ಮನೆದ ಅಡ್ರೆಸ್ ಕೇಳಿ ಬಂದ ಮನೆಗೆ. ಓಕೆ, ಬಂದೆ ಏನು ಮಾಡಿದ್ದ, ಮ್ಯಾಮ್ ನನಗೇನು ತರಲಿಲ್ಲ, ಏನಿಲ್ಲ. ಓಕೆ, ಹಿ ಈಸ್ ನಾಟ್ ಗಾಟ್ ಎನಿಥಿಂಗ್, ಬಟ್ ದ ವೇ ಹಿ ಕೇಮ್ ಆ್ಯಂಡ್ ಹಿ ಸೆಡ್, ಮ್ಯಾಮ್ ಎಂಥ ದೊಡ್ಡ ಜಾಬ್ ಅಲ್ಲ, ಅಲ್ಲಿ ಹೋಗಿ ಎಂಥದ್ದು ಮಾಡ್ತಿದ್ದಾನೆ. ಆದರೆ ಬಂದು ಈಗ ಕೂತ ಫುಲ್ ಎಲ್ಲ ಟಿಪ್ ಟಾಪ್ ಆಗಿದ್ದಾನೆ, ದುಬೈಯಿಂದ ಬಂದದು. ಓಕೆ, ಸೊ ಇಸ್ ಲೈಕ್ ಓನ್ಲಿ ಮ್ಯಾಮ್ ಐ ಹ್ಯಾವ್ ಡನ್ ದಿಸ್, ಹಾಗೆ ಹೀಗೆ ನಾನು ಇದು ಮಾಡ್ತಿದ್ದೇನೆ ಅದು ಮಾಡ್ತಿದ್ದೇನೆ. ಈಗ ಇವೆಂಟ್ ಮ್ಯಾನೇಜರ್ ಆಗಿದ್ದಾನೆ, ಇವೆಂಟ್ ಮ್ಯಾನೇಜಿಂಗ್ ಮಾಡ್ತಿದ್ದಾನೆ. ಅವನದೇ ಓನ್ ಇವೆಂಟ್ ಮ್ಯಾನೇಜಿಂಗ್ ಕಂಪನಿ ಓಪನ್ ಮಾಡಿ. ಸಾಕಲ್ಲ ಅದು? ನಮಗಿಂತ ಎಷ್ಟೋ ಹೆಚ್ಚು ದುಡಿತಾರೆ ಅವರು, ಗೊತ್ತುಂಟಲ್ಲ? ಎಸ್. ಸೊ ವಾಟ್ ಇಸ್ ಇಟ್? You show love in each and everything. Be patient with them. Show love to each and every one. Okay. ಮತ್ತೆ ಇನ್ನೊಂದು ಹೇಳಿದರೆ, ಯು ಹ್ಯಾವ್ ಟು ಅಡ್ಯಾಪ್ಟ್ ಯುವರ್ ಸೆಲ್ಫ್ ಟು ನ್ಯೂ ಥಿಂಗ್ಸ್ ಆ್ಯಂಡ್ ನ್ಯೂ ಥಿಂಗ್ಸ್ ಆ್ಯಂಡ್ ನ್ಯೂ ಥಿಂಗ್ಸ್. ಇದು ನಾನು ಪುನಃ ರಿಪೀಟ್ ಮಾಡ್ತೇನೆ. ನಿಮ್ಮ ಪ್ರಾಯ ಎಷ್ಟೇ ಇರ್ಬೋದು, ರಿಟೈರ್ ಆಗಲಿಕ್ಕೆ 1 ವರ್ಷ ಇರ್ಬೋದು, ಆ ಬ್ಯಾಚಲ್ಲಿ ನಿಮಗೆ ಒಂಥರ ಬೇರೆ ಮಕ್ಕಳಿದ್ರೆ
ಯು ಹ್ಯಾವ್ ಟು ಚೇಂಜ್ ಯೋರ್ ಸೆಲ್ಫ್. ಇನ್ನು ಹೇಳಲಿಕ್ಕಾಗೋದಿಲ್ಲ. ನಮ್ಮದು ಐ ಆಮ್ ಟೆಲಿಂಗ್ ಯು ದಿಸ್ ಕೇಸ್ ಬಿಕಾಸ್ ಇಂಥ ಟೀಚರ್ಗಳೇ ಇದ್ದಾರೆ. 10 ವರ್ಷದಿಂದ ಇದೇ ಡೈಲಾಗ್, ನಾನಿನ್ನು 10 ವರ್ಷದಲ್ಲಿ ರಿಟೈರ್ ಆಗೋದು, ನನಗೆ ಬೇಡ ಇದೆಲ್ಲ, ನಾನೇನು ಮಾಡೋದಿಲ್ಲ. ಸೇಮ್ ಥಿಂಗ್. ಮಕ್ಕಳ ಹತ್ರ ಪಾಠ ಹೇಳಿಸೋದು, ಮಕ್ಕಳ ಹತ್ರ ಬರೀಲಿಕ್ಕೆ ಹೇಳೋದು, ಮಕ್ಕಳಿಗೆ ಕೊಡೋದೆಲ್ಲ ರೆಸ್ಪಾನ್ಸಿಬಲ್. ದೆನ್ ಹೂ ಆರ್ ಯು? ಯು ಆರ್ ಪೇಡ್ ಬೈ ದ ಗವರ್ಮೆಂಟ್, ಯು ಆರ್ ಅರ್ನಿಂಗ್ ಸೋ ಮಚ್ ಇನ್ ಲ್ಯಾಕ್ಸ್. ವೈ ಆರ್ ಯು ದೇರ್? ವಾಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಟೀಚರ್? ಕೆಲವರು ಇದ್ದಾರೆ, ದೇ ಆರ್ ಗವರ್ಮೆಂಟ್ ಎಂಪ್ಲಾಯೀಸ್, ಓಕೆ, ಸಮ್ ಡಿಗ್ರಿ ಟೀಚರ್ಸ್. ಇಷ್ಟೇ, ನನಗೆ ಬೇಡ. 10 ವರ್ಷದಿಂದ, 4 ವರ್ಷ ಅಂತ ಹೇಳಿತ್ತು, ಈಗ 1 ವರ್ಷ ಉಂಟಲ್ಲ ರಿಟೈರ್ ಆಗಲಿಕ್ಕೆ. ಇದೇ ಹೇಳಿದ್ದು. ಐ ರಿಯಲಿ ಡಿಸ್ಲೈಕ್ ಸಚ್ ಮೆಂಟ್ಯಾಲಿಟಿ ಬಿಕಾಸ್ ದೇ ನೋ ಅವರನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಆ ಪೊಸಿಷನಿಂದ ಯು ಕಾಂಟ್ ಕಿಕ್ ದೆಮ್ ಔಟ್. ದೇ ನೋ ದ್ಯಾಟ್ ಫಾರ್ ಶೋರ್. ಬಟ್ ವಾಟ್ ಡು ದೇ ಡೂ? ದೇ ಲೈಕ್ ಸಿಟ್ಟಿಂಗ್. ನಾನು ಮಾಡೋದಿಲ್ಲ, ಮಕ್ಕಳ ಹತ್ರ ಮಾಡಿಸೋದು, ಮಕ್ಕಳು ಟೀಚ್ ಮಾಡಿ, ಮಕ್ಕಳಿಗೆ ಒಂದೊಂದು ಟಾಪಿಕ್ ಕೊಡೋದು. ಅಲ್ಲ, ಗಿವ್ ದಮ್ ಟಾಪಿಕ್ಸ್, ಗಿವ್ ದಮ್ ಔಟ್ಸೈಡ್ ಟೆಕ್ಸ್ಟ್ ಬುಕ್ ಟಾಪಿಕ್ಸ್, ಸಮಥಿಂಗ್ ಇಂಟ್ರೆಸ್ಟಿಂಗ್ ಒಂದು ಮಾತಾಡಲಿಕ್ಕೆ. ಹೀಗೆ ನಾನು ಕಲ್ತದ್ದು ಸೇಂಟ್ ಮೇರೀಸ್. ಐ ಆಲ್ವೇಸ್ ಟಾಕ್ ಅಬೌಟ್ ಮೈ ಸ್ಕೂಲ್. ಸೇಂಟ್ ಮೇರೀಸ್ ಫನ್ನಿ, ಓಕೆ. ಐ grew up in that school. Right from childhood I was in that school. ಅಲ್ಲಿ ಒಂದು ಟೀಚರ್ ಇದ್ದರು, her name is Anita Gomes. I don't know how many of you all know her. Very nice teacher, English teacher. ಅವರು ಈ ಟೈಪ್ ಇದ್ದರು. somewhere I feel I have learned something from her. ನಾನು ಹೇಳಿದೆಲ್ಲ, ಕೆಲವು ಟೀಚರ್ಸ್ ನಮಗೆ ಇರ್ತಾರೆ, ನಮಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವ್ರು ಏನು ಮಾಡ್ತಿದ್ರು ಗೊತ್ತುಂಟ? ಇಂಗ್ಲೀಷ್ ಟೀಚರ್ ಅವರು ಬಂದು 5 ನಿಮಿಷ, ವಿ ಹ್ಯಾಡ್ ಒನ್ ಟೈಮ್, ಯು ಹ್ಯಾವ್ ಟು ಥಿಂಕ್ ಕ್ರಿಯೇಟಿವ್ಲಿ, ಓಕೆ, ಥಿಂಕ್ ಕ್ರಿಯೇಟಿವ್. ಏನೋ ಒಂದು ಆ್ಯಕ್ಟಿವಿಟಿ ಕೊಡ್ತಿದ್ರು. ಬಟ್ ಪ್ರತಿದಿನ, ಐ ಆಮ್ ನಾಟ್ ಜೋಕಿಂಗ್, ಪ್ರತಿದಿನ ಒಂದೊಂದು ಆ್ಯಕ್ಟಿವಿಟಿ ಇತ್ತು ನಮಗೆ. ಏನು, ನೀವೇನು ಮಾಡ್ತೀರಿ, ಇಂಥ ಸಿಚುವೇಶನಲ್ಲಿ ನೀವೇನು ಮಾಡ್ತೀರಿ, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಇದು ನಮಗೆ ಆ ಟೈಮಲ್ಲಿ ಹೇಳ್ತಿದ್ರು. ಈಗದ ಮಕ್ಕಳಿಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗದ ಮಕ್ಕಳಿಗೆ ಬುಕ್ಕಿದು ಬದನೆಕಾಯನ್ನಾಗಿ ಮಾಡಬೇಡಿ. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇ ಹ್ಯಾವ್ ಟು ನೋ ಹೌ ಟು ಹ್ಯಾಂಡಲ್ ಲೈಫ್. ಈಗದ ಮಕ್ಕಳು ಹೇಗೆ, ಇಮೋಷ್ನಲಿ ಕೋಶಂಟ್ ಇಸ್ 0. ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿ ಎಮೋಷನ್. ಎಷ್ಟೋ ಕೇಸಸ್ ಕೇಳಿದ್ದೀರಲ್ಲ ನ್ಯೂಸ್ ಪೇಪರಲ್ಲಿ, ರಿಸಲ್ಟ್ಸ್ ಬಂತು, ಹ್ಯಾಂಗ್ ಮಾಡಿದರು, ಮಮ್ಮಿ ಮೊಬೈಲ್ ತೆಗೆದ್ರು, ಸುಸೈಡ್ ಮಾಡಿದರು, ಮನೆಯಿಂದ ಓಡಿ ಹೋದರು, ಮಮ್ಮಿ ಬೈದರು, ಓಡಿ ಹೋದರು, ಟೀಚರ್ಸ್ ಹೀಗೆ ಮಾಡಿದರು, ಆಯಿತು, ಹೀಗೆ ಆಯಿತು, ರೈಟ್? ಈಗದು ಮಕ್ಕಳ ಮೆಂಟ್ಯಾಲಿಟಿ ಇಸ್ ಸಚ್. ವೈ ದಿಯರ್ ಮೆಂಟ್ಯಾಲಿಟಿ ಇಸ್ ಸಚ್? ಬಿಕಾಸ್ ಐ ವಿಲ್ ಶೋ ಯು ಅನ್ ಎಕ್ಸಾಂಪಲ್. ಯಾರಾದರೂ ದುಪ್ಪಟ್ಟೆಲ್ಲ ಹಾಕಿಕೊಂಡು ಬಂದಿದ್ದೀರಾ? ಇಲ್ಲವಾ? ದುಪ್ಪಟ್ಟೆ ಇದ್ದ ಟೀಚರ್ಸ್ ಪ್ಲೀಸ್ ಬನ್ನಿ. ಯಾರೆಲ್ಲ ದುಪ್ಪಟ್ಟು ಹಾಕ್ಕೊಂಡು ಬಂದಿದ್ದೀರಿ ಬನ್ನಿ. ಬೇಕಾದ್ರೆ ನನ್ನ ದುಪ್ಪಟ್ಟಿಸ್ಕೊಡ್ತೀನಿ, ಬನ್ನಿ. ಏನು ಮಾಡಲಿಕ್ಕಿಲ್ಲ ನಿಮಗೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. ಐ ವಿಲ್ ಟೆಲ್ ಯು ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದ ಚಿಲ್ಡ್ರನ್ ನವ ಡೇಸ್. ಈಗದು ಮಕ್ಕಳದು ಮೆಂಟ್ಯಾಲಿಟಿ ನೋಡಿ ಹೀಗೆ ಇರ್ತದೆ. ಓಕೆ, ನೋ ಕಮ್ ಇನ್ನೊಂದು ಬನ್ನಿ. ಓಕೆ, ಕಮ್. ಎಸ್, ಓಕೆ. I will quickly do this. Okay, ನಾನು ಇದು ರಪ್ಪ ಮಾಡ್ತೇನೆ. I still have to talk. Okay. So now, ನಿಮ್ಮ ಹೆಸರೇನು? ಹರಿಣಿ. ಈಗ ಚಿಕ್ಕ ಹುಡುಗಿ, ಚಿಕ್ಕ ಮಗು. ಓಕೆ, ಇವಳ ಮನೇಲಿ ತಂದೆ ತಾಯಿ ಇದ್ದಾರೆ, ತಂದೆ ಮತ್ತು ತಾಯಿ. ಓಕೆ, ತಂದೆ ಮತ್ತು ತಾಯಿ ಇದ್ದಾರೆ. ಸೊ ಹರಿಣಿಗೆ ಏನಾಯಿತು, ಪ್ರತಿ ಸಲ ಅವಳ ತಂದೆ ತಾಯಿ ತುಂಬ ಬ್ಯುಸಿ, ತುಂಬ ಹೇಳಿದರೆ ತುಂಬ ಬ್ಯುಸಿ. ಹಣ ಮಾಡಬೇಕಲ್ಲ, ಮಕ್ಕಳ ಎಜುಕೇಷನ್ಗೆ ಬೇಕು, ಟೈಮ್ ಇರೋದಿಲ್ಲ, ಬರುವಾಗ ಎಷ್ಟೋ ಲೇಟ್, ಕೆಲಸದವರು ಅಡುಗೆ ಮಾಡಿ ಹೋಗ್ತಾರೆ, ಇವಳು ಟ್ಯೂಷನಿಗೆ ಹೋಗ್ತಾಳೆ. ಓಕೆ, ಹರಿಣಿಗೆ ತುಂಬ ಬೇಸರ, ಪೇರೆಂಟ್ಸ್ ಇಲ್ಲ, ಯಾರಿಲ್ಲ. ಹರಿಣಿಗೆ ಮಮ್ಮಿ ಅಂತ ಹೋಗೋ, ಮಮ್ಮಿ ಹೇಳ್ತಾರೆ, ಹೋಗಚ್ಚೆ, ನನಗೆ ನನ್ನ ಕೆಲಸ ಉಂಟು, ನಂಗೆ ಅಡುಗೆ ಮಾಡಿ ಬೇಗ ಹೋಗಿ. ಅಲ್ಲಿ ತಂದೆ ಹತ್ರ ಹೋಗೋ, ನೀನು ಹೋಗ್ತಿಯಲ್ಲ, ಅವನ ತಾಯಿ ಹತ್ರ ಕೇಳಿ, ಹೋಗಿ ಬರಬೇಡ, ನನಗೆ ಇಲ್ಲಿ ಕೆಲಸ ಉಂಟು, ನನಗೆ ಸಾಕಾಗಿದೆ ಕೆಲಸ ಮಾಡಿ ಮಾಡಿ ಮಾಡಿ. ಯಾಕೆ ಡ್ಯಾಡಿ ಮಮ್ಮಿ ಕೆಲ್ಸಕ್ಕೆ ಹೋಗೋದೇಳಾಗ ತಂದೆ ತಾಯಿ ಹೇಳ್ತಾರೆ, ಮತ್ತು ನಿನಗೆ ಹೊಟ್ಟೆಗೆ ಯಾರು ಹಾಕ್ತಾರೆ ಅಲ್ಲ, ಅದೊಂದು ಡೈಲಾಗ್ ಬರ್ತದೆ. ಮತ್ತೇನು, ಏರ್ ತುಪ್ಪೇರು ನೀನು ಅಜ್ಜ ತುಪ್ಪೇನ, ಅಜ್ಜ ನಮ್ಮನ್ನು ನೋಡಿ ಸಾಕು, ನಮ್ಮ ಮಕ್ಕಳಂತ ನೋಡಬೇಕಾ? ಓಕೆ, ಸೊ ಈಗ ಏನಾಗ್ತದೆ, ಎಷ್ಟು ಗಲಾಟೆ, ಎಷ್ಟು ಪ್ರಾಬ್ಲಮ್ಸ್ ಇರ್ತದೆ. ಸೊ ವಾಟ್ ಈಸ್ ಶಿ ಡೂಯಿಂಗ್? ನಿಮ್ಮ ದುಪ್ಪಟ್ಟನ್ನು ಒಬ್ಬರೊಬ್ಬರಿಗೆ ಅಟ್ಯಾಚ್ ಮಾಡಿ ನೋಡ, ಟೈಮ್ ಮಾಡಿ. ಓಕೆ, ನಾವೀಗ ಹರಿಣಿ ಚಿಕ್ಕ ಹುಡುಗಿ, ಅವಳ ಮಮ್ಮಿ ಡ್ಯಾಡಿ ಒಟ್ಟಿಗಿರೋದು, ಪ್ರಾಬ್ಲಮ್ಸ್ ಉಂಟು ನಾವು. ಈಗ ಹರಿಣಿ ಕಾಲೇಜಿಗೆ ಹೋಗ್ತಾಳೆ. ಕಾಲೇಜಿಗೆ ಹೋಗಿ ಏನು ಮಾಡ್ತಾಳೆ, ಪ್ರಾಬ್ಲಮ್ಸನ್ನೆಲ್ಲ, ಚೈಲ್ಡ್ಹುಡ್ ಪ್ರಾಬ್ಲಮ್ಸ್ ಉಂಟು, ಅದು ಮನಸ್ಸಿಂದ ಹೋಗಲಿಲ್ಲ. ದೆರ್ ಇಸ್ ನೋ ಹೀಲಿಂಗ್ ದಟ್ ಹಸ್ ಬಿನ್ ಡನ್. ಶಿ ಇಸ್ ಕ್ಯಾರಿಂಗ್ ದಟ್ ವಿತ್ ಹರ್. ಕಾಲೇಜಿಗೆ ಹೋಗ್ತಾಳೆ. ಕಾಲೇಜಿಗೆ ಹೋಗುವಾಗ ಅಲ್ಲಿ ಒಂದು ಟೀಚರ್ ಇರ್ತದೆ. ಏನು ಪ್ರಯೋಜನ ಇಲ್ಲ ಹರಿಣಿ, ನೀನು ಏನು ಉದ್ಧಾರ ಆಗೋದಿಲ್ಲ, ನಾನು ನಿಮಗೆ ಶುರು ಹೇಳೋದು, ನೀನು ಮದುವೆ ಆಗೋಗಾಯ್ತಾ, ಬೇಗ ಮದುವೆ ಆಗು,
ಪ್ರೈಸ್ ಏನಿಲ್ಲ ನೀನು ಬನ್ನಿ ದುಪ್ಪಟ್ಟದವ್ರು ಇನ್ನೊಬ್ಬರು ಇನ್ನೊಂದು ಟೀಚರ್ ಬನ್ನಿ ಹಾಂ ಅಲ್ಲಿ ಅಟ್ಯಾಚ್ ಮಾಡಿ ಹಿಂದೆ ಅಟ್ಯಾಚ್ ಮಾಡಿ ಹಾಂ. ಸೊ ಏನಾಯಿತು, ಕಾಲೇಜಲ್ಲಿ ಸಹ ಹೀಗೆ ಪ್ರೀತಿ ತೋರಿಸುವವರು ತುಂಬ ಕಡಿಮೆ, ಚುಚ್ಚು ಮಾತಾಡಿದವರನ್ನು ಜಾಸ್ತಿ ನೆನಪಿಡೋದು ಅಲ್ಲ. ಈಗ ನೋಡಿ ನಿಮ್ಮ ಮೊಬೈಲಲ್ಲಿ ನೋಡಿ, ಇಮೋಜೀಸ್ ಗೊತ್ತುಂಟಲ್ಲ, ನೆಗಡುವ ಇಮೋಜಿ, ಸ್ಯಾಡ್ ಇಮೋಜಿ, ಅದರಲ್ಲಿ ಪಾಸಿಟಿವ್ ಇಮೋಜೀಸ್ ಜಾಸ್ತಿ ಇರೋದಾ ನೆಗೆಟಿವ್ ಇಮೋಜೀಸ್ ಜಾಸ್ತಿ ಇರೋದಾ? ನೆಗೆಟಿವ್. ನೀನು ಅದು ಅಬ್ಸರ್ವ್ ಮಾಡಿದ್ದೀರಾ? ಇದು ನಾನು ಒಮ್ಮೆ ಹಾಗೇ ನನಗೆಲ್ಲ ಬಾತ್ರೂಮಲ್ಲಿರುವಾಗ ನಂಗೆ ಐಡಿಯಾಸ್ ಬರೋದು, ನಾನು ಒಮ್ಮೆ ಹಾಗೇ ಥಿಂಕ್ ಮಾಡುವಾಗ ನನಗೆ ಇದು ಐಡಿಯಾ ಬಂದದ್ದು. ಹೌದಲ್ಲ, ನಮ್ಮ ಲೈಫ್ ಹಾಗೆ ಅಲ್ಲ. ವಿ ಥಿಂಕ್ ಆಫ್ ಮೋರ್ ನೆಗೆಟಿವ್ ಇನ್ ಆರ್ ಲೈಫ್. ಪಾಸಿಟಿವ್ಸ್ ನಾವು ಥಿಂಕ್ ಮಾಡೋದಿಲ್ಲ. ಎಷ್ಟೋ ಜನ ನಮ್ಮನ್ನು ಪ್ರೇಸ್ ಮಾಡಿರೋರು, ಬಟ್ ವಿ ಡೋಂಟ್ ಥಿಂಕ್. ಬಟ್ ಒಂದು ಆಂಟಿ ಉಂಟಲ್ಲ, ನೆನಪು ಬರ್ತದೆ. ಒಂದು ಗುಣಪ್ಪ ಟೀಚರ್ ಇತ್ತಲ್ಲ, ಅದು ನೆನಪು. ಸೊ ಹರಿಣಿಗೆ ಏನಾಯಿತು, ಟೀಚರ್ ಸಹ ಹಾಗೆ ಜಾಯಿನ್ ಮಾಡಿದ್ದೀರಲ್ಲ, ಹರಿಣಿ ಪಾಪ ಹೋಗ್ತಾಳೆ, ಮದುವೆ ಆಗ್ತದೆ. ಬನ್ನಿರ ಮದುವೆ ಆಗು, ನೀವು ಬನ್ನಿ, ಪಿಂಕ್ನವ್ರು ಬನ್ನಿ. ಹಾಂ, ಈಗ ಮದುವೆ ಆಗ್ತದೆ ಹರಿಣಿಗೆ ಮದುವೆಯಾಗಿ ಏನಾಗ್ತದೆ? ಹಾಂ, ಮಕ್ಕಳಾಗ್ತದೆ, ಎಲ್ಲ ಆಗ್ತದೆ. ಅಲ್ಲಿ ಸಹ ಟಾರ್ಚರ್ ಹೇಳಿದ್ರೇನು ಇದ್ದದ್ದೇ ರಗಳೆಗಳು. ಗಂಡ ಹೆಂಡತಿ ಯಾವಾಗ ಸಹ ಎಂಥ ಹಾಸಿಗೆ ಅಲ್ಲಲ್ಲ, ಮುಳ್ಳು ಸಹ ಉಂಟು. ನಾನು ಹೇಳಿದೆ ಆಗದಿಂದ ಇದು ಬಿಡ್ತಾ ಇರ್ತದೆ, ಡಬ ನೀವು ಕೇಳ್ತಾ ಇರ್ಬೇಕು ಸ್ವಲ್ಪ ಹೊತ್ತು. ಓಕೆ, ಸೊ ಈಗ ಏನಾಗ್ತದೆ, ಇಲ್ಲಿ ಸಹ ಅವಳಿಗೆ ಪ್ರಾಬ್ಲಮ್ಸ್, ಚುಚ್ಚು ಮಾತುಗಳು. ನೀನೆಂತ ಒಂದು ಅಡಿಗೆ ಮನೆ ಗೊತ್ತಿಲ್ಲ ಸರಿಯಲ್ಲಿ, ಎಂತ ಕಲಿಸಿದ್ದಾರೆ ನಿಮಗೆ ಮನೆಯಲ್ಲಿ, ಹಾಗೆ ಹೀಗೆ. ಆಲ್ರೆಡಿ ಅವಳು ಏನಾಗ್ತಾ ಉಂಟು, ಶಿ ಈಸ್ ವಾಟ್, ಹೇಳಿ ಎಲ್ಲರನ್ನ ಹೇಳಿ, ಆಗ್ತದೆ ಎಲ್ಲರನ್ನ ಹೇಳಲಿಕ್ಕೆ. ವಾಟ್ ಈಸ್ ಹ್ಯಾಪ್ನಿಂಗ್? ಹೀಗೆ ನಮ್ಮ ಲೈಫ್ ಮುಂದುವರಿತಾ ಇರ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಏನು ಹೀಲಿಂಗ್ ಆಗಲಿಲ್ಲ ಒಳಗಿಂದ, ಚಿಕ್ಕದ್ರಿಂದ ಯು ಆರ್ ಕ್ಯಾರಿಂಗ್ ದಿಸ್ ಬರ್ಡನ್ ವಿತ್ ಯು. ಯು ಕ್ಯಾರಿಂಗ್ ಇಟ್. ಎಷ್ಟಾಗ್ತದೆ ಎಳಿತಾ ಹೋಗ್ತೀರಿ, ಒಂದು ದಿನ ಭೂಲೋಕ ಬಿಟ್ಟು ಹೋಗೋದಿಲ್ಲ, ಅದಲ್ಲ ನಾನು ಹೇಳೋದು. ಒಂದು ದಿನ ಏನಾಗ್ತದೆ, ಯು ಬಿಕಮ್ ಮೆಂಟಲಿ ಅನ್ಸ್ಟೇಬಲ್, ಯು ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್. ಓಕೆ, ಐದರ್ ಯು ಕ್ಯಾನ್ ಗೆಟ್ ಇನ್ ಟು ಡಿಪ್ರೆಷನ್, ಆರ್ ಎಷ್ಟೊಂದು ಕಾಯಿಲೆಗಳಿದೆ ಸೈಕಾಲಜಿಕಲ್, ವೆನ್ ಯು ರಿಲೇಟೆಡ್ ಮೆನಿ ಸಿಕ್ನೆಸಸ್ ದಟ್ ಇಸ್ ದೇರ್, ಮೆಂಟಲ್ ಇಲ್ನೆಸಸ್. ಸೊ ಅದಕ್ಕೆ ನಾನು ಹೇಳೋದು, ನಿಮ್ಮ ಮಕ್ಕಳು ನಿಮ್ಮಲ್ಲಿ ಬರುವಾಗ ಈಚ್ ಒನ್ ಇಸ್ ಕಮಿಂಗ್ ವಿತ್ ಅ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಕೆಲವು ಮಕ್ಕಳು ತುಂಬ ಸಂತೋಷದ ಎನ್ವೈರ್ಮೆಂಟಿಂದ ಬಂದಿರ್ಬೋದು, ಕೆಲವು ಮಕ್ಕಳು ಕಷ್ಟ. ಈಗದು ನೋಡಿ, ನೀವು ಸಿಚುವೇಶನ್ಸ್ ನೋಡುವಾಗ ನಮಗೆ ಗೊತ್ತುಂಟು ದಟ್ ಮೆನಿ ಟೈಮ್ಸ್ ಇನ್ ದ ಫ್ಯಾಮಿಲೀಸ್, ಸಿಂಗಲ್ ಪೇರೆಂಟಿಂಗ್ ಫ್ಯಾಮಿಲೀಸ್ ಇರ್ತಾರೆ, ಡಿವೋರ್ಸ್ಡ್ ಫ್ಯಾಮಿಲೀಸ್ ಇರ್ತಾರೆ. ಈಗ ನಾವು ದೊಡ್ಡ ಸ್ಕೂಲ್ಸಿಗೆ ಹೋಗುವಾಗ ನಮಗೆ ಗೊತ್ತೇ ಆಗೋದಿಲ್ಲ. ವಿ ಸೇ ಇಸ್ ಇಟ್? ಕೆಲವ್ರು ಬಂದು ಹೇಳ್ತಾರೆ, ಮ್ಯಾಮ್ ಶಿ ಇಸ್ ಮೈ ಸ್ಟೆಪ್ ಮಾಮ್, ಐ ಕಾಂಟ್ ಸ್ಟೇ ವಿತ್ ಹರ್, ದಟ್ಸ್ ವೈ ಐಮ್ ಸ್ಟೇಯಿಂಗ್ ಇನ್ ದ ಹಾಸ್ಟೆಲ್. ಎಲ್ಲಿರೋದು ಮ್ಯಾಂಗ್ಳೂರಲ್ಲೇ ಮನೆ, ಬಟ್ ಐ ಕಾಂಟ್ ಸ್ಟೇ ವಿತ್ ಮೈ ಸ್ಟೆಪ್ ಮಾಮ್. ನೋಡೋ ಗೊತ್ತೇ ಆಗೋದಿಲ್ಲ ಅವರನ್ನು. ಲೈಕ್ ದೇ ಆ್ಯಕ್ಟ್ ವೆರಿ ನಾರ್ಮಲ್. ಬಟ್ ಒಂದು ಚೂರು ಕೂತ್ಕೊಳ್ಳಿಸಿ ಮಾತಾಡಿಸಿ, ಇಫ್ ದೇರ್ ಇಸ್ ಸಮಥಿಂಗ್ ದಟ್ ಯು ಫೈಂಡ್ ಸ್ಟ್ರೇಂಜ್, ಆಗ ಗೊತ್ತಾಗ್ತದೆ ನಿಮಗೆ ಇಟ್ಸ್ ಸೋ ಟೋಟಲಿ ಡಿಫ್ರೆಂಟ್. ದ ಲೈಫ್ ಇಸ್ ಈಚ್ ಒನ್ ಇಸ್ ಡಿಫ್ರೆಂಟ್. ಆಗ ನಿಮಗೆ ಆಗ್ತದೆ, ಅಯ್ಯೋ ನಾವೆಷ್ಟು ಬ್ಲೆಸ್ ಅಲ್ಲಪ್ಪ, ನಮಗೆ ಈ ಸಿಚುವೇಶನ್ ಇಲ್ಲ. ಸೊ ವಾಟ್ ಇಸ್ ಇಟ್, ಈಚ್ ಚೈಲ್ಡ್ ಇಸ್ ಕ್ಯಾರಿಂಗ್ ಅ ಬರ್ಡನ್. ಈಗ ನಾನು ನಿಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ ಹೇಳೋದು, ನಿಮ್ಮ ಫ್ಯಾಮಿಲಿ ಲೈಫ್ ಆಲ್ಸೋ ದಿಸ್. ವಾಚ್ ವಾಟ್ ಯೋರ್ ವರ್ಡ್ಸ್ ಟು ಯೋರ್ ಕಿಡ್ಸ್. ನೀವು ಮಕ್ಕಳಿಗೆ ಯಾವ ಪದಗಳನ್ನು ಯೂಸ್ ಮಾಡ್ತೀರಿ ವಾಚ್ ಮಾಡಿ. ನಾಲಾಯಕ್, ನಾಟ್ ಎಟ್ ಆಲ್ ಗುಡ್, ಏನು ಪ್ರಯೋಜನಿಲ್ಲದ ಹುಡುಗ, ವಾಟ್ ಎವರ್ ಇಟ್ ಇಸ್, ಹಾಗೆಲ್ಲ ಬರ್ತಾ ಇದ್ದಾಗ ಏನಾಗ್ತದೆ, ಯು ಆರ್ ಪುಟ್ಟಿಂಗ್ ದೆಮ್ ಡೌನ್. ನಮಗೆ ನೆನಪಿರೋದು ಅದು ಮಾತ್ರ, ದ ನೆಗೆಟಿವ್ಸ್. ವಿ ಡೋಂಟ್ ರಿಮೆಂಬರ್ ದ ಪಾಸಿಟಿವ್ಸ್. ಐ ಆಮ್ ರಿಪೀಟಿಂಗ್, ವಿ ಡೋಂಟ್ ರಿಮೆಂಬರ್ ದ ಪಾಸಿಟಿವ್ಸ್, ಬಟ್ ವಿ ರಿಮೆಂಬರ್ ದ ನೆಗೆಟಿವ್ಸ್. ದಟ್ಸ್ ವೈ ಶೋ ದೆಮ್ ಲವ್. ಜಾಸ್ತಿಯಾಗಿ ಅವರನ್ನು ಲವ್ ಹೇಳಿದರೆ ಅವ್ರನ್ನ ಅಪ್ಪಿಡ್ದುಕೊಂಡು ಅದು ಇನ್ನೊಂದು ಇಶ್ಯೂ ಆಗ್ಬೋದು. ಓಕೆ, ಅದು ಇನ್ನೊಂದು ಇಶ್ಯೂ ಆಗ್ಬೋದು, ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಶೋ ದೆಮ್, ಟಾಕ್ ಟು ದೆಮ್. ಇಫ್ ಯು ಫೀಲ್ ದಟ್ ಚೈಲ್ಡ್ ಇಸ್ ನಾಟ್ ದ ಸೇಮ್, ಏನೋ ಡಿಫ್ರೆಂಟ್ ಉಂಟು, ಇವರೊಂದು ಕೇಸ್ ಹೇಳಿದರು, ನನ್ನ ಮಗುವಿಗೆ ಸ್ಕೂಲಿಗೆ ಬರಲಿಕ್ಕೆ ಇಷ್ಟ ಇಲ್ಲ, ಮಗು 6ನೇ ಕ್ಲಾಸಲ್ಲಿ ಬರಲೇ ಇಲ್ಲ, ಇಡೀ ವರ್ಷ ಬರಲಿಲ್ಲ. ನಾನು ಹೇಳಿದೆ ಅದು ಕೋವಿಡ್ ಆದಮೇಲೆ. ಬಿಕಾಸ್ ನಾನೊಂದು ಹೇಳ್ತೇನೆ, ಕೋವಿಡ್ ಆದಮೇಲೆ ಒಂದು ಕೇಸ್ ನನಗೆ ಬಂತು. ಒಬ್ಬರು ಕಾಲ್ ಮಾಡಿ, ನನ್ನದೇ ಮಕ್ಕಳ ಸ್ಕೂಲ್ದು ಟೀಚರ್ ಹೇಳಿದರು, ಮ್ಯಾಮ್ ಹೀಗೆ ಒಂದು ಹುಡುಗ ಉಂಟು, ನನ್ನದೇ ದೊಡ್ಡ ಮಗಳದು ಪ್ರಾಯದ್ದು. ಆಗ ಕೋವಿಡ್ ಇರುವಾಗ ಅವಳು ಜಸ್ಟ್ KG ಆದದಷ್ಟೇ, ದೊಡ್ಡವಳು KG ಆಗಿ ಅವಳು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋದಷ್ಟೇ. ಆಗ ರಜೆ ಬಂತು, ಕೋವಿಡ್ ಬಂತು, ಮತ್ತು ಫುಲ್ ಆನ್ಲೈನ್ ಕ್ಲಾಸಸಲ್ಲಿ ಏನು ಮಾಡ್ತಿದ್ರು ಟೀಚರ್ಸ್, ಅವರ ಫುಲ್ ಎಫರ್ಟ್ ಹಾಕ್ತಿದ್ರು. ನೀವೆಲ್ಲ ಮಾಡಿದ್ದೀರಲ್ಲ ಆನ್ಲೈನ್ ಕ್ಲಾಸಸ್. ಅರೆ ಎಫರ್ಟಿಗೆ ಯಾರ ಸೈಡಿಂದ ಬೇಕಿತ್ತು?
ಸ್ಟೂಡೆಂಟ್ಸ್ ಅಲ್ಲ, ಅವರು ಏನೋ ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಅಂತ ಅರ್ಥ ಆಗ್ತದೆ ಅಲ್ಲ, ಅವರಿಗೆ ಮೊಬೈಲಲ್ಲಿ ಒತ್ತುದೇ ಆಯಿತು, ಅವರ ಮುಖ ನೋಡೋದಾಯ್ತು, ಈ ಮುಖ ನೋಡೋದು. ನಿಜ ನಾನು ಹೇಳೋದು ಇದು, ಓಕೆ. ಆದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಅರ್ಧ ಗಂಟೆ ಕ್ಲಾಸ 1 ಗಂಟೆ ಕ್ಲಾಸೇನೇ ಇರ್ತಿತ್ತು ಅಷ್ಟೇ. ಆದರೆ ಆ್ಯಸ್ ಅ ಪೇರೆಂಟ್ ಯು ಹ್ಯಾಡ್ ಟು ಸಿಟ್, ಓಕೆ. ನೀನು ಮಕ್ಕಳೊಟ್ಟಿಗೆ ಇರಬೇಕಿತ್ತು. ಓಕೆ, ನೀವು ಇರಲಿಲ್ಲ, ನೀವೆಲ್ಲಿ ಯಾವ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಕೋವಿಡ್ ಟೈಮಲ್ಲಿ. ಆಗ ಕೋವಿಡ್ ಟೈಮಲ್ಲಿ ಎಲ್ಲರೂ ವರ್ಕ್ ಫ್ರಮ್ ಹೋಮೇ ಆಲ್ಮೋಸ್ಟ್ ಇದ್ದದ್ದು, ಓಕೆ. ಆದರೆ ಇಟ್ ವಾಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಸ್ಕ್ರೀನ್ ಮುಂದೆ ಕೂತ್ಕೊಳ್ಳಿಸಿ ಹೋಗೋದಲ್ಲ, ಯು ಸಿಟ್ ವಿತ್ ದ ಚೈಲ್ಡ್, ಟೀಚ್. ಇದೇನಾಗಿದೆ ಹೇಳಿದರೆ, ಆ ಮಗುವನ್ನು ಬಿಟ್ಟು ಹೇಳಿದರೆ ಕೆ ಜಿಯಲ್ಲಿ ಎಷ್ಟು ಕಲಿಸ್ತಾರೆ ಅವರು? 2 letter 3 letter ವರ್ಡ್ಸ್ ಕಲಿಸ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಏನು, ದೇ ಸ್ಟಾರ್ಟ್ ಟೀಚಿಂಗ್ ಯು ಸೆಂಟೆನ್ಸಸ್. ಆ ಮಗು ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಫಲ್ಲಿ ನಮಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆಗುವಾಗ ಆ ಮಗುಗೆ ಅಕ್ಷರ ಸಮೇತ ಸರಿ ಬರ್ತಿರ್ಲಿಲ್ಲ. he's forgotten everything. That boy has forgotten. Now who's responsible? Is it the teacher? No, the parents should have worked. ಬಟ್ ಆ ಚೈಲ್ಡ್ ಏನಾಯಿತು, ಎಲ್ಲರೂ ಸೆಂಟೆನ್ಸ್ ಓದುವಾಗ ಈ ಮಗುಗೆ ಏನು ಬರೋದಿಲ್ಲ. ಡು ಯು ಥಿಂಕ್ ದಟ್ ಚೈಲ್ಡ್ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಕ್ಲಾಸಸ್? ಅವನು ಎಲ್ಲಿಯಾ ಲಾಸ್ಟ್ ಇರುವ, ಹಿ ಮೈಟ್ ಫೀಲ್ ಐ ಡೋಂಟ್ ಬಿಲಾಂಗ್ ಹಿಯರ್, ಓಕೆ. ಅಂಥ ಕೇಸಸ್ ದೆನ್ ಐ ಟೋಲ್ಡ್ ನೋ, ಈ ಹುಡುಗನಿಗೆ ರಿಪೀಟ್ ಮಾಡಿಸಲೇಬೇಕು. ಯು ಹ್ಯಾವ್ ಟು ಸ್ಟಾರ್ಟ್, ಈವನ್ ಅವನು ಏಜ್ ಕೌಂಟ್ ಆಗೋದ್ರೆ ಯು ಹ್ಯಾವ್ ಟು ರಿಪೀಟ್. ಪ್ರಿನ್ಸಿಪಲ್ದ ಆರ್ಡರ್ ಏನು, ನಮಗೆ ರಿಪೀಟ್ ಮಾಡಲಿಕ್ಕಿಲ್ಲ ಅಂತೆಲ್ಲ ಇಲ್ಲ, ಮುಂದೆ ಹಾಕಬೇಕು. ಹೇಗೆ ಹಾಕೋದು ಆ ಮಗುವನ್ನು? ಹಾಕಿದ್ರು 3ನೇ ಕ್ಲಾಸಿಗೆ ಸಹ ಹಾಕಿದ್ರು, 2ನೇ ಕ್ಲಾಸಿಂದ 3ಕ್ಕೆ ಹಾಕಿದ್ರು. ಆ ಮಗು ಒಂದು ಬರ್ತತ್ತು, ಕೂಗಿಕೊಂಡು ಶಾಲೆಗೆ ಪರಂಚಿಟ್ಟಿತ್ತು ತಂದೆಯನ್ನು. ಪರಂಚಿ ಹೀಗೆ ಬೇಡ ಹೋಗಲಿಕ್ಕೆ, ಯಾಕಂದರೆ ಟೀಚರ್ನವ್ರು ಹೊಡಿತಾರೆ, ಬೈತಾರೆ. ಯಾಕೆ ನಿಂಗೇನು ಪೆದ್ದವು, ನಿನಗೆ ಗೊತ್ತಿಲ್ಲ ನೀನು ಹಾಗೆ ಹೀಗೆ. ಎಲ್ಲಿ ಅದು ಪ್ರಾಬ್ಲಮಲ್ಲಿ ಸ್ಟಾರ್ಟ್ ಆದ? ಮಗು ಪೆದ್ದು ಅಲ್ಲ, ಪ್ರಾಬ್ಲಮಲ್ಲಿ ಸ್ಟಾರ್ಟ್ ಆದದ್ದು ಆ ಕೋವಿಡ್ ಬ್ರೇಕಿಂದ. ಮಕ್ಕಳದ್ದು ಇಂಟ್ರೆಸ್ಟ್ ಹೋಗಿದೆ, ಮಕ್ಕಳು ಕಲೀಲಿಕ್ಕೆ ಇಲ್ಲ, ಜಾಲಿ ಹೇಳಿ ಆಂಟಿ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಅಂಕಲ್ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಆನ್ಲೈನ್ ಕ್ಲಾಸ್ ಎಂತ ಓದ್ತಾರೆ ಅವರು. ದಟ್ ವಾಸ್ ಅ ಟೈಮ್ ವೇರ್ ಯು ರಿಯಲಿ ಹ್ಯಾಡ್ ಟು ಸಿಟ್ ವಿತ್ ಯುವರ್ ಚೈಲ್ಡ್. ನನಗೆ ಸಹ ತುಂಬ ಕಷ್ಟ ಆಗ್ತಿತ್ತು, ಅದು ನನ್ನ ಮಕ್ಕಳನ್ನು ನಾನು ಕೂತ್ಕೊಳ್ಳಿಸಿದ್ದೇನೆ. I have told my child, you have to read, you have to study. ಆ ಡಿಸಿಪ್ಲಿನ್ ಒಂದು ಇರಲೇಬೇಕು. ದ ಸೇಮ್ ವೇ ಐ ಹ್ಯಾವ್ ಅ ಫೀಲಿಂಗ್ ಇಟ್ ಇಸ್ ಆಗದಿಂದ ಆಗಿರ್ಬೋದು ಅಂತ ನನ್ನ ಆಲೋಚನೆ ಅಬೌಟ್ ದ ಕೇಸ್. ಐ ಡೋಂಟ್ ನೋ. ಆದರೆ ನಿಮಗೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಗೋ ಆ್ಯಂಡ್ ಟಾಕ್ ಪೊಲೈಟ್ಲಿ. ಟೆಲ್ ಐ ಆಮ್ ನಾಟ್ ಕಮ್ ಹಿಯರ್ ಆಸ್ ಅ ಟೀಚರ್. ನೀವು ಮನೆಗೆ ಹೋಗೋದಾದರೆ ಟೆಲ್ ಐ ಆಮ್ ನಾಟ್ ಕಮ್ ಹಿಯರ್ ಆಸ್ ಅ ಟೀಚರ್, ಬಟ್ ಟೆಲ್ ದ್ಯಾಟ್ ಐ ವಾಂಟ್ ಟು ಟಾಕ್ ಟು ಯು ಆಸ್ ಅ ಫ್ರೆಂಡ್. ಏನು ಪ್ರಾಬ್ಲಮ್, ಯಾಕೆ ಬರೋದಿಲ್ಲ, ಯಾಕೆ ನೀವು ಅದಕ್ಕೆ ಸಹ ಹೋಗೋದಿಲ್ಲ, ಇದಕ್ಕೆ ಹೋಗೋದಿಲ್ಲ, ವಾಟ್ ಇಸ್ ಅ ಪ್ರಾಬ್ಲಮ್, ಎಷ್ಟು ಹುಷಾರಿದ್ದಿ, ಕ್ರಾಫ್ಟ್ ಇದರಲ್ಲೆಲ್ಲ. ಓಕೆ, ಇಫ್ ದೇ ಸೇ ಮ್ಯಾಮ್ ನನಗೆ ಇಂಟ್ರೆಸ್ಟೇ ಇಲ್ಲ ಸ್ಕೂಲಲ್ಲಿ, ನೀವೇನು ಮಾಡಿ, ಎನ್ಕರೇಜ್ ದಟ್ ಚೈಲ್ಡ್ ಟು ಅಟ್ಲೀಸ್ಟ್ ಕಂಪ್ಲೀಟ್ ದ ಬೇಸಿಕ್ ಎಜುಕೇಷನ್. ಫೋರ್ಸ್ ಮಾಡಬೇಡಿ, ಯಾಕಂದರೆ ಎಲ್ಲ ದೊಡ್ಡ ಕಲ್ತವರೇ ದೊಡ್ಡ ಹಣ ಮಾಡೋದಲ್ಲ, ಈಗ ಕಲಿಯೋದವರೇ ಯೂಟ್ಯೂಬರ್ಸ್, ಎಷ್ಟೋ ಇನ್ಫ್ಲೂಯೆನ್ಸಸ್ ಆಗಿದ್ದಾರೆ. ಯು ನೋ ದೆಮ್, ಹೌ ಮಚ್ ದೇ ಆರ್ ಅರ್ನಿಂಗ್, ದೇ ಹ್ಯಾವ್ ನಾಟ್ ಸ್ಟಡಿಡ್ ಎಟ್ ಆಲ್, ಓಕೆ. ಸೊ ನಾನು ಹೇಳೋದು ಅದಲ್ಲ, ನೀವು ಮಕ್ಕಳಿಗೆ ಫೋರ್ಸ್ ಮಾಡಬೇಡಿ, ದ್ಯಾಟ್ಸ್ ಇಟ್, ಓಕೆ. ಡೋಂಟ್ ಫೋರ್ಸ್ ದೆಮ್. ಇಫ್ ದಿಯರ್ ಮೆಮರಿ ಇಸ್ ಲಿಮಿಟೆಡ್, ಫೋರ್ಸ್ ಮಾಡಬೇಡಿ. ಅಯ್ಯೋ ಪೆದ್ದ, ಏನು ಲೈಫಲ್ಲಿ ಆಗೋದಿಲ್ಲ, ಲೈಫಲ್ಲಿ ಅವರೇ ಆಗಿ ತೋರಿಸ್ತಾರೆ ನಿಮಗೆ, ನೀವು ಪೆದ್ದರಾಗ್ತೀರಿ ಮತ್ತೆ. ಸೊ ನೆವರ್ ಯೂಸ್ ದೋಸ್ ವರ್ಡ್ಸ್. ಬಿ ಎನ್ಕರೇಜಿಂಗ್, ಶೋ ದೆಮ್ ದ್ಯಾಟ್ ಎಸ್ ಐ ಕೇರ್ ಫಾರ್ ಯು, ನನಗೆ ನೀನು ಆ್ಯಸ್ ಅ ಪರ್ಸನ್ ಬೇಕು. ನಾನು ಪ್ರತಿ ಸಲ ನನ್ನ ಮಕ್ಕಳಿಗೆ ಹೇಳೋದು, ಈಗ ಕ್ಲಾಸಲ್ಲಿ ಟೀಚರ್ನವ್ರು ಕೊಡುವಾಗ ಪೇಪರ್ ಹೇಗೆ ಕೊಡ್ತಾರೆ, ಹೈಯೆಸ್ಟ್ ಮಾರ್ಕ್ಸ್, ವೆರಿ ಗುಡ್ ಎಲ್ಲರಿಗೆ ಹೇಳಿ ಅನೌನ್ಸ್ ಮಾಡಿ ಕೊಡೋದು, ನೆಕ್ಸ್ಟ್ ಪೇಪರ್ ವೆರಿ ಗುಡ್. ಐ ಸ್ಟಾಪ್ಡ್ ದಟ್ ಪಾಲಿಸಿ ಲಾಂಗ್ ಬ್ಯಾಕ್. ನನಗೆ ಅದು ಈಸಿ ಆಗ್ತಿತ್ತು, ಯಾಕೆ ಎಂಟರ್ ಮಾಡಲಿಕ್ಕೆ ಮಾರ್ಕ್ಸ್, ಬಟ್ ಐ ಸ್ಟಾಪ್ಡ್. ನೋ ಒನ್ ಇಸ್ ಗ್ರೇಟ್, ನೋ ಒನ್ ಇಸ್ ಇನ್ ದಿ ಎಂಡ್ ಎವ್ರಿ ಒನ್ ಇಸ್ ಈಕ್ವಲ್. ಸೊ ಫಸ್ಟ್ ಟೆಲ್ ದೆಮ್, ಐ ಡು ನಾಟ್ ವಾಂಟ್ ಯುವರ್ ಮಾರ್ಕ್ಸ್, ಐ ಸಿ ಯು ಆ್ಯಸ್ ಅ ಪರ್ಸನ್. ನೀವು ಮನುಷ್ಯನಾಗಿ ಹೇಗೆ ರೂಪಾಂತರಗೊಳ್ತೀರಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನಾನು ಹೊರಗೆ ಹೋಗುವಾಗ ನಿಮ್ಮ ಮಾರ್ಕ್ಸ್ ಎಲ್ಲ ನನಗೆ ನೆನಪಿರೋದು, ಬಟ್ ಯು ಆ್ಯಸ್ ಅ ಪರ್ಸನ್, ಡಿಡ್ ಯು ಕಮ್ ಆ್ಯಂಡ್ ವಿಶ್ ಮೀ, ಡಿಡ್ ಯು ಸೇ ಹಾಯ್ ಮ್ಯಾಮ್, ಡಿಡ್ ಯು ಸ್ಮೈಲ್ ಬ್ಯಾಕ್ ಎಟ್ ಮೀ. ಈಗ ಕೆಲವೊಮ್ಮೆ ಎಷ್ಟು ಸರಿ ನಾವು ಮಾಲಿಗೆಲ್ಲ ಹೋಗ್ತೇವೆ, ಎಷ್ಟು ಸರಿ ಮಕ್ಕಳು ನಮ್ಮನ್ನು ನೋಡ್ತಾರೆ, ಅಲ್ಲಿಂದ ಎಸ್ಕೇಪ್ ಮಾಡ್ತಾರೆ ಅಲ್ಲ. ವೈ? ಬಿಕಾಸ್ ಸಮಥಿಂಗ್ ದೇ ಡೋಂಟ್ ವಾಂಟ್ ಟು, ಅಲ್ಲಿಂದ ಎಸ್ಕೇಪ್ ಮಾಡ್ತಾರೆ, ಅಲ್ಲಿಂದ ಹೋಗ್ತಾರೆ. ಯು ಫೀಲ್ ಬ್ಯಾಡ್, ರೈಟ್? ಅಯ್ಯೋ ನೋಡಿದ ಕಲಿಸಿದ, ಏನು ಇವನು ಹೀಗೆ ಹೋದ ಅಂತ. ಯು ಫೀಲ್ ಬ್ಯಾಡ್. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ವೆನ್ ನೀವು ಹ್ಯಾಂಡಲ್ ಮಾಡುವಾಗ ಸ್ಟೂಡೆಂಟ್ಸನ್ನು, ಯು ಹ್ಯಾವ್ ಟು ನೋ ಹೇಗೆ ಈಚ್ ಪರ್ಸನ್. ಸೊ ಐ ಮೇಡ್ ಅ ಪಾಲಿಸಿ, ಹೇಗೆ ನಾನು ಜಸ್ಟ್ ಪೇಪರ್ಸ್ ಕೊಡೋದು, ಓಕೆ.
ಮತ್ತೆ ಸಹ ಕೇಳೋದಿಲ್ಲ ನಾನು ಯಾರಿಗೆ ಹೈಯೆಸ್ಟ್ ಸಿಕ್ಕಿದೆ ಯಾರಿಗೆ ಲೋಯೆಸ್ಟ್ ಸಿಕ್ಕಿದೆ. ನೋ, ಕೆಲವು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಯಾವ ಮಕ್ಕಳಿಗೆ ಹೈಯೆಸ್ಟ್ ಸಿಕ್ಕಿದ ಮಕ್ಕಳಿಗೆ ಅದು ಇಷ್ಟ ಆಗೋದಿಲ್ಲ, ಬಿಕಾಸ್ ದೇ ಲೈಕ್ ಟು ಬಿ ನೋಟೆಡ್. ನನಗೆ ಹೈಯೆಸ್ಟ್ ಬಂದಿದೆ. ನೋ, ಐ ಟೆಲ್ ದೆಮ್ your marks are for your education purpose. It is for the marks card. For me, you as a person is very important. A highest ತೆಗಿಯೋಳು, she might have an attitude ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಇರುವಷ್ಟು, ಓಕೆ. ಆದರೆ ದೇ ಮೈಟ್ ಬಿ ಸಮ್ವನ್ ಹೂ ಮೈಟ್ ಬಿ ವೆರಿ ಪಾಪ, ಅವಳೇನು ಮಾರ್ಕ್ಸ್ ಇಲ್ಲದ್ರೆ ಸ ವೆರಿ ನೈಸ್ ಹಂಬಲ್, ಹೀಗೆ ಬಂದು ಯುನೋ ನಾನು ಹೇಳೋದಲ್ಲ ಹೀಗೆ ಮಾಡಬೇಕು, ಬಟ್ ದೇ ವಿಲ್ ಬಿ ಅಷ್ಟು ಹಂಬಲ್ ಆಗಿರ್ತಾರೆ ಅವರು. ಓಕೆ, ಕೆಲವರಿಗೆ ಆ ಆ್ಯಟಿಟ್ಯೂಡ್ ತುಂಬ ಇರ್ತದೆ ಹೈಯೆಸ್ಟ್ ಇರುವವರಿಗೆ, ಕೆಲವರಿಗೆ ಅಷ್ಟು ಇರ್ತದೆ. ಸೊ ಟೆಲ್ ದೆಮ್ ವಾಟ್ ಕೌಂಟ್ಸ್ ಫಾರ್ ಮೀ. ನೀವು ಆ್ಯಸ್ ಅ ಟೀಚರ್ ವಾಟ್ ಯು ಸಿ ಇಸ್ ನಾಟ್ ಯೋರ್ ಮಾರ್ಕ್ಸ್, ಐ ಸಿ ಹೂ ಯು ಆರ್ ಆಸ್ ಅ ಪರ್ಸನ್. ಅದು ವೆರಿ ವೆರಿ ಇಂಪಾರ್ಟೆಂಟ್. ದ ಸೇಮ್ ಅಪ್ಲೈಸ್ ಟು ಯು ಡಿಯರ್ ಟೀಚರ್ಸ್. ನೀವು ನಿಮ್ಮ ಸ್ಕೂಲಲ್ಲಿ ಇರಬೇಕಾದ್ರೆ ಯು ವಾಂಟ್ ಟು ಬಿ ಅ ಫ್ಲವರ್ ಗರ್ಲ್, ನಾನಿಲ್ಲ ಮೇಡಮ್, ನಾನೀಗ ನೋಡಿಕೊಂಡಿರು. ಬಿ ಆನ್ ಆ್ಯಕ್ಟಿವ್ ಮೆಂಬರ್ ಇನ್ ಯುವರ್ ಸ್ಕೂಲ್. ಎಲ್ಲದಕ್ಕೆ ಆ್ಯಕ್ಟಿವ್ ಆಗಿ ನೀವು ಹೋಗಿ, ಎದುರು ಹೋಗಿ. ಆಪರ್ಚುನಿಟಿ ಸಿಕ್ಕುವಾಗ ಪ್ಲೀಸ್ ಪ್ರಿಪೇರ್ ಯುವರ್ ಸೆಲ್ಫ್. ಓಕೆ, ಐ ಆಮ್ ನಾಟ್ ಟೆಲಿಂಗ್ ಯು ಕ್ಯಾನ್ ಬಿಕಮ್ ದ ಬೆಸ್ಟ್ ಪರ್ಸನ್, ಬಟ್ ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ನಿಮ್ಮ ಒಂದೊಂದು ಸ್ಟೆಪ್ ವಿಲ್ ಮೇಕ್ ಯು ಮೋರ್ ಕರೇಜಸ್. ಮೇ ಬಿ ನೀವು 10 ವರ್ಷದ ಹಿಂದೆ ನಿಮ್ಮ ಸೆಲ್ಫನ್ನು ನೋಡೋದಾದರೆ ನೀವು ಹೇಳಿ, ಅಯ್ಯೋ ನಾನು ಇಷ್ಟು ನಾಚಿಕೆ ಪಡ್ತಿದ್ದೆ, ಸ್ಟೇಜಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಈಗ ನೀವು ಬೋಲ್ಡ್ ಆಗಿ ನಿಮಗೆ ಈಗ ಹೇಳಿದರೆ, ಮೇಡಮ್ ವೋಟ್ ಆಫ್ ಥ್ಯಾಂಕ್ಸ್ ಪ್ಲೀಸ್, you will do it. Okay, you will do it. So what is it? Prepare yourself. ನೀವು ನಿಮ್ಮನ್ನು ತಯಾರು ಮಾಡಿಕೊಳ್ಳಿ. ಟೇಕ್ ಔಟ್ ನ್ಯೂ ಚಾಲೆಂಜಸ್. ವರ್ಕ್ಶಾಪ್, ಈಗ ಇದೊಂದು ನಿಮ್ಮ ವರ್ಕ್ಶಾಪ್ ಅಂತವೇ ಅನಿಸ್ಬೋದು ನೀವು. ಇಟ್ಸ್ ನಾಟ್ ಆ್ಯಕ್ಚುಲಿ ಅ ವರ್ಕ್ಶಾಪ್, ಬಟ್ ಹಾಗೆಯೇ ಟೀಚರ್ಸ್ನವರಿಗೆ ತುಂಬ ಸರ್ಟಿಫಿಕೇಟ್ ಕೋರ್ಸಸ್ ಎಲ್ಲ ಇರ್ತದೆ. ಅಪ್ಗ್ರೇಡ್ ಯುವರ್ ಸೆಲ್ಫ್. ನೀವು ಅಂಥದಕ್ಕೆಲ್ಲ ಹೋಗಿ ನಿಮಗೆ ಟೈಮ್ ಸಿಕ್ಕುವಾಗ. ಓಕೆ, ದ ಮೇನ್ ಥಿಂಗ್ ಇಸ್ ಅನದರ್ ಥಿಂಗ್. ಐ ಆಮ್ ರಶಿಂಗ್ ನೌ. ಯು ಹ್ಯಾವ್ ಟು ಟೇಕ್ ಅ ಬ್ರೇಕ್. ಟೀಚರ್ಸ್ ಟೇಕ್ ಅ ಬ್ರೇಕ್. ಪ್ರಿನ್ಸಿಪಲ್ ರಜೆ ಕೊಡೋದಿಲ್ಲ, ಹೌದು, ಬಟ್ ಹೌ ಡು ಯು ಟೇಕ್ ಅ ಬ್ರೇಕ್? ಕಿಟ್ಕ್ಯಾಟಾ? ಕಿಟ್ಕ್ಯಾಟ್ ತಿನ್ಲಿಕ್ಕಾ? ವೆನೆವರ್ ಯು ಆರ್ ಸ್ಟ್ರೆಸ್ಡ್, ಎಲ್ಲರಿಗೆ ಸ್ಟ್ರೆಸ್ ಆಗ್ತದಲ್ಲ. ನೋ ಒನ್ ಕ್ಯಾನ್ ಟೆಲ್ ನನಗೆ ಸ್ಟ್ರೆಸ್ಸೇ ಆಗೋದಿಲ್ಲ, ನಾನು ಇದು ಮಾಡ್ತೇನೆ, ಅದು ಮೆಡಿಟೇಷನ್ ಮಾಡ್ತೇನೆ, ಯೋಗ ಮಾಡ್ತೇನೆ, ಸ್ಟ್ರೆಸ್ ಆಗೋದಿಲ್ಲ. ಇಲ್ಲ, ಎಲ್ಲರಿಗೆ ಸ್ಟ್ರೆಸ್ ಆಗ್ತದೇವೆ. ಎವ್ರಿ ಒನ್ಸ್ ಲೈಫ್ ಇಸ್ ಫುಲ್ ಆಫ್ ಸ್ಟ್ರೆಸ್. But how you look at your life is very important. So take a break means you as a teacher on the mind and refresh ಮಾಡಿ. Okay, don't go with an expectation. ನೀವು ಎಕ್ಸ್ಪೆಕ್ಟೇಷನ್ ಒಟ್ಟಿಗೆ ಹೋಗ್ಬೇಡಿ. ಓ, ಲಾಸ್ಟ್ ಇಯರ್ದು ಬ್ಯಾಚ್ ಎಷ್ಟು ಒಳ್ಳೆ, ನನಗೆ ಈ ಗಿಫ್ಟ್ ಕೊಟ್ಟಿದ್ದಾರೆ, ಆ ಗಿಫ್ಟ್ ಕೊಟ್ಟಿದ್ದಾರೆ, ಅದೆಲ್ಲ ಮಾಡಿದ್ದಾರೆ, ನನಗೆ ಹ್ಯಾಪಿ ಬರ್ಡೇ ಸಾಂಗ್ ಮಾಡಿ, ಅದು ಇದು. ಈ ಬ್ಯಾಚ್ ಒಟ್ಟಿಗೆ ಸಾಗೆ ಹೋಗಿ ನನಗೆ ಹ್ಯಾಪಿ ಬರ್ಡೇ ಸಾಂಗ್ ಮಾಡ್ತಾರೆ, ನನಗೆ ಇದು ಮಾಡ್ತಾರೆ. ನೋ, ಡೋಂಟ್ ಗೋ ವಿತ್ ಎಕ್ಸ್ಪೆಕ್ಟೇಷನ್. ಇಟ್ ವೋಂಟ್ ಬಿ ದ ಸೇಮ್. ಗೋ ವಿತ್ ಝೀರೋ ಎಕ್ಸ್ಪೆಕ್ಟೇಷನ್. ಜಸ್ಟ್ ನೋ ದ್ಯಾಟ್ ನಾನಿಲ್ಲಿ ಬಂದಿರೋದು ನನ್ನ ಮಕ್ಕಳನ್ನು ಅರ್ಥ ಮಾಡಲಿಕ್ಕೆ. ಫಸ್ಟ್ ಥಿಂಗ್ ಇಸ್ ಅಂಡರ್ಸ್ಟ್ಯಾಂಡ್. ಹರಿಬರಿ ಮಾಡಬೇಡಿ. ಟೀಚರ್ ಹೇಳೋರು ಪೋಷನ್ ಆಗಬೇಕು, ಪೋಷನ್ ಆಗಬೇಕು, ಪೋಷನ್ ಆಗಬೇಕು. ಆ ಪ್ರೆಷರ್ ಇರ್ತದೆ ಎಲ್ಲರಿಗೆಲ್ಲ. ಪೋಷನ್ ಆಗಬೇಕು, ಟೈಮ್ ಟೇಬಲ್ ಆಗಬೇಕು, ಅದಾಗಬೇಕು, ಇದಾಗಬೇಕು, ಕ್ವಶನ್ ಪೇಪರ್ ರೆಡಿ ಆಗಬೇಕು, ಪ್ರೆಷರ್ ಇರ್ತದೆ. ಬಟ್ ಅಮಿಡ್ಸ್ ದಟ್ ಪ್ರೆಷರ್, ವಾಟ್ ಯು ಡೂ, ಯು ಎಂಜಾಯ್ ವಿತ್ ಯೋರ್ ಕಿಡ್ಸ್. ಟೇಕ್ ಅ ಬ್ರೇಕ್. ಓಕೆ, ಟೇಕ್ ಅ ಬ್ರೇಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಥಿಂಗ್ ಇಸ್ ಲವ್ ಯೋರ್ ಸೆಲ್ಫ್. ಅದಕ್ಕೆ ನಾನು ಹೇಳಿದ್ದು, ಹೊರಗಿನವ್ರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ದ ವೇ ಯು ಟ್ರೀಟ್ ಯೋರ್ ಸೆಲ್ಫ್. ರಿಮೆಂಬರ್ ದಿಸ್ ಪಾಯಿಂಟ್ ಲೈಫ್ ಲಾಂಗ್. ಹೊರಗಿನವ್ರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ದ ವೇ ಯು ಟ್ರೀಟ್ ಯೋರ್ ಸೆಲ್ಫ್. ಇಫ್ ಯು ಟ್ರೀಟ್ ಯೋರ್ ಸೆಲ್ಫ್, ಯು ವಿಲ್ ಆಲ್ವೇಸ್ ಬಿ ಲೈಕ್ ದ್ಯಾಟ್. ಬೇರೆಯವ್ರು ಸಹ ನಿಮ್ಮನ್ನು ಹಾಗೆ ನೋಡ್ತಾರೆ. You act bold, you act wanted, you act yes, I am capable, I can achieve, I can do. I am sure there are many teachers sitting here. ತುಂಬ ಜನ ಇದ್ದೀರಿ, ನೀವೆಲ್ಲ ಇದನ್ನು ಫಾಲೋ ಮಾಡ್ತಿದ್ದೀರಿ, ಇಲ್ಲದ್ರೆ ನೀವು ಇದಕ್ಕಿಂತ ಬೆಸ್ಟ್ ಇರ್ಬೋದು. ಐ ಆಮ್ ನಾಟ್ ಹಿಯರ್ ಆ್ಯಸ್ ಅ ಏನು ನಿಮಗೆ ಬೋಧನೆ ಮಾಡಲಿಕ್ಕಲ್ಲ ಬಂದದ್ದು. ಐ ಆಮ್ ಜಸ್ಟ್ ಟೆಲಿಂಗ್, ಗಿವಿಂಗ್ ಯು ಸರ್ಟನ್ ಟಿಪ್ಸ್ ಆರ್ ಸರ್ಟನ್ ಥಿಂಗ್ಸ್. ಯು ಜಸ್ಟ್ ರಿಫ್ರೆಶ್ ಯುವರ್ ಮೈಂಡ್. ಓಕೆ, ಕೆಲವು ಟೀಚರ್ಸ್ ನನಗೆ ಗೊತ್ತುಂಟು, ನಾವೇ ಎಷ್ಟು ಅವರಿಂದ ಕಲಿಬೇಕು. ಓಕೆ, ಅಷ್ಟು ಬೆಸ್ಟ್ ಇರ್ತಾರೆ. ದ ಟೀಚಿಂಗ್, ದ ವೇ ಅವ್ರು ಮಾತಾಡೋದು, ಅವ್ರು ಬೇರೆಯವ್ರೊಟ್ಟಿಗೆ ಅವರ ನಡವಳಿಕೆ, ಈವನ್ ಕಲೀಗ್ಸ್ ಹತ್ರ ಹೇಗಿರ್ತಾರೆ. ಮತ್ತು ಒಂದೇ ಹೇಳ್ತೇನೆ, ಗೋ ವಿತ್ ದ ಪಾಸಿಟಿವ್ ಥಾಟ್. ಏನೇ ಆಲೋಚನೆಗಳಿದ್ದರು ಮನೆಯಲ್ಲಿ, ಅದನ್ನೆಲ್ಲ ಬದಿಗಿಟ್ಟು ನೀವು ನಿಮ್ಮ ಪ್ರೊಫೆಷನಿಗೆ ಎಂಟರ್ ಆಗುವಾಗ ಗೋ ವಿತ್ ದ ಪಾಸಿಟಿವ್ ಥಾಟ್. ಇಲ್ಲದ್ರೇನು, ಮನೆಯಲ್ಲಿ ಗಲಾಟೆ ಮಾಡಿ ಬರ್ತೀರಿ, ಮಕ್ಕಳಿಗೆ ಬಾರಿಸ್ತೀರಿ ಶಾಲೆಗೆ ಬಂದು. ಮನೇಲಿ ಗಲಾಟೆ ಮಾಡಾಗ ಎಲ್ಲ ಕಿರಿಕಿರಿ ಇರ್ತದೆ, ಮಕ್ಕಳಿಗೆ ಒಂದು ಅಬಡದಡ. ಮಕ್ಕಳೇ ಹೇಳ್ತಾರೆ, ದಾದನಾ ತುಂಟು ಜೋಡಿ ಇಲ್ಲಡ. ಮಕ್ಕಳೇ ಹೇಳ್ತಾರೆ, ಐ ಆಮ್ ನಾಟ್ ಜೋಕಿಂಗ್. ದ ಕಿಡ್ಸ್ ವಿಲ್ ಟೆಲ್,
ನನ್ನ BP ಏರಿದೆ, ಅಲ್ಲಿಂದ ಬಂದಿದೆ, ಹಾಗೆ ಹೇಳ್ತಾರೆ. ಓಕೆ, ಸೊ ವಾಟ್ ಇಸ್ ಇಟ್? ಡೋಂಟ್ ಟೇಕ್ ಯುವರ್ ಬರ್ಡನ್. ನೀವು ಮನೇಲಿದ್ದದನ್ನು ನಿಮ್ಮ ಸ್ಕೂಲಿಗೆ ತಗೊಳ್ಬೇಡಿ. ಗೋ ವಿತ್ ದ ಫ್ರೆಶ್ ಥಾಟ್. ಗೋ ವಿತ್ ದ ಫ್ರೆಶ್ ಥಾಟ್. ತುಂಬ ಕಷ್ಟ, ಕೆಲವು ಮನೆಗಳಲ್ಲಿ ತುಂಬ ಕಷ್ಟ ಇದ್ದರೆ, ಎಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೋ ವಿತ್ ದ ಫ್ರೆಶ್ ಥಾಟ್, ಬಟ್ ವರ್ಕ್ ಹಾರ್ಡ್ ಬಿಕಾಸ್ ಯು ಆರ್ ಹ್ಯಾಂಡ್ಲಿಂಗ್ ಅ ಹ್ಯೂಮನ್ ಬೀಯಿಂಗ್, ನಾಟ್ ಅನ್ ಆ್ಯನಿಮಲ್. ರಿಮೆಂಬರ್, ಯು ಆರ್ ಹ್ಯಾಂಡ್ಲಿಂಗ್ ಅ ಹ್ಯೂಮನ್ ಬೀಯಿಂಗ್. ಆ ನಾಯಿಗೆ ಸಮೇತ ಎಷ್ಟು ಪ್ರೀತಿ ತೋರಿಸ್ತೀರಿ, ಅಯ್ಯೋ ಕುಚ್ಚು ನುಣ್ಣೆ ಎಂತ, ಅದಕ್ಕೆ ಒಂದು ಬೇರೆ ತರೋದು, ಅದಕ್ಕೆ ಟಬ್ಬು, ಅದಕ್ಕೆ ಇದು ಅದು, ಎಷ್ಟು ತೋರಿಸ್ತೀರಿ ಆ್ಯನಿಮಲ್ಸ್ಗೆ ಪ್ರೀತಿ. ಇಮ್ಯಾಜಿನ್ ದರ್ ಇಸ್ ಅ ಬಾಯ್ ಇನ್ ಯೋರ್ ಕ್ಲಾಸ್ ಆ್ಯಂಡ್ ಯು ಜಸ್ಟ್ ನಿಗ್ಲೆಕ್ಟ್. ಎಷ್ಟು ಬೇಸರ ಆಗ್ತದೆ ಅವರಿಗೆಲ್ಲ. So that's what I'm telling you. Go with a fresh start. You go happy. You go very, very peaceful to the classroom and handle your class every day beautifully. Are you understanding? Kushi aita? Yes. So one thing I want to tell, repeat again. If you are self-motivated, ನೀವು ನಿಮ್ಮನ್ನೇ ಮೋಟಿವೇಟೆಡ್ ಆಗಿ ಇಟ್ಕೊಳ್ಬೇಕು. ಬೇರೆಯವ್ರಿಗೆ ಕಾಯ್ಬೇಡಿ, ಸುಮಾ ನನ್ನನ್ನು ಮೋಟಿವೇಟ್ ಮಾಡ. ಈಗ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಕೆಲವೊಮ್ಮೆ ನನಗೆ ಪರ್ಸ್ನಾಲಿಟಿ ಕ್ಲಾಸಸ್ ಮಾಡೋಕೆ ಹೇಳ್ತೇನೆ, ನಿಮ್ಮ ಬಗ್ಗೆ ಏನಾದರೂ 10 ಥಿಂಗ್ಸ್ ಬರೀರಿ ಅಂತ. ನಿಮ್ಮ ಬಗ್ಗೆ 10 ಥಿಂಗ್ಸ್ ಬರೀರಿ. ನನ್ನ ಮಕ್ಕಳು ಎಂತ ಮಾಡಿದ್ರು, ಪನ್ಯ 10 ಥಿಂಗ್ಸ್ ಪನ್ಯ ಎನ್ನ ಬಗ್ಗೆ. ನಿಮ್ಮ ಬಗ್ಗೆ ನೀವು ಬರೀಲಿಕ್ಕೆ ಯು ಆರ್ ಆಸ್ಕಿಂಗ್ ಯುವರ್ ನೇಬರ್, ಟೆಲ್ ಅಬೌಟ್ ಮೀ. ಡೋಂಟ್ ಬಿ ದ್ಯಾಟ್. ನೋ ಯೋರ್ ಸೆಲ್ಫ್ ಸೋ ವೆಲ್. Know yourself so well, no one can shatter you. You're just going to move forward, you're just going to become really well. Okay? So anyways, thank you so much. I exactly stop at 11. So I hope you all have had a nice time. So thank you so much. ಈಗ ನಾವು ಮಾತ್ರ ಕೇಳಿಕೊಂಡಿದ್ದೇವೆ, ಮಕ್ಕಳಿಗೆ ಒಂದು ದಿವಸ ನಾವು ಇವರನ್ನು ಕರೆದು ಫಸ್ಟಿಗೆ ನಮ್ಮ 10th PUC ಮಕ್ಕಳನ್ನು ಒಂದು ದಿವಸ ಗ್ಯಾದರಿಂಗ್ ಮಾಡುವಂಥ ವ್ಯವಸ್ಥೆಗೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. ಅದಾದ ನಂತರ ಟೋಟಲಿ ನಮ್ಮ ಎಲ್ಲ ಮಕ್ಕಳನ್ನು ಸಹ ಒಮ್ಮೆ ದೂರದಿಂದ ಟಚಪ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಮಾಡೋಣ. ಬಹುಶಃ ನೀವೆಲ್ಲರೂ ಅವರ ಮಾತಿನಿಂದ ಸಂತೋಷಗೊಂಡಿದ್ದೀರಿ ಅಂತೇಳಿ ನಾವು ಭಾವಿಸಿ. ಯಾಕಂದರೆ ನಗಾಡಿಸೋದು ಮಾತ್ರ ಇದಲ್ಲ, ಅದನ್ನು ಕೂತು ಅರ್ಥ ಮಾಡಿಕೊಳ್ಳುವಂಥ ವ್ಯವಸ್ಥೆ ಎಲ್ಲೂ ಇದೆ. ಆದ್ದರಿಂದ ಬಹಳಷ್ಟು ಉತ್ತಮ ರೀತಿಯಲ್ಲಿ, ಯಾಕೆಂದರೆ ನಾವು ಮಾಡುವಂಥ ಸಂಪನ್ಮೂಲದ ವ್ಯಕ್ತಿಗಳು ಯಾರನ್ನು ಕೇಳಿ ಮಾಡುವಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅವರು ರೆಕಗ್ನೈಸ್ ಮಾಡುವವರು. ಇವರನ್ನು ನಮ್ಮ ಡಿಪಾರ್ಟ್ಮೆಂಟ್ ಮಾಡಿದೆ, ಇವರನ್ನು ನೀವು ಕರೆಯಿರಿ ಅಂತ ನಾನು ಕೇಳಿದೆ. ಸರ್, ನಮಗೊಂದು ಸಂಪನ್ಮೂಲ ವ್ಯಕ್ತಿ ಬೇಕು ಅಂತ. ಆದ್ದರಿಂದ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೇಡಮ್ರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.